This program is sponsored by T&C, #1 brand in coastal Karnataka. Powered by Karnataka Bank. Co-sponsored by Badr Al Sama Medical Center, Farwania, Kuwait. Prabhat Silk, Mudabidre. Bhaumik Ethnic Wear, RXM Naturals. CAT Solar System. ಉಡುಪಿಯ ಒಂದು ಸಣ್ಣ ಹಳ್ಳಿಯಿಂದ ಬಂದಂತಹ ಬಡ ರೈತನ ಮಗ ಒಂದು ಶೈಕ್ಷಣಿಕ ಸಂಸ್ಥೆಯನ್ನ ಅತ್ಯದ್ಭುತವಾಗಿ ನಡೆಸಿ ಇಡೀ ದೇಶದ ಗಮನ ಸೆಳೆದಿರುವಂತಹ ಸಾಧಕ. 300 ರೂಪಾಯಿಯಲ್ಲಿ ಬಾಡಿಗೆಯಲ್ಲಿ ಸಣ್ಣ ಕೋಣೆಯಿಂದ ಪ್ರಾರಂಭವಾಗಿರುವಂತಹ ಸಂಸ್ಥೆ ಏನಿದೆ, ಬರೋಬ್ಬರಿ 65,000 ಇಂಜಿನಿಯರ್ಸ್ ಗಳನ್ನ ಜೊತೆಗೆ 15,000ಕ್ಕೂ ಕೂಡ ಹೆಚ್ಚು ಡಾಕ್ಟರ್ಸ್ ಗಳನ್ನ ನಮ್ಮ ದೇಶಕ್ಕೆ ನೀಡಿರುವಂತಹ ಹೆಮ್ಮೆಯ ಕರಾವಳಿ ಭಾಗದ ಸಂಸ್ಥೆ. ಆ ಸಂಸ್ಥೆಯ ಚೇರ್ಮನ್ ಪ್ರೊಫೆಸರ್ ಎಲ್ ಕೊಂಡಿರುವಂತಹ ಒಂದು ಸಂಸ್ಥೆ. ನಮ್ದೇನು ಮ್ಯಾಚ್ ಫಿಕ್ಸಿಂಗ್ ಇಲ್ಲ, ನಮ್ದು ಒಂದೇ ಫಿಕ್ಸಿಂಗ್, ಹಾರ್ಡ್ ವರ್ಕ್. ಎನಿಥಿಂಗ್ ವಿಚ್ ಡೂ ವಿತ್ ಸಿನ್ಸಿಯಾರಿಟಿ ಅಂಡ್ ಹಾರ್ಡ್ ವರ್ಕ್, ಇಟ್ ಕ್ಯಾನ್ ನೆವರ್ ಗೋ ವೇಸ್ಟ್. ಇಟ್ ವಿಲ್ ಈಲ್ಡ್. ಇಟ್ ಇಸ್ ಅಪ್ಲಿಕೇಬಲ್ ಫಾರ್ ಎವ್ರಿಬಡಿ. ನಿಮ್ಗೆ, ನನ್ಗೆ, ಈ ಚಾನೆಲ್ಗೆ, ಪ್ರತಿಯೊಬ್ಬರಿಗೆ. 300 ರೂಪಾಯಿಯನ್ನ ನೋಡಿದೀರಾ, ಪೈಸವನ್ನ ನೋಡಿದೀರಾ, 1 ರೂಪಾಯಿಯನ್ನ ನೋಡಿದೀರಾ, ಈಗ ಕೋಟಿ ಗಟ್ಟಲೆ ನೋಡ್ತಾ ಇದ್ದಾರೆ. ಬೆಳಿಗ್ಗೆ ಎದ್ದು ದನದ ಸಗಣಿ ತೆಗೆಯುವುದು, ಬಂದು ಆಮೇಲೆ ಸ್ನಾನ ಎಲ್ಲ ಮಾಡಿ ಗಂಜಿ ಊಟ ಮಾಡಿ ಶಾಲೆಗೆ ಹೋಗ್ಬೇಕಿತ್ತು. ಆವಾಗೆಲ್ಲ ಏನು ಫೆಸಿಲಿಟಿ ಇರಲಿಲ್ಲ. PUC ಓದುವವರೆಗೆ ನಮ್ಮ ಮನೇಲಿ ಕರೆಂಟ್ ಸಹ ಇರಲಿಲ್ಲ. ಅಂದ್ರೆ ಕಂಟಿನ್ಯೂಸ್ ಒಂದು ದಿನ ಅನ್ನುವಂಥದ್ದು ಏನಿದ್ರೆ ವೇಸ್ಟ್ ಮಾಡುವಂಥದ್ದು ಏನಿಲ್ಲ. ಬೆಳಿಗ್ಗೆ ಬಸ್ಸಲ್ಲಿ ಹೋಗುವಾಗ ನಿದ್ದೆ ಮಾಡೋದು. KRS ಲೆಕ್ಚರರ್, ನೀವು ಬಸ್ಸಲ್ಲಿ ಬರುವಾಗ ಮಾಡಿ ನಿದ್ದೆ ಮಾಡಿದ್ರೆ ಹೇಗೆ? ಇಲ್ಲಿ ಬರುವಾಗ ಫ್ರೆಶ್ ಒಂದು ಟೀ ಕುಡಿಯೋದು, ಮತ್ತೆ ಕ್ಲಾಸ್ ಸ್ಟಾರ್ಟ್ ಮಾಡೋದು. ಏನೋ ಒಂದು ಕಲಿಬೇಕು, ಏನೋ ಒಂದು ಸಾಧನೆ ಮಾಡ್ಬೇಕು ಹೇಳುವಾಗ ನಿಮ್ಗೆ ಟೈಮ್ ಇದೆಯೋ ಇಲ್ವೋ, ಟೈಮ್ ಎಷ್ಟಾಯ್ತು ಅಂತ ಅದು ಮನಸ್ಸಿಗೆ ಹೋಗೋದೇ ಇಲ್ಲ. ಪಟ್ಟದಲ್ಲಿ ವರ್ಕ್ ಮಾಡ್ಬೇಕು. ಬಹಳ ಕಷ್ಟಪಟ್ಟು ಜೀವನ ಹಿಂದೆ. ನೋ ಡೌಟ್, ನೋ ಕಾಂಪ್ರಮೈಸ್ ಇದ್ರಲ್ಲೆಲ್ಲ. ಪ್ಯಾಂಟ್ ನಂದಲ್ಲ, ಅದು ನನ್ನ ಪ್ಯಾಂಟ್ ತಕೊಳ್ಳಿಕ್ಕೆ ತಾಕತ್ತಿರ್ಲಿಲ್ಲ. ನೋಡಿ, ಅಂದಿಗೆ ಅದೇ ಸುಖ. ವಿದ್ಯಾ ಸರಸ್ವತಿ ತಮ್ಮ ಕೈ ಹಿಡಿದಿದ್ದಾಳೆ. ಸಿಂಡಿಕೇಟ್ ಬ್ಯಾಂಕ್ ಇಂದ ಒಂದು 12,000 ಎಜುಕೇಶನ್ ಲೋನ್ ತಗೊಂಡಿದ್ದೆ. ಇಡೀ 4 ವರ್ಷಕ್ಕೆ 12,000. 4 ವರ್ಷ. ತಮ್ಮ ಲೈಫ್ ಎಲ್ಲಿ ಟರ್ನಿಂಗ್ ಪಾಯಿಂಟ್ ಆಯ್ತು ಅಂತ ಅನ್ಕೊಳ್ತೀರಿ? ಎವ್ರಿಥಿಂಗ್ ಹ್ಯಾಪನ್ ಗ್ರಾಜುವಲಿ. ಆಲ್ ಆಫ್ ಎ ಸಡನ್ ಯಾವುದು ಆಗಿಲ್ಲ. ತಂದೆ ಈ ಸಂದರ್ಭ ಇರ್ತಿದ್ರೆ ಬಹಳಷ್ಟು ಖುಷಿ ಪಡ್ತಾ ಇದ್ರು ಅನ್ನುವಂಥದ್ದು. ಅಮ್ಮನಿಗಂತೂ ಬಹಳ ಖುಷಿಯಾಗಿದೆ. ಒಂದು ಕ್ಯಾಂಪಸ್ ನಮ್ಮ ತಂದೆ ಇದ್ದದಿದ್ರೆ ಎಷ್ಟು ಖುಷಿ ಪಡ್ತಾ ಇದ್ರು. ದಟ್ ಡೇ ಅಗೇನ್ ಐ ಫೆಲ್ಟ್ ಸೋ ಹ್ಯಾಪಿ. ಇನ್ ಫ್ಯಾಕ್ಟ್ ವಿ ಬ್ರೋಕ್ ಡೌನ್. ವಿ ಹ್ಯಾವ್ ಗಾನ್ ಥ್ರೂ ಟಫ್ ಡೇಸ್. ಬಟ್ ಫೈನಲಿ ವಿ ಪ್ರೂವ್ಡ್ ದಟ್ ಯಾರು ಆ ರೀತಿ ಆರೋಪ ಮಾಡ್ತಾರೆ, ಯಾರು ತೊಂದರೆ ಕೊಟ್ಟಿದ್ದಾರೆ, ದೇ ಆರ್ ರಾಂಗ್, ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಪೊಸಿಷನ್. ನಾವು ಶಿಕ್ಷೆ ಕೊಟ್ಟರೆ ಅದು ಟೆಂಪರರಿ, ಮೇಲಿರುವ ದೇವರು ಶಿಕ್ಷೆ ಕೊಟ್ಟರೆ ಅದು ಪರ್ಮನೆಂಟ್. ನಾನು ಸಹ ಹೊರತಲ್ಲ. ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಇರುತ್ತಿಹನು ಶಿವಯೋಗಿ. ಹರಿಯ ಭಕ್ತನಿಗೆ ಹರಿ, ಹರನ ಭಕ್ತನಿಗೆ ಹರ, ನರರೇನು ಕಾಣುವರು ಅದರಂತೆ ತೋರುವನು ಸರ್ವಜ್ಞ. ಅವರಿಗೆ ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸಾಧಕರ ಬದುಕಿನ ಹಾದಿಯಲ್ಲಿ ಬಂದಂತಹ ಸವಾಲುಗಳು, ಆ ಸವಾಲುಗಳನ್ನು ಬೆನ್ನತ್ತಿ ನಿಂತು ಸಾಧಿಸಿದಂತಹ ಕತೆ, ಆ ಕತೆ ಏನಿದೆ ಯುವಕರಿಗೆ ಸ್ಫೂರ್ತಿಯಾಗಲಿ ಅನ್ನುವಂತಹ ನಿಟ್ಟಿನಲ್ಲಿ ನಮ್ಮ ಕುಡ್ಲ ವಾಹಿನಿ ಪ್ರಾರಂಭ ಮಾಡಿರುವಂತಹ ವಿಶೇಷ ಕಾರ್ಯಕ್ರಮ ನಮ್ಮ ಕುಡ್ಲ ರಿಯಲ್ ಹೀರೋಸ್. ಹೊಸದಾಗಿರುವಂತಹ ಸ್ಫೂರ್ತಿದಾಯಕವಾಗಿರುವ ಇವತ್ತು ನಮ್ಮ ಕುಡ್ಲ ರಿಯಲ್ ಹೀರೋಸ್ ಕಾರ್ಯಕ್ರಮದಲ್ಲಿ ನಿಜವಾಗ್ಲೂ ಕೂಡ ನಮ್ಮ ಕರಾವಳಿ ಭಾಗದ ಹೆಮ್ಮೆಯ ಸಾಧಕರಿದ್ದಾರೆ. ಉಡುಪಿಯ ಒಂದು ಸಣ್ಣ ಹಳ್ಳಿಯಿಂದ ಬಂದಂತಹ ಬಡ ರೈತನ ಮಗ ಇಡೀ ದೇಶದ ಗಮನ ಸೆಳೆದಂತಹ ಒಂದು ಶೈಕ್ಷಣಿಕ ಸಂಸ್ಥೆಯನ್ನ ಅತ್ಯದ್ಭುತವಾಗಿ ನಡೆಸಿ ಇಡೀ ದೇಶದ ಗಮನ ಸೆಳೆದಿರುವಂತಹ ಸಾಧಕ. 300 ರೂಪಾಯಿಯಲ್ಲಿ ಬಾಡಿಗೆಯಲ್ಲಿ ಸಣ್ಣ ಕೋಣೆಯಿಂದ ಪ್ರಾರಂಭವಾಗಿರುವಂತಹ ಸಂಸ್ಥೆ ಏನಿದೆ, ಇಂದು ನಮ್ಮ ದೇಶಕ್ಕೆ ಸಾವಿರಾರು ಯುವಕರನ್ನ ಅತ್ಯದ್ಭುತವಾಗಿರುವಂತಹ ಯುವ ಶಕ್ತಿ ಸಮೂಹವನ್ನ ಕೊಡುಗೆಯಾಗಿ ನೀಡ್ತಾ ಇದೆ. ಬರೋಬ್ಬರಿ 65,000 ಇಂಜಿನಿಯರ್ಸ್ ಗಳನ್ನ ಜೊತೆಗೆ 15,000ಕ್ಕೂ ಕೂಡ ಹೆಚ್ಚು ಡಾಕ್ಟರ್ಸ್ ಗಳನ್ನ ನಮ್ಮ ದೇಶಕ್ಕೆ ನೀಡಿರುವಂತಹ ಹೆಮ್ಮೆಯ ಕರಾವಳಿ ಭಾಗದ ಸಂಸ್ಥೆ. ಆ ಸಂಸ್ಥೆಯ ಚೇರ್ಮನ್ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ. ಅತ್ಯಂತ ರೋಚಕವಾಗಿರುವಂತಹ ಜರ್ನಿ. ಇವರು ಬಂದಂತಹ ದಾರಿ ಏನಿದೆ, ಅತ್ಯಂತ ಕಡು ಬಡತನದಿಂದ ಬಂದು ಇಂದು ಅತ್ಯದ್ಭುತವಾಗಿರುವಂತಹ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡ್ತಾ ಇರುವಂತಹ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ. ಎಕ್ಸ್ಪರ್ಟ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಇದರ ಅಧ್ಯಕ್ಷರು
ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಪ್ರೊಫೆಸರ್ ಎಲ್ ನರೇಂದ್ರ ನಾಯಕ್ ಅವರು, ಆತ್ಮೀಯವಾಗಿರುವಂತಹ ಸ್ವಾಗತ ಸರ್. ನಮಸ್ತೆ ಸರ್, ಹೌ ಯು ಸರ್? ಗುಡ್ ಆಲ್ ಗುಡ್. ಆರಾಮವಾಗಿದ್ದೀರಾ? ಆರಾಮಿದೆ. ಎಸ್ ಸರ್, ರಿಯಲಿ ಪ್ರೌಡ್ ಸರ್. ತುಂಬಾ ಹೆಮ್ಮೆ ಇದೆ ತಮ್ಮ ಸಾಧನೆಯ ಬಗ್ಗೆ. ಯಾಕಂತ ಬಂದಾಗ ಅನೇಕ ಜನರು ಸಾಧಕರು ನಮ್ಮ ಈ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಪ್ರೊಫೆಸರ್ ಎಲ್ ನರೇಂದ್ರ ನಾಯಕ್ ಅಂತ ಬಂದಾಗ ಅನೇಕ ಉದ್ಯಮಿಗಳನ್ನ, ಚಲನಚಿತ್ರ ರಂಗದವರನ್ನ, ಇದೆಲ್ಲದವು ನಾವು ಮಾತನಾಡಿದಾಗ ಇದು ಶೈಕ್ಷಣಿಕ ರಂಗದ ಸಾಧಕರು. ಇವರು ಮಾಡಿರುವಂತಹ ಸಾಧನೆ ಅತ್ಯದ್ಭುತವಾಗಿರುವಂಥದ್ದು. ಇವೆಲ್ಲದರ ಜೊತೆಗೆ ನಾನು ನೇರವಾಗಿ ಕೇಳಬೇಕು ಈ ಸಂದರ್ಭ, ಆ ಒಂದು ಉಲ್ಲಾಸ, ಉತ್ಸಾಹ, ಹುಮ್ಮಸ್ಸು ಮತ್ತು ಕೂಡ ತಮ್ಮ ಮುಖದಲ್ಲಿ ಈಗಲೂ ಕೂಡ ಕಾಣ್ತಾ ಇದೆ ಸರ್. ಏನು ಸೀಕ್ರೆಟ್ ಸರ್ ಸಕ್ಸಸ್? ಬಿಫೋರ್ ದ್ಯಾಟ್ ನಾನು ನಿಮ್ಮ ಬಾಲ್ಯದ ವಿಚಾರದ ಬಗ್ಗೆ ಎಲ್ಲ ಮಾತನಾಡೋಕ್ಕೆ ಮೊದಲನೇದಾಗಿ ಈ ಒಂದು ಸಕ್ಸಸ್, ಯಾಕಂದರೆ ಪ್ರತಿ ಬಾರಿಯೂ ಪ್ರೊಫೆಸರ್ ನರೇಂದ್ರ ನಾಯಕ್ ಅವರಿಗೆ ಸಾಕಾಗಲ್ಲ, ದಣಿವಾಗಲ್ಲ, ಟಯರ್ಡ್ ಆಗಲ್ಲ. ಸೊ ಪ್ರತಿ ಬಾರಿ ಕೂಡ ಒಂದು ಎನರ್ಜಿಯಿಂದ ಇರ್ತೀರಾ ಸರ್. ಸೀಕ್ರೆಟ್ ಆಫ್ ಸಕ್ಸಸ್ ಸರ್? ನೋಡಿ, ಸೀಕ್ರೆಟ್ ಆಫ್ ಸಕ್ಸಸ್ ನನಗೆ ಸುಮಾರು ಜನ ಇದ್ದಾರೆ. ನೀವು ನನ್ನ ಮೇಲೆ ಏನೋ ಒಂದು ವಿಶೇಷ ಪ್ರೀತಿಯಿಂದ, ಅಭಿಮಾನದಿಂದ ಹಾಗೆ ಹೇಳ್ತಾ ಇದ್ದೀರಿ. ಈಗ ಯಾವುದೇ ಒಂದು ವಿಷಯವನ್ನ, ಯಾವುದೇ ಒಂದು ಪ್ರೊಫೆಷನನ್ನು ನೀವು ಪ್ಯಾಷನೇಟ್ಲಿ ಮಾಡಿದರೆ ನಿಮಗೆ ಪ್ರತಿಯೊಂದು ಸ್ಟೇಜ್ ಇದೆಯಲ್ಲ, ಅದು ನಿಮಗೆ ಉಲ್ಲಾಸ ತಂದು ಕೊಡ್ತದೆ. ನಾವು ಇದನ್ನು ಮಾಡಬೇಕು, ಏನಾದರೂ ಒಂದು ಸಾಧನೆ ಮಾಡಬೇಕು, ಅದು ಮೊದಲಿಂದಲೂ ಅಭ್ಯಾಸ ಇರೋದ್ರಿಂದ ಮತ್ತೆ ಅದರಲ್ಲಿ ನೀವು ಖುಷಿಯನ್ನು ಕಂಡ್ರೆ ಅದೇ ನಿಮಗೊಂದು ಪ್ರೇರಕ ಶಕ್ತಿ ಆಗ್ತದೆ. ದ್ಯಾಟ್ ವಿಲ್ ಕೀಪ್ ಯು ವೆರಿ ಆ್ಯಕ್ಟಿವ್. ಕರೆಕ್ಟ್. ಈಗ ನಾವು ಮಕ್ಕಳಿಗೆ ಹೇಳ್ತೇವೆ ಪಾಠ ಮಾಡುವಾಗ, ಇವತ್ತು ಸಹ ಪಾಠ ಮಾಡ್ತೇನೆ, ಇವತ್ತು ಸಹ ನಾನು 1 ಗಂಟೆ ಕ್ಲಾಸ್ ಇತ್ತು. ಓಕೆ. ಪಾಠ ಮಾಡುವಾಗ ನಾವು ಹೇಳ್ತೇವೆ, ಸ್ಟೂಡೆಂಟ್ಸ್ ಯು ನೀಡ್ ಟು ಬಿ ರಿಯಲಿ ಎಂಥೂಸಿಯಾಸ್ಟಿಕ್. ನೀವು ಒಳ್ಳೆ ಮಾಡಿ ಕಲಿಬೇಕು, ಯಾವಾಗಲೂ ಎಂಥೂಸಿಯಾಸ್ಟಿಕ್ ಇರಬೇಕು, ಆವಾಗ ನಿಮ್ಮಿಂದ ವಿಶೇಷ ಸಾಧನೆ ಸಾಧ್ಯ ಅಂತ ಹೇಳ್ತೇವೆ. ನಾವು ಹೇಳುವವರು ಹೇಗಿರಬೇಕು? ಕರೆಕ್ಟ್. ನಾವು ಆ್ಯಕ್ಟಿವ್ ಇಲ್ಲದೆ ಮಕ್ಕಳಿಗೆ ನೀವು ಆ್ಯಕ್ಟಿವ್ ಆಗಿ ಇರಬೇಕಂತ ಹೇಳಿದರೆ ಆಗೋದಿಲ್ಲ. ಅದು ಸ್ಟೂಡೆಂಟ್ಸ್ ವಿಲ್ ಲುಕ್ ಅಪ್ ಟು ಅಸ್. ಎಲ್ಲಿವರೆಗೆ ಸಾಧ್ಯವೋ ಅಲ್ಲಿವರೆಗೆ ನಾವು ಆ್ಯಕ್ಟಿವ್ ಆಗಿ ನಮ್ಮ ಪ್ರೊಫೆಷನನ್ನು ನಡೆಸ್ಕೊಂಡು ಹೋಗಲೇಬೇಕು. ಇಟ್ಸ್ ಎ ರಿಕ್ವೈರ್ಮೆಂಟ್. ಓಕೆ. ದ್ಯಾಟ್ ಕೀಪ್ಸ್ ಅಸ್ ವೆರಿ ಆ್ಯಕ್ಟಿವ್. ನಾನು ಮಾತ್ರ ಅಲ್ಲ, ಸುಮಾರು ಜನ ಇದ್ದಾರೆ. ಓಕೆ. ನಾನು ಹೇಳಿದ್ದಲ್ಲ, ನಿಮಗೇನು ಅಭಿಮಾನ ಇದೆ ನಮ್ಮ ಸಂಸ್ಥೆ ಮೇಲೆ, ಹಾಗೆ ನಾವು ಆ್ಯಕ್ಟಿವ್ ಇರ್ತೇವೆ ಅಂತ ಹೇಳ್ತೇವೆ. ಬಟ್ ಇಟ್ ಇಸ್ ಟ್ರೂ. ನಾವು ಆ್ಯಕ್ಟಿವ್ ಇಲ್ಲದಿದ್ದರೆ ತುಂಬ ಕೆಲಸವನ್ನು ಮಾಡಲಿಕ್ಕೆ ಆಗೋದಿಲ್ಲ. ಒಂದು ಬೇರೆಯವರು ಮೆಚ್ಚುವ ಹಾಗೆ ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮ ಕೆಲಸ ಹೇಗಿರ್ತದೆ ಅಂದರೆ ಪ್ರತಿ ಸ್ಟೇಜಲ್ಲಿ ಮಕ್ಕಳು ಮೆಚ್ಚುವಾಗೆ ಇರಬೇಕು. ನಿಜ ನಿಜ. ಇಲ್ಲದಿದ್ದರೆ ಮಕ್ಕಳಿಗೆ ಅಟ್ರಾಕ್ಷನೇ ಇರೋದಿಲ್ಲ. ಕರೆಕ್ಟ್. ನಾವು ಯಾವ ಟೈಪ್ ಮಕ್ಕಳನ್ನು ಡೀಲ್ ಮಾಡ್ತಾ ಇರೋದು? ದ ಸ್ಟೂಡೆಂಟ್ಸ್ ಆಫ್ ದ ಏಜ್ ಆಫ್ 16, 17, 18. ಎಸ್. ಈ ಯಂಗ್ ಏಜಲ್ಲಿ, ಆ ಏಜಲ್ಲಿ ಮಕ್ಕಳನ್ನು ಚಂದ ಮಾಡಿ ಹಿಡಿದಿಟ್ಕೊಳ್ಬೇಕಂತಾದರೆ ಯು ನೀಡ್ ಎವ್ರಿ ಸ್ಟೇಜ್ ದೇ ಹ್ಯಾವ್ ಟು ಅಪ್ರಿಷಿಯೇಟ್ ಅಸ್. ಎವ್ರಿ ಸ್ಟೇಜ್ ನಾವೇನೋ ಅವರ ಮುಂದೆ ಲೈಫಿಗೆ ಒಳ್ಳೇದು ಮಾಡ್ತಾ ಇದ್ದೇವೆ ಅಂತ ಅವರಿಗೆ ಮನಸ್ಸಿಗೆ ಹೋಗಬೇಕು. ಅದು ಮನಸ್ಸಿಗೆ ಹೋಗ್ಬೇಕಾದ್ರೆ ನಾವು ಎಷ್ಟು ಎಂಥೂಸಿಯಾಸ್ಟಿಕ್ ಇರಬೇಕು. ಸೊ ದಟ್ ಇಸ್ ಎ ರಿಕ್ವೈರ್ಮೆಂಟ್, ಅದು ನೆಸೆಸಿಟಿ. ದಟ್ ಕೀಪ್ಸ್ ಅಸ್ ವೆರಿ ಆ್ಯಕ್ಟಿವ್. ಎಸ್, ಬ್ಯೂಟಿಫುಲ್ ಸರ್. ಆ್ಯಂಡ್ ಒನ್ಸ್ ಅಗೇನ್, ವೈ ಪ್ರೊಫೆಸರ್ ನರೇಂದ್ರ ಎಲ್ ನಾಯಕ್ ಅವರು ನಮ್ಮ ಜೊತೆ ಇದ್ದಾರೆ ಅಂತ ಬಂದಾಗ, ನಾನು ಆಗಲೇ ಹೇಳಿದೆ, ದೇಶದ ಗಮನ ಸೆಳೆದಿರುವಂತಹ ಶಿಕ್ಷಣ ಸಂಸ್ಥೆ. ಯಾಕೆ ಅಂತ ಬಂದಾಗ, ನಾನು ಆಗಲೇ ಹೇಳಿದಾಗೆ 65,000ಕ್ಕೂ ಅಧಿಕ ಇಂಜಿನಿಯರ್ಸ್ಗಳು, ಜೊತೆಗೆ 15,000ಕ್ಕೂ ಅಧಿಕ ಡಾಕ್ಟರ್ಸ್ಗಳನ್ನು ಅತ್ಯದ್ಭುತವಾಗಿ ಒಂದು ಟ್ರೈನ್ ಮಾಡಿ ನಮ್ಮ ಸಮಾಜಕ್ಕೆ ಕೊಟ್ಟಂತಹ ಸಂಸ್ಥೆ. ಇವೆಲ್ಲದರ ಜೊತೆಗಾಗಿ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಿದೆ, ಸ್ಪರ್ಧಾತ್ಮಕ ಪರೀಕ್ಷೆಗಳು, ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನೀಟ್ ಆಗಿರ್ಬೋದು, CET ಆಗಿರ್ಬೋದು, ಇಂತಹ ಅತ್ಯದ್ಭುತವಾದ ಸ್ಪರ್ಧಾತ್ಮಕ ಪರೀಕ್ಷೆ ಏನಿದೆ, ಅದರಲ್ಲಿ ರ್ಯಾಂಕ್ ಅಂತ ಬಂದಾಗ, ಆ ರ್ಯಾಂಕ್ ಅನ್ನುವಂಥದ್ದೇನಿದೆ ಅದನ್ನು ಕಾಪಿರೈಟ್ ಅಥವಾ ಟ್ರೇಡ್ ಮಾರ್ಕ್ ಆಗಿ ಪಡೆದುಕೊಂಡಿರುವಂತಹ ಒಂದು ಸಂಸ್ಥೆ ನಾನು ಹೇಳಬೇಕು ಅಂತ ಹೇಳಿದ್ರೆ. ದ್ಯಾಟ್ಸ್ ವೈ ನರೇಂದ್ರ ನಾಯಕ್ ಅವರು ನಮ್ಮ ಜೊತೆ ಇದ್ದಾರೆ. ಯಾಕಂದರೆ ಅನೇಕ ಶೈಕ್ಷಣಿಕ ಸಂಸ್ಥೆ ನಡೆಸುವವರು ಕೂಡ ನಮ್ಮ ಸಮಾಜದಲ್ಲಿದ್ದಾರೆ. ವೈ ಯು ಆರ್ ಡಿಫ್ರೆಂಟ್ ಫ್ರಮ್ ಅದರ್ಸ್ ಅಂತ ಬಂದಾಗ, ದ್ಯಾಟ್ಸ್ ವೈ ಸರ್. ಸೊ ಈ ಒಂದು ಯಶಸ್ಸಿನ ಗುಟ್ಟು ಹೇಳೋದಕ್ಕಿಂತ ಮೊದಲನೇದಾಗಿ, ನಾನು ನಿಮ್ಮ ಒಂದು ಈ ಲೈಫ್ ಜರ್ನಿ ಇದೆ ವೆರಿ ರೋಚಕವಾಗಿರುವಂಥ, ವೆರಿ ಇಂಟ್ರೆಸ್ಟಿಂಗ್ ಆಗಿರೋ. ಯಾಕಂದರೆ ಈಗ ಪ್ರೊಫೆಸರ್ ನರೇಂದ್ರ ನಾಯಕ್ ಅವರು ಈ ರೀತಿ ಇದ್ದಾರೆ ಅಂತ ಬಂದಾಗ, ಸಮಾಜದಲ್ಲಿ ಉನ್ನತ ಸ್ಥಾನಮಾನದಲ್ಲಿದ್ದಾರೆ, ಅನೇಕ ಜನರಿಗೆ ಮಾದರಿ ಆಗ್ತಾ ಇದ್ದಾರೆ ಅಂತ ಬಂದಾಗ, ಈ ಹಿಂದೆ ಈ ರೀತಿ ಇರಲಿಲ್ಲ. ಅನೇಕ ಕಷ್ಟದ ದಿನಗಳನ್ನು ಕೂಡ ತಾವು ಎದುರಿಸಿ ಜಯಿಸಿ ತೋರಿಸಿದ್ದೀರಾ ಈಗ. ಸೊ ದ್ಯಾಟ್ಸ್ ವೈ ನಮ್ಮ ವೀಕ್ಷಕರಿಗೆ ಒಂದು ಇನ್ಸ್ಪಿರೇಷನ್, ಒಂದು ದಾರಿದೀಪವಾಗಲಿ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮ ಸರ್. ನಾನು ಕೇಳ್ಪಟ್ಟೆ, ತಾವು ಬಡ ರೈತರ ಮಗ ಅನ್ನುವಂಥದ್ದು, ಉಡುಪಿಯ ಮೂಲದ. ಏನು ಹೇಳ್ತೀರಾ ಸರ್, ಹೇಗಿತ್ತು ತಮ್ಮ ಬಾಲ್ಯ? ನಾವು ಸಾಸ್ತಾನ ಅಂತ ಆವಾಗಂತೂ ಅಫ್ಕೋರ್ಸ್ ನ್ಯಾಷನಲ್ ಹೈವೇ ಪಕ್ಕದಲ್ಲಿರೋದು. ಬಟ್ ನಾವು ಸಣ್ಣದಿರುವಾಗ, ಐ ವಾಸ್ ಬಾರ್ನ್ ಇನ್ 1964. ಅಪ್ ಟಿಲ್ PUC ವರೆಗೆ ನಾವು ಅಲ್ಲೇ ಇದ್ದದ್ದು ನಾನು. ಓಕೆ. ಇಟ್ಸ್ ಎ ರೂರಲ್ ಏರಿಯಾ. ಈಗ ಸಹ ರೂರಲ್ ಏರಿಯಾ. ಈಗೆಲ್ಲ ರೂರಲ್ ಏರಿಯಾವನ್ನು ಡೆವಲಪ್ ಮಾಡಲಿಕ್ಕೆ ಗೌರ್ಮೆಂಟ್ ಹ್ಯಾಸ್ ಗಾಟ್ ಡಿಫರೆಂಟ್ ಸ್ಕೀಮ್. ಆ್ಯಸ್ ಸಚ್ ಇಟ್ ಇಸ್ ಡೆವಲಪಿಂಗ್. ಆವಾಗೆಲ್ಲ ಏನು ಫೆಸಿಲಿಟಿ ಇರಲಿಲ್ಲ. ಇವನ್ ನಾನು PUC ಓದುವಲ್ಲಿವರೆಗೆ ನಮ್ಮ ಮನೇಲಿ ಕರೆಂಟ್ ಸಹ ಇರಲಿಲ್ಲ. ಓಕೆ.
ಸೊ ಬಹಳ ಕಷ್ಟ ಇತ್ತು ನಮ್ಮ ತಂದೆಗೆ, 8 ಜನ ಮಕ್ಕಳು, ಹಾಂ ನಾನು ನಂಬರ್ 7 8ರಲ್ಲಿ. ಹಾಂ ಸೊ ಎಲ್ಲ ಕಷ್ಟ ಅಂದರೆ ಅಷ್ಟು ಜನರಿಗೆ ಒಂದು ಎಲ್ಲರಿಗೂ ಓದಿಸಬೇಕು, 4 ಜನ ಹೆಣ್ಣು ಮಕ್ಕಳು, ಅವರಿಗೆ ಮದುವೆ ಮಾಡಬೇಕು. ಕರೆಕ್ಟ್. ಇಟ್ ವಾಸ್ ನಾಟ್ ಈಸಿ. ಮನೆಯಲ್ಲಿ ಗಾಡಿ ಎತ್ತಿತ್ತು ನಮ್ಮ ತಂದೆಗೆ, ಗಾಡಿ ಎತ್ತು. ರೈತ ಅಂದರೆ ದೊಡ್ಡ ಮಟ್ಟಿಗೆ ರೈತ ಅಲ್ಲ, ನೀವು ಹೇಳಿದಾಗ ಬಡ ರೈತರೇ ಇದ್ದರು. ಹಾಂ ಯಾಕಂದರೆ ಸಾಕಾಗ್ತಿರಲಿಲ್ಲ ಅಲ್ಲಿ ಏನು ಉತ್ಪತ್ತಿ ಆಗ್ತದೆ. ಈ ರೈತರಂದರೆ ನಿಮ್ಮ ನಾರ್ತ್ ಕರ್ನಾಟಕದಲ್ಲಿ ಇದ್ದ ಹಾಗೆ ರೈತರಲ್ಲ, ಅಲ್ಲೆಲ್ಲ ನಿಮಗೆ ನೀರಾವರಿ ಮತ್ತು ಮಣ್ಣು ಅಂದರೆ ಹೊನ್ನು ಅಲ್ಲಿ ಇಲ್ಲಿ ನಾರ್ತ್ ಕರ್ನಾಟಕದಲ್ಲಿ. ಇಲ್ಲೆಲ್ಲ ಕರಾವಳಿ ಪ್ರದೇಶದಲ್ಲಿ ಹಾಗಲ್ಲ. ಯು ನೀಡ್ ಟು ಡಿಪೆಂಡ್ ಅಪಾನ್ ಒಂದು ಬೆಳೆ ವರ್ಷದಲ್ಲಿ. ಕರೆಕ್ಟ್. ಸೊ ಮತ್ತು ಸ್ವಲ್ಪ ಜಾಗ ಇತ್ತು, ಗದ್ದೆ ಎಲ್ಲ ಇತ್ತು, ಕಷ್ಟಪಡಬೇಕಿತ್ತು. ಮನೆಗೆ ಬೆಳಿಗ್ಗೆ ಎದ್ದು ದನದ ಸಗಣಿ ತೆಗೆಯೋದು, ಅದನ್ನ ತಗೊಂಡೋಗಿ ಅಲ್ಲಿ ಗದ್ದೆ ಸ್ವಲ್ಪ ದೂರ ಇತ್ತು, ಹೊಲ ಎಲ್ಲ ದೂರ ಇತ್ತು, ಅಲ್ಲಿ ಹೋಗಿ ಹಾಕಬೇಕು. ಆಮೇಲೆ ಬಂದು ಆಮೇಲೆ ಸ್ನಾನ ಎಲ್ಲ ಮಾಡಿ ಗಂಜಿ ಊಟ ಮಾಡಿ ಶಾಲೆಗೆ ಹೋಗಬೇಕಿತ್ತು. ಓಕೆ. ಒಂದೇ ಅಂದರೆ ಕಲೀಲಿಕ್ಕೆ ಹುಷಾರಿದ್ದೆ ನಾನು. ಸೊ ದಟ್ ವಾಸ್ ದ ಪ್ಲಸ್ ಪಾಯಿಂಟ್. ಓಕೆ. ಮತ್ತು ಆವಾಗೆಲ್ಲ ಏನು ಒಂದು ಇಕನಾಮಿಕಲಿ ಬ್ಯಾಕ್ವರ್ಡ್ ಅಂತಿದ್ರೆ ಆವಾಗ ಫೀಸೆಲ್ಲ ಏನು ಭಾಳ ಕಡಿಮೆ ಇತ್ತು ಶಾಲೆಯಲ್ಲಿ, ತುಂಬ ಕಡಿಮೆ. ಆ ರೀತಿಯಲ್ಲಿ ನೋಡ್ಲಿಕ್ಕೆ ಹೋದರೆ ವಿ ನೀಡ್ ಟು ಬಿ ಥ್ಯಾಂಕ್ಫುಲ್ ಟು ದ ಏನು ಆ ಟೈಮಲ್ಲಿ ಏನು ಸ್ಕೀಮ್ ಇತ್ತು ಗೌರ್ಮೆಂಟ್ ಇದು, ಅದರದ್ದು ಅಡ್ವಾಂಟೇಜ್ ಇತ್ತು ನಮಗೆ ಇಕನಾಮಿಕಲಿ ಬ್ಯಾಕ್ವರ್ಡ್. ಇಲ್ಲದಿದ್ರೆ ಆವಾಗ ಪ್ರೈವೇಟ್ ಸ್ಕೂಲ್ ಅನ್ನುವ ಕಾನ್ಸೆಪ್ಟ್ ತುಂಬ ಕಡಿಮೆ ಇತ್ತು. ಐದರ್ ಇಟ್ ಇಸ್ ಏನು ಒಂದು ಗೌರ್ಮೆಂಟ್ ಸ್ಕೂಲ್ ಅಥವಾ ಏಡೆಡ್ ಸ್ಕೂಲ್. ಓಕೆ. ಈಗ ಪ್ರೈವೇಟ್ ಸ್ಕೂಲ್ ಅಂತ ಕಾನ್ಸೆಪ್ಟ್ ಬಂದದ್ದು ಆಮೇಲೆ ಇತ್ತೀಚೆಗೆ ಒಂದು ಮೇ ಬಿ ಆಫ್ಟರ್ 95 ಆರ್ ಆಫ್ಟರ್ 90s, ಅದರ ನಂತರ ಹೆಚ್ಚಿನ ಪ್ರೈವೇಟ್ ಸ್ಕೂಲ್ ಮತ್ತು ಕಾಲೇಜ್ಗಳಾದದ್ದು. ಸೊ ಐ ವಾಸ್ ಗುಡ್ ಇನ್ ಸ್ಟಡೀಸ್ ಆ್ಯಂಡ್ ಅಪ್ ಟಿಲ್ PUC. SSLCಯಲ್ಲಿ ನನಗೆ ಐ ಗಾಟ್ 73rd ರ್ಯಾಂಕ್. ಓಕೆ. 1980ಯಲ್ಲಿ ಐ ಗಾಟ್ 73rd ರ್ಯಾಂಕ್ ಇನ್ ಎಂಟೈರ್ ಸ್ಟೇಟ್. ಓಕೆ. ಆವಾಗ ಮೆರಿಟ್ ಸ್ಕಾಲರ್ಶಿಪ್ ಸಿಗ್ತಾ ಇತ್ತು. ಟಾಪ್ 100ಅಲ್ಲಿ ಬಂದರೆ ಮೆರಿಟ್ ಸ್ಕಾಲರ್ಶಿಪ್ ಸಿಗ್ತಾ ಇತ್ತು. ನೀವು ಎಲ್ಲಿವರೆಗೆ ಕಲಿತೀರೋ ಅಲ್ಲಿವರೆಗೆ ವರ್ಷಕ್ಕೆ ಇಂತಿಷ್ಟಂತ ಸ್ಕಾಲರ್ಶಿಪ್ ಸಿಗ್ತಾ ಇತ್ತು ಗೌರ್ಮೆಂಟಿಂದ. ಆ್ಯಂಡ್ ಐ ವಾಸ್ ರೆಸಿಪಿಯೆಂಟ್ ಆಫ್ ದ್ಯಾಟ್. ಆ್ಯಂಡ್ ಆಮೇಲೆ PUCಯಲ್ಲಿ ಐ ಗಾಟ್ 91.3%. ಓಕೆ. ದೆನ್ ನಮಗೆ ಕರೆಕ್ಟ್ ಗೈಡೆನ್ಸ್ ಅಂತ ಇರಲಿಲ್ಲ. ಹೌದು. ನಮ್ಮ ಮನೆಯಲ್ಲಿ ತುಂಬ ಕಲ್ತವ್ರಂತ ಇರಲಿಲ್ಲ. ಅಣ್ಣಂದರೆಲ್ಲ 10th PUC ಎಲ್ಲ ಕಲಿತು ಆಮೇಲೆ ಅವರು ಬೇರೆ ಬೇರೆ ಜಾಬಿಗೆ ಅದರಲ್ಲೆಲ್ಲ ಬ್ಯುಸಿ ಆದರು. ಬಟ್ ನಮ್ಮ ಅಣ್ಣ ಒಬ್ಬರು ನನಗಿಂತ 2 ವರ್ಷ ದೊಡ್ಡವರು. ಹಿ ವಾಸ್ ಡೂಯಿಂಗ್ BCom. ನಾನು PUC ಅಲ್ಲಿರುವಾಗ ಅವರು BCom ಜಾಯ್ನ್ ಆಗಿದ್ದಾರೆ ಅಷ್ಟೇ. ಹಿ ಈಸ್ ಎ ಚಾರ್ಟರ್ಡ್ ಅಕೌಂಟೆಂಟ್. SS ನಾಯಕ್ ಈಸ್ ಎ ವೆರಿ ಪಾಪ್ಯುಲರ್ ಚಾರ್ಟರ್ಡ್ ಅಕೌಂಟೆಂಟ್ ಇನ್ ಮ್ಯಾಂಗ್ಳೂರ್. ಅವ್ರು ಬಿಟ್ಟರೆ ಬೇರೆ ಯಾರು ನಮ್ಮ ಮನೇಲಿ ಅಷ್ಟು ಕಲ್ತವ್ರು ಯಾರು ಇರಲಿಲ್ಲ. ಸೊ ಗೈಡೆನ್ಸ್ ಹೇಗಿರ್ತಾರೆ ಅಂದರೆ ಯಾರೋ ಡಿಸ್ಟೆಂಟ್ ರಿಲೇಟಿವ್ ತುಂಬ ಕಲ್ತಿದ್ದಾರೆ, ನೀನು ಸಹ ಹಾಗೆ ಕಲಿಬೇಕು, ಏನಾದರೂ ಒಂದು ಸಾಧನೆ ಮಾಡಬೇಕು. ನಮ್ಮ ಪೇರೆಂಟ್ಸ್ ಏನಂದರೆ ಒಳ್ಳೆ ಕಲ್ಚರ್ ಕೊಟ್ಟಿದ್ದಾರೆ. ಹಾರ್ಡ್ ವರ್ಕ್ ಅಂದರೆ ಏನು, ಲೈಫಲ್ಲಿ ಕಷ್ಟ ಬರೋದಿಲ್ಲ ಅಲ್ಲ, ಬಂದರೆ ಹೇಗೆ ಎದುರಿಸ್ಬೇಕು, ಸಹನ ಶಕ್ತಿ ಹೇಗಿರಬೇಕು, ಮತ್ತು ಅದನ್ನು ಹೇಗೆ ಹಾರ್ಡ್ ವರ್ಕಿಂದ ಅದನ್ನು ವಿನ್ ಮಾಡ್ಬೋದು, ಅದನ್ನು ಹೇಗೆ ಎದುರಿಸ್ಬೋದು, ಅದರಿಂದ ಪರ್ಸನಾಲಿಟಿ ಹೇಗೆ ಡೆವಲಪ್ ಆಗ್ತದೆ. ನಮ್ಮ ತಂದೆ ಯಾವಾಗಲೂ ಏನು ಹೇಳೋದಂದರೆ ಲೈಫಲ್ಲಿ ಕಷ್ಟ ಬರೋದಿಲ್ಲ ಅಂತಲ್ಲ, ಆ ಕಷ್ಟವನ್ನು ನೀವು ಯಾವ ರೀತಿಯಲ್ಲಿ ಎದುರಿಸಿ ಅದನ್ನು ಮೆಟ್ಟಿ ನಿಲ್ತೀರಿ ನೋಡಿ, ಕರೆಕ್ಟ್, ಅದರ ಬೇಸಿಸ್ ಮೇಲೆ ನಿಮ್ಮ ಪರ್ಸನಾಲಿಟಿ ಡೆವಲಪ್ ಆಗೋದು ಅಂತ. ಕರೆಕ್ಟ್. ಸೊ ಇಟ್ ಈಸ್ ರಿಯಲಿ ಟ್ರೂ. ಎಸ್. ಆಮೇಲೆ PUC ಆಗಿ ಆಮೇಲೆ ದೆನ್ ಫಸ್ಟ್ ಮೈ ಫೋಕಸ್ ವಾಸ್ ಇನ್ ಡೂಯಿಂಗ್ ಇಂಜಿನಿಯರಿಂಗ್. ಓಕೆ. And I joined Malnad College of Engineering, Hassan, Mysore University. And that was the best in the entire state that time for mechanical branch. I joined there and did my engineering over there for 4 years. Okay. ಆಮೇಲೆ ಇಡೀ ಇಂಜಿನಿಯರಿಂಗ್ ಟೈಮಲ್ಲಿ ಬೇರೆ ಬೇರೆ ನಮ್ಮ GSB ಕಮ್ಯುನಿಟಿ ಬೇರೆ ಬೇರೆ ಒಂದು ಸ್ಕಾಲರ್ಶಿಪ್ ಎಲ್ಲ ಸಿಗ್ತಾ ಇತ್ತು ನನಗೆ, ಬಾಂಬೆಯಿಂದ, ಬ್ಯಾಂಗ್ಳೂರಿಂದ ಹಾಗೆಲ್ಲ. ಮತ್ತೆ ಸಿಂಡಿಕೇಟ್ ಬ್ಯಾಂಕಿಂದ ಒಂದು 12,000 ಎಜುಕೇಶನ್ ಲೋನ್ ತಗೊಂಡಿದ್ದೆ. ಇಡೀ 4 ವರ್ಷಕ್ಕೆ 12,000. ಬಟ್ ದಟ್ ಟೈಮ್ ಇಟ್ ವಾಸ್ ಬಿಗ್ ಅಮೌಂಟ್ ಬಿಟ್ವೀನ್ 1982 to 86. ಕರೆಕ್ಟ್. ಆ್ಯಂಡ್ ಇಟ್ ವಾಸ್ ಏನು ಅದು ಆವಾಗಲೇ ಇತ್ತು, ಇಂಜಿನಿಯರಿಂಗ್ ಆದ ತಕ್ಷಣ ಜಾಬಿಗೆ ಜಾಯ್ನ್ ಆಗಬೇಕು, ಜಾಯ್ನ್ ಆದ ಕೂಡಲೇ ಲೋನ್ ಕಟ್ಟಬೇಕು, ಫಸ್ಟ್ ಲೋನ್ ಕಟ್ಟಬೇಕು, ಯಾವ ಸಾಲ ಇರಬಾರ್ದು ಅಂತ. ಓಕೆ. ಸೊ ಆಫ್ಟರ್ ದ್ಯಾಟ್ ಇಂಜಿನಿಯರಿಂಗ್ ಆಗಿ ನಾನು ಆವಾಗೆಲ್ಲ ಕ್ಯಾಂಪಸ್ ಇಂಟರ್ವ್ಯೂ ಅಂತ ಇರಲಿಲ್ಲ 1986ಅಲ್ಲಿ. ಓಕೆ. ಕ್ಯಾಂಪಸ್ ಇಂಟರ್ವ್ಯೂ ಎಲ್ಲ ಪಾಪ್ಯುಲರ್ ಆದದ್ದು ಆಫ್ಟರ್ 1990s, 95 ನಂತರ. ಓಕೆ. ಅಂದರೆ ಈ ನಿಮ್ಮ ಸಾಫ್ಟ್ವೇರ್ ಎಲ್ಲ ಬೂಮ್ ಆಯ್ತಲ್ಲ, ಆವಾಗೆಲ್ಲ ಕ್ಯಾಂಪಸ್ ಇಂಟರ್ವ್ಯೂ ಅಂತ ಬಹಳ ಪಾಪ್ಯುಲರ್ ಆಗ್ತಾ ಹೋಯ್ತು.
ಆವಾಗ ಹೇಗಿತ್ತು ಅಂತ ಹೇಳಿದರೆ ರಿಸಲ್ಟ್ ಬರೋಲ್ಲರಿಗೆ ವೆಯ್ಟ್ ಮಾಡಬೇಕು, ರಿಸಲ್ಟ್ ಬಂದ ನಂತರ ನೀವು ಅಪ್ಲೈ ಮಾಡಬೇಕು ಜಾಬಿಗೆ. ಆವಾಗ ಡಿಪೆಂಡಿಂಗ್ ಅಪಾನ್ ಯುವರ್ ಮೆರಿಟ್ ಆ್ಯಂಡ್ ಕೆಪಾಬಿಲಿಟಿ ಯು ವಿಲ್ ಗೆಟ್ ಜಾಬ್ ಇನ್ ಡಿಫ್ರೆಂಟ್ ಪಬ್ಲಿಕ್ ಸೆಕ್ಟರ್ ಆರ್ಗನೈಸೇಷನ್ಸ್ ಆರ್ ಸಮಥಿಂಗ್ ಲೈಕ್ ದ್ಯಾಟ್. ಓಕೆ. ನಾನು ರಿಸಲ್ಟ್ ಎಕ್ಸಾಮ್ ಆಗಿ ಊರಿಗೆ ಬಂದೆ. ಆವಾಗ ನಮ್ಮ ಅಣ್ಣ ಅವ್ರದ್ದು CA ಕಂಪ್ಲೀಟ್ ಮಾಡಿಕೊಂಡು ಊರಿಗೆ ಬಂದರು, ಬಾಂಬೆಯಲ್ಲಿ CA ಮಾಡಿರುವಂಥ CA ಮಾಡಿ SS ನಾಯಕ್. ಅವ್ರು ಹೇಳಿದ್ರು ನಾವು ಇಲ್ಲಿ ಮಂಗಳೂರಲ್ಲಿ ಕೋಚಿಂಗ್ ಕ್ಲಾಸ್ ಇಲ್ಲ, ನಾವು ಕೋಚಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡುವ ಅಂತ. ಓಕೆ. ನಾನು ಕಾಮರ್ಸ್ ಸಬ್ಜೆಕ್ಟ್ ಕಲಿಸ್ತೇನೆ, ನೀನು ಸೈನ್ಸ್ ಸಬ್ಜೆಕ್ಟ್ಸ್ ನಮ್ಮ CA ಸ್ಟೂಡೆಂಟ್ಸಿಗೆ ಇಂಟರ್ಮೀಡಿಯೇಟಲ್ಲಿ ಮ್ಯಾಥಮೆಟಿಕ್ಸ್ ಮತ್ತು ಸ್ಟ್ಯಾಟಿಸ್ಟಿಕ್ಸ್ ಅಂತ 2 ಬೇರೆ ಬೇರೆ ಸಬ್ಜೆಕ್ಟ್ ಇತ್ತು ಇಂಟರ್ಮೀಡಿಯೇಟಲ್ಲಿ. CA ಫೈನಲಲ್ಲಿ ಆಪರೇಷನ್ಸ್ ರಿಸರ್ಚ್ ಅಂತ ಒಂದು ಸಬ್ಜೆಕ್ಟ್ ಇತ್ತು. ದಟ್ ವಾಸ್ ಮೈ ಇಲೆಕ್ಟಿವ್ ಇನ್ ಇಂಜಿನಿಯರಿಂಗ್. ಓಕೆ. ಸೊ ಇದಿಷ್ಟನ್ನು ನೀನು ಕಲಿಸು, ಉಳಿದದ್ದು ನಾನು ಕಲಿಸ್ತೇನೆ ಅಂತ. ಸೊ ವಿ ಸ್ಟಾರ್ಟೆಡ್ ಫ್ರಮ್ ದ ಡೇ ಒನ್. ಇಟ್ ವಾಸ್ ನೋನ್ ಆಸ್ ಎಕ್ಸ್ಪರ್ಟ್ ಕೋಚಿಂಗ್ ಕ್ಲಾಸ್. ಎಕ್ಸ್ಪರ್ಟ್ ಕೋಚಿಂಗ್ ಕ್ಲಾಸ್ ಫಸ್ಟ್ ಇನ್. ಓಕೆ. ಸೊ ಇಟ್ ವಾಸ್ ಫಸ್ಟ್ ಕ್ಲಾಸ್ ವಾಸ್ ಟೇಕನ್ ಬೈ ಮೀ in 1986 December 29th. ಓಕೆ. ನಾವು ಆ ದಿವಸವನ್ನು ಇವತ್ತಿಗೂ ನೆನಪಿನಲ್ಲಿದೆ. ನೆನಪು ಮಾತ್ರ ಅಲ್ಲ, ಅದನ್ನು ಎಕ್ಸ್ಪರ್ಟ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೇವೆ. ಎಕ್ಸ್ಪರ್ಟ್ ಡೇ. ಓಕೆ, ರೈಟ್. ಕಾಲೇಜ್ ಡೇ ಅಂತ ಹೇಳ್ತಾರೆ, ಅದೀಗ ಎಕ್ಸ್ಪರ್ಟ್ ಡೇ ಅಂತ ನಾವು ಸೆಲೆಬ್ರೇಟ್ ಮಾಡ್ತೇವೆ. December 29th ಎವ್ರಿ ಇಯರ್. ಓಕೆ. ಸೊ ಈ ಅವರು ಹೇಳಿದ್ರು ಸ್ಟಾರ್ಟ್ ಮಾಡುವ ಅಂತ. ಫಸ್ಟ್ ಕ್ಲಾಸ್ ಆಯಿತು. ಐ ನೆವರ್ ನ್ಯೂ ದಟ್ ಐ ಹ್ಯಾಡ್ ಎ ಟೀಚರ್ ವಿದ್ ಇನ್ ಮೀ. ಬಟ್ ಒಂದಂತ ಹೇಳಿದ್ರೆ ನಮ್ಮ ಪೇರೆಂಟ್ಸು, ತಂದೆ ತಾಯಿ, ಏನೇ ಮಾಡು ಅದನ್ನು ನಿಷ್ಠೆಯಲ್ಲಿ ಮಾಡು, ಚಂದ ಮಾಡಿ ಮಾಡು, 4 ಜನರು ಮೆಚ್ಚುವಾಗೆ ಮಾಡು. ಎಸ್ ಎಸ್. ಸೊ ಸ್ಟಾರ್ಟೆಡ್. ಸ್ಟೂಡೆಂಟ್ಸ್ ಹೇಳಿದ್ರು ಆವಾಗ ಫಸ್ಟ್ ಕ್ಲಾಸಲ್ಲಿ ಸಾಧಾರಣ ಒಂದು 13 ಜನ ಸ್ಟೂಡೆಂಟ್ಸ್, ಎಲ್ಲರೂ ನನಗಿಂತ ದೊಡ್ಡವರು. 13 ಜನ ಸ್ಟೂಡೆಂಟ್ಸ್. ಓಕೆ. ಈ ಮ್ಯಾಂಗ್ಳೂರ್ ಥಿಯೋಸಫಿಕಲ್ ಸೊಸೈಟಿ ಅಂತ ಒಂದು ಈಗ ಸಹ ಇದೆ PVS ಬಿಲ್ಡಿಂಗ್ ಹತ್ರ. ಇದು ಬಹುಶಃ ಹೌದು ಪ್ರಥಮವಾಗಿ ಇಲ್ಲಿ ಸ್ಟಾರ್ಟ್ ಮಾಡಿರೋದು. ಹೌದು. ಇದು ಬೆಳಿಗ್ಗೆ ಅಪ್ ಟಿಲ್ 9 ವರೆಗೆ ನಮಗೆ, ಆಮೇಲೆ ಸಂಜೆ 5 ಇಂದ 7:30 ವರೆಗೆ, ಅಲ್ಲಿವರೆಗೆ ಮಾತ್ರ ನಮಗೆ ಮಾತ್ರ. ಡೇ ಟೈಮ್ ಇಟ್ ವಾಸ್ ಅಲ್ಲಿ ಸ್ಟಿಚಿಂಗ್ ಕ್ಲಾಸಸ್ ಎಲ್ಲ ನಡೀತಾ ಇತ್ತು ಬೇರೆ ಯಾರದ್ದು. ಅಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು. ಅದು ಸಹ ಬಹಳ ಇಂಟ್ರೆಸ್ಟಿಂಗ್ ಇದೆ. ನಾವು ನಮ್ಮ ಮನೆಯಲ್ಲಿ ಸಾಸ್ತಾನಲ್ಲ, ಅವಾಗ ತಂದೆ ಹತ್ರ ಹೇಳಿದ್ವಿ ನಾವು ಕ್ಲಾಸ್ ಸ್ಟಾರ್ಟ್ ಮಾಡ್ತೇವೆ ಅಂತ. ಆವಾಗ ಬೋರ್ಡ್ ಎಲ್ಲ ಬೇಕಲ್ಲ, ಅವ್ರು ಏನು ಮಾಡಿದ್ರು, ಒಂದು ಅಲ್ಲಿ ವರ್ಕ್ಶಾಪ್ ಇತ್ತು ಒಂದು ಒಳಗೆ, ಅಲ್ಲಿ ನಮ್ಮ ಸಾಸ್ತಾನ ಪೇಟೆಯಲ್ಲಿ. ಓಕೆ. ಆ ವರ್ಕ್ಶಾಪ್ ಹತ್ರ ಹೋಗಿ ಅವ್ರ ಹತ್ರ ಹೇಳಿದ್ರು, ನಮ್ಮ ಮಕ್ಕಳು ಕ್ಲಾಸ್ ಮಾಡ್ತಾರೆ ಮಂಗಳೂರಲ್ಲಿ, ಒಂದು ನನಗೆ ಬೋರ್ಡ್ ಮಾಡಿ ಕೊಡಬೇಕು, ಬ್ಲ್ಯಾಕ್ ಬೋರ್ಡ್ ಅಂತ. ಅವರ ಅಂದಾಜಲ್ಲಿ ಬೋರ್ಡ್ ಮಾಡಿ ಅದಕ್ಕೆ ಒಂದು ಟ್ರೈಪಾಡ್ ಸ್ಟ್ಯಾಂಡ್ ಆಗಿ ಹೀಗೆ ಒಂದು ಸಪೋರ್ಟ್ ಆಗಿ ಸ್ಟ್ಯಾಂಡ್ ಆಗಿ ಅದನ್ನು ಮಾಡಿಕೊಟ್ರು. ಒಂದು ಬೋರ್ಡ್ ಒಂದು ಮತ್ತು ಆ ಟ್ರೈಪಾಡ್ ಸ್ಟ್ಯಾಂಡ್ ಅದು ಮಾಡಿಕೊಟ್ರು. ಓಕೆ. ಅದು ಅಲ್ಲಿಂದ ಇಲ್ಲಿ ಹೇಗೆ ಬರೋದು, ಕಾರ್ ಮಾಡ್ಕೊಂಡೆಲ್ಲ ಬರಲಿಕ್ಕೆ ಅಷ್ಟೆಲ್ಲ ತಾಕತ್ತಿಲ್ಲ. ಸೊ ಅಲ್ಲಿ ಒಂದು ಭಾರತ್ ಮೋಟಾರ್ ಅಂತ ಒಂದು ಬಸ್ ಇತ್ತು, ಬ್ಲೂ ಕಲರ್, ಇದು ಎಕ್ಸ್ಪ್ರೆಸ್. ಅದು ಬೈಂದೂರಿಂದ ಬರುವಂಥದ್ದು ಬಸ್ಸು. ಸಾಸ್ತಾನದಲ್ಲಿ ಸ್ಟಾಪ್ ಇದೆ, ಉಡುಪಿಯಾಗಿ ಆಮೇಲೆ ಮುಲ್ಕಿಯಾಗಿ ಮಂಗಳೂರಿಗೆ ಬರುವಂಥದ್ದು. ಅದು ಬೆಳಿಗ್ಗೆ 9ವರೆಗೆ ಬಂತು. ಅದು ಬಸ್ಸಲ್ಲಿ ಹಾಕಬೇಕಲ್ಲ, ನಮಗೆಲ್ಲ ಐಡಿಯಾ ಇರಲಿಲ್ಲ ಬಸ್ಸಲ್ಲಿ ಹೇಗೆ ಹಾಕೋದಂತ. ತಂದೆ ಗೊತ್ತಿತ್ತು ಅದು. ಓಕೆ. ಏನಿಲ್ಲ, ತಂದೆ ತಲೆ ಮೇಲೆ ಅದನ್ನು ಇಟ್ಕೊಂಡ್ರು, ಅದನ್ನು ಬೋರ್ಡ್ ಮೇಲೆ ಅಲ್ಲಿ ಮೇಲೆ ಬಸ್ಸಿನ ಟಾಪ್ ಮೇಲೆ ಹಾಕಿದ್ರು ಆ ಸ್ಟ್ಯಾಂಡ್ ಮತ್ತು ಇದನ್ನು. ಮತ್ತು ನಾವು ಬಂದ್ವಿ ಮಂಗಳೂರಿಗೆ ಬಂದು ಮಂಗಳೂರು ಇಳಿಬೇಕಲ್ಲ PVS ಹತ್ರ. ಕರೆಕ್ಟ್. PVS ಅಂತ ಹೇಳುವಾಗ ಇಳಿಯುವಾಗ ಯಾರು ಇಳಿಸೋದು, ಅಲ್ಲಿ ಕೂಲಿಯಲ್ಲಿ ಸಿಗ್ತಾರೆ. ದಟ್ ವಾಸ್ ಅ ನೆಸೆಸಿಟಿ. ಕರೆಕ್ಟ್ ಕರೆಕ್ಟ್. ಏನು ಅದು ನೋಡ್ಲಿಕ್ಕೆ ಪುರ್ಸೋದಿಲ್ಲ, ಅದು ಫೈನಲ್ ಸ್ಟಾಪ್ ಅಲ್ಲ ಅದು. ಫ್ಯಾಕ್ಟ್. ಹೌದು. ಉಪಾಯ ಇಲ್ಲ, ಡಮ್ ಅಂತ ಮೇಲೆ ಹತ್ತಿದ್ದೆ ನಾನು. ಮೇಲೆ ಹತ್ತಿ ಆ ಬೋರ್ಡನ್ನು ಇಳಿಸ್ಬೇಕಲ್ಲ, ಇಳಿಸುವಾಗ ಅಲ್ಲಿ ಅಣ್ಣ ತಗೊಂಡು ಅದನ್ನು ಕೆಳಗೆ ಇಳಿಸಿದ್ರು. ಆಮೇಲೆ ಫಸ್ಟ್ ಕ್ಲಾಸ್ ವಾಸ್ ಸ್ಟಾರ್ಟೆಡ್ ಆನ್ December 29th. ಅಲ್ಲಿಂದ ದೇರ್ ಇಸ್ ನೋ ಲುಕಿಂಗ್ ಬ್ಯಾಕ್. ಸ್ಟೆಪ್ ಬೈ ಸ್ಟೆಪ್. ಮತ್ತೆ ವಿ ಗಾಟ್, ನೋಡಿ, ಡೆಡಿಕೇಶನ್ ಅಲ್ಲಿ ಮಾಡಿದ್ದೇನೆ. ಎನಿಥಿಂಗ್ ವಿಚ್ ಯು ಡೂ ವಿತ್ ಹಾರ್ಡ್ ವರ್ಕ್ ಆ್ಯಂಡ್ ಡೆಡಿಕೇಶನ್, ಇಟ್ ವಿಲ್ ನೆವರ್ ಗೋ ವೇಸ್ಟ್. ಇಟ್ ಇಸ್ ಅಪ್ಲಿಕೇಬಲ್ ಫಾರ್ ಎವ್ರಿಬಡಿ. 100%. ನಿಮಗೆ, ನನಗೆ, ಈ ಚಾನೆಲ್ಗೆ, ಪ್ರತಿಯೊಬ್ಬರಿಗೆ. ಎಸ್, ಟ್ರೂ. ಎನಿಥಿಂಗ್ ವಿಚ್ ಯು ಡೂ ವಿತ್ ಸಿನ್ಸಿಯಾರಿಟಿ ಆ್ಯಂಡ್ ಹಾರ್ಡ್ ವರ್ಕ್, ಇಟ್ ಕ್ಯಾನ್ ನೆವರ್ ಗೋ ವೇಸ್ಟ್. ಇಟ್ ವಿಲ್ ಈಲ್ಡ್. ಎಸ್. ಸೊ ಸ್ಟೂಡೆಂಟ್ಸ್ ಹಾಗೆ ನಾವು ಹಾರ್ಡ್ ವರ್ಕ್ ಮಾಡುವಾಗ ವಿ ವೇರ್ ಆಲ್ಸೋ ವೆರಿ ಪರ್ಟಿಕ್ಯುಲರ್. ನಾವು ಸಹ ಸ್ಟ್ರಿಕ್ಟ್ ಅಟ್ಮಾಸ್ಫಿಯರ್ ಅಲ್ಲೇ ಬೆಳೆದು ಬಂದದ್ದು. ಕರೆಕ್ಟ್. ನಾವು ಅದನ್ನೇ ಅಲ್ವಾ ಮಕ್ಕಳಿಗೆ ಹೇಳೋದು, ಸ್ಟೂಡೆಂಟ್ಸಿಗೆ. ನೋ, ಯು ಹ್ಯಾವ್ ಟು ಸ್ಟಡಿ, ಯು ಹ್ಯಾವ್ ಟು ಡೂ ದಿಸ್ ಹೋಮ್ ವರ್ಕ್ ಅಂತ. ಒಂದೇ ಒಂದು ಕ್ಲಾಸ್ ಮಿಸ್ ಮಾಡ್ತಿರ್ಲಿಲ್ಲ. ಏನು ಕಷ್ಟ ಬೇಕಾದ್ರೂ ಬರಲಿ. ಸೊ ದಿಸ್ ಇಸ್ ದ ವೇ ದ ಜರ್ನಿ ಸ್ಟಾರ್ಟೆಡ್. ಬಟ್ ಸ್ಟಿಲ್ ಬಹಳಷ್ಟು ಕಷ್ಟಪಟ್ಟಿದ್ದೀರಾ. ನಾನು ಈ ಬೋರ್ಡ್ ವಿಚಾರ ತಾವು ಹೇಳಿದಾಗಲೇ ಗೊತ್ತಾಗುತ್ತೆ, ಬಹಳಷ್ಟು ಕಷ್ಟಪಟ್ಟಿದ್ದೀರಾ. ಜೊತೆಗೆ ನಾನು ಕೇಳ್ಪಟ್ಟೆ, ಅಂದರೆ ಬಹುಶಃ 300 ರೂಪಾಯಿ ಒಂದು ಬಾಡಿಗೆ ಕೊಡುವಂಥ ಒಂದು ಸಣ್ಣ ಕೋಣೆಯಿಂದ ಪ್ರಾರಂಭವಾಗುತ್ತೆ ಎಕ್ಸ್ಪರ್ಟ್.
ಈಗ 300 ರೂಪಾಯಿಯನ್ನ ನೋಡಿದ್ದೀರಾ, ಪೈಸವನ್ನ ನೋಡಿದ್ದೀರಾ, 1 ರೂಪಾಯಿಯನ್ನ ನೋಡಿದ್ದೀರಾ, ಈಗ ಕೋಟಿಗಟ್ಟಲೆಯನ್ನು ನೋಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ವಿದ್ಯಾ ಸರಸ್ವತಿ ತಮಗೆ ಒಲಿದಿರುವಂಥದ್ದು ಸರ್. ಇವೆಲ್ಲದರ ಜೊತೆಗೆ ನನಗೆ ಬಹುಶಃ ಈ ಒಂದು ಜಾಗಕ್ಕೆ 300 ರೂಪಾಯಿ ಕೊಡ್ತಾ ಇರುವಂಥದ್ದು ಬಾಡಿಗೆಗಾಗಿ, ಅಂದ್ರೆ ಬೆಳಿಗ್ಗೆ ಮತ್ತು ಸಂಜೆ ಹೊತ್ತಿನಲ್ಲಿ ಮಾತ್ರ. ಮತ್ತೆ ಸ್ಯಾಟರ್ಡೇ ಸಹ ಸಂಜೆ ಮಾತ್ರ, ಸಂಡೇ ಫುಲ್ ಡೇ. ಸಂಡೇ ಫುಲ್ ಡೇ. ಓಕೆ ಓಕೆ. ಅದಾಗಿ ಸ್ವಲ್ಪ ಸಮಯದಲ್ಲಿ ನಮಗೆ ಅಲ್ಲಿ ಸಾಕಾಗಲಿಲ್ಲ, ಅದರ ಪಕ್ಕದಲ್ಲಿ ಇನ್ನೊಂದಿತ್ತು, ದ ವೇಶ್ಯ ಎಜುಕೇಶನ್ ಸೊಸೈಟಿ ಅಂತ, ಅಲ್ಲಿ ಮಾಡ್ತಾ ಇದ್ವಿ. ಓಕೆ. ಇದು ಒಂದು 2 ವರ್ಷ, 87, 88 ಅಲ್ಲಿ ನಮಗೆ ಅದು ಸಾಕಾಗ್ತಿರ್ಲಿಲ್ಲ. ಮತ್ತೆ ಮಾತ್ರ ಅಲ್ಲ, ಅಲ್ಲಿ ಏನು ಮಾಡಿದ್ದಾರೆ ಅಂದರೆ CA ಇಂಟರ್ಮೀಡಿಯೇಟ್ ಅಲ್ಲಿ ಮ್ಯಾಥಮೆಟಿಕ್ಸ್ ಸ್ಟ್ಯಾಟಿಸ್ಟಿಕ್ಸ್ ಅವರು ತೆಗೆದ್ರು. ದೆನ್ CA ಫೈನಲಿಗೆ ಅವರು ಆಪರೇಷನ್ ರಿಸರ್ಚ್ ಅಂತ ಒಂದು ಸಬ್ಜೆಕ್ಟ್ ಇತ್ತು, ಅದರ ಮಾರ್ಕ್ಸನ್ನು 100 ಮಾರ್ಕ್ಸ್ ಬದಲಿಗೆ ಕಡಿಮೆ ಮಾಡಿದ್ರು ಅದನ್ನು. ಸೊ ಐ ಕುಡ್ ಸೆನ್ಸ್ ಆ ಸಬ್ಜೆಕ್ಟನ್ನು ಇಂಪಾರ್ಟೆನ್ಸ್ ಕಡಿಮೆ ಮಾಡ್ತಾ ಇದ್ದಾರೆ CA ಅಲ್ಲಿ ಅಂತ, ಮ್ಯಾಥಮೆಟಿಕ್ಸ್ ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಆಪರೇಷನ್ ರಿಸರ್ಚ್. ಸೊ ಐ ಹ್ಯಾಡ್ ಟು ಥಿಂಕ್ ವಾಟ್ ಐ ಹ್ಯಾವ್ ಗಾಟ್ ಟು ಡೂ. ಎಸ್. ಸೊ ಪಕ್ಕದಲ್ಲಿ ಒಂದು ಬಿಲ್ಡಿಂಗ್ ಖಾಲಿ ಇತ್ತು, ಅಲ್ಲಿ PUC ಸ್ಟಾರ್ಟ್ ಮಾಡುವ ಅಂತ. ಸೊ PUC ಕೋಚಿಂಗ್ ವಾಸ್ ಬ್ಯಾಡ್ಲಿ ರಿಕ್ವೈರ್ಡ್. ಓಕೆ. ಎಲ್ಲರೂ ಆವಾಗ ಹೇಗಿತ್ತು ಅಂತ ಹೇಳಿದ್ರೆ, ಒಬ್ಬೊಬ್ಬರು ಮನೆಗೆಲ್ಲ ಹೋಗೋದಿತ್ತು. ಈ ಲೆಕ್ಚರರ್ ಮನೆಗೆ ಫಿಸಿಕ್ಸ್, ಈ ಲೆಕ್ಚರರ್ ಮನೆಗೆ ಕೆಮಿಸ್ಟ್ರಿ, ಈ ಲೆಕ್ಚರರ್ ಮನೆಗೆ ಮ್ಯಾಥ್ಸ್, ಈ ಲೆಕ್ಚರರ್ ಮನೆಗೆ ಹಾಗಿತ್ತು. ಮತ್ತು ಆವಾಗ CET ಎಲ್ಲ 1984 CET ಸ್ಟಾರ್ಟ್ ಆದದ್ದು. ಆವಾಗ CET ಟ್ರೈನಿಂಗ್ ಎಲ್ಲ ಇಲ್ಲಿ ಮಂಗಳೂರಲ್ಲಿ ಒಂದು ಪ್ರೊಫೆಷನಲ್ ಆಗಿ ಇರಲಿಲ್ಲ. ಸೊ ವಿ ವರ್ ದ ಫಸ್ಟ್ ಟು ಸ್ಟಾರ್ಟ್ ದ ಪ್ರೊಫೆಷನಲ್ ಟ್ರೈನಿಂಗ್ ಪ್ರೋಗ್ರಾಮ್ ಫಾರ್ competitive exam. Yes sir. From 1988 only we started for PUC board coaching, also even competitive exam CET ಗೆ ಸ್ಟಾರ್ಟ್ ಮಾಡಿದ್ವಿ. ಎಸ್. ಸೇಮ್ ಅಲ್ಲ, ನೀವು ಕಷ್ಟಪಟ್ಟು, ನಾನು ಹೇಳಿದ್ನಲ್ಲ ಪ್ರತಿ ಫೀಲ್ಡಲ್ಲಿ ಅಪ್ಲಿಕೇಬಲ್, ಮಕ್ಕಳು ಸಹ ಕಷ್ಟಪಟ್ಟು ಕಲ್ತರು ಆ್ಯಂಡ್ ಇಟ್ ವಾಸ್ ಮ್ಯಾಚ್ ಆಗ್ತಾ ಇತ್ತು. ಎಸ್. ಟೀಚರ್ಸ್ ಕಷ್ಟಪಡೋದು, ಸ್ಟೂಡೆಂಟ್ಸ್ ಸಹ ಕಷ್ಟಪಡೋದು, ಮನಸ್ಸು ಕೊಟ್ಟು ಕಲಿಯೋದು. ಆವಾಗೆಲ್ಲ ಡೈವರ್ಷನ್ಸ್ ಈಗ ಇರುವಷ್ಟು ಇದ್ದಿರಲಿಲ್ಲ. ಆವಾಗೆಲ್ಲ ಸೆಲ್ ಫೋನ್ ಎಲ್ಲ ಅಷ್ಟು ಪಾಪ್ಯುಲರ್ ಇರಲಿಲ್ಲ. ಕರೆಕ್ಟ್. ಸ್ಟೂಡೆಂಟ್ಸ್ ಸ್ಟಡಿಡ್ ವೆರಿ ವೆಲ್ ಆ್ಯಂಡ್ ದೇ took our guidance ಅಲ್ವಾ? and it was a good platform. Okay. And they produced very good results. Yes sir. ಜೊತೆಗೆ ಇದು ಈ ಹಿಂದೆ 1988 ಅಲ್ಲಿ ಬಹುಶಃ ಈಗ ಬೆಳೆದಿರುವಂತ ಎಕ್ಸ್ಪರ್ಟ್ ಬೆಳೆದಿರುವಂತದ್ದು ನಿಜವಾಗ್ಲೂ ಹೆಮ್ಮೆ ಆಗುತ್ತೆ. ಇದು MG ರೋಡ್ ಇದೆಲ್ಲ, ಈಗ ಇದು ಕೆನರಾ ಕಾಲೇಜ್ ಅಪೋಸಿಟ್ ಬರ್ತದೆ. ಓಕೆ. ಸೆಕೆಂಡ್ ಫ್ಲೋರ್ ಅಲ್ಲಿ ಎಕ್ಸ್ಪರ್ಟ್ ಕೋಚಿಂಗ್ ಕ್ಲಾಸ್ ಅಂತಲೇ ನಾವು ಮಾಡ್ತಾ ಇದ್ವಿ, ಬಾಡಿಗೆಗೆ ಅಗೇನ್. ಅದು ಒಂದು ಡೆಪಾಸಿಟ್ ಒಂದು 70,000, ಅದು ನಾನ್ ರಿಫಂಡೆಬಲ್, ಅದು ಡೆಪಾಸಿಟ್ ಅಂದರೆ. ಮತ್ತೆ ತಿಂಗಳಿಗೆ ಇಂತಿಷ್ಟು ಅಂತ ರೆಂಟ್, ಅದು ಜಾಸ್ತಿ ಮಾಡ್ತಾ ಹೋದ್ರು ಅವರು. ಬಟ್ ಇಟ್ಸ್ ಓಕೆ, ವಿತ್ ರೆಸ್ಪೆಕ್ಟ್ ಟು ಟೈಮ್ ಜಾಸ್ತಿ ಮಾಡ್ತಾ ಹೋದ್ರು. ಇಲ್ಲಿ PUC ಫುಲ್ ಫ್ಲೆಜ್ ಅಲ್ಲಿ ಆಗ್ತಾ ಇತ್ತು ಈ ಬಿಲ್ಡಿಂಗ್ ಅಲ್ಲಿ. ಹೌದು, ಈ ಬಿಲ್ಡಿಂಗ್ ಅಲ್ಲಿ. ಯಾಕಂದ್ರೆ ದಿಸ್ ವಾಸ್ ಇನ್ 1990. ಇದು ಕ್ರಮೇಣ ಇದು ಡೆವಲಪ್ ಆಗಿ ಇದರ ನೆಕ್ಸ್ಟ್ ನಾವೊಂದು ಫಸ್ಟ್ ಟೈಮ್ ಒಂದು ಇದು ತಗೊಂಡ್ವಿ ನಾವೇನು, ವಾಸ್ ಚೇಂಬರ್ಸ್ ಅಂತ. ಅಲ್ಲಿ ನಾವು ವಿ ಟುಕ್ ದ ಓನರ್ಶಿಪ್ಪಿಗೆ ಅಂತ ತಗೊಂಡ್ವಿ. ಓಕೆ. ಒಂದು ಫುಲ್ ಫ್ಲೋರನ್ನು ತಗೊಂಡ್ವಿ. ಫುಲ್ ಫ್ಲೋರ್ ಅಂದ್ರೆ ದೊಡ್ಡ ಬಿಲ್ಡಿಂಗ್ ಅಲ್ಲ ಅದು. ಅದಕ್ಕೆ 1,500 ಸ್ಕ್ವೇರ್ ಫೀಟ್ ಅದು. ಸೊ 1,500 ಸ್ಕ್ವೇರ್ ಫೀಟ್ ಇದು ಏರಿಯಾ. ಇಷ್ಟು ಚೆಂದ ಇರಲಿಲ್ಲ ಅದು, ಅದರ ನಂತರ ನಾವು ಚೆಂದ ಮಾಡಿದ್ದು ಅದನ್ನು. ಓಕೆ. ಆವಾಗೆಲ್ಲ ಫೋಟೋ ತೆಗಿಬೇಕು, ಅದನ್ನೆಲ್ಲ ಪ್ರಿಸರ್ವ್ ಮಾಡಿ ಇಡಬೇಕಂತ ಅಷ್ಟೆಲ್ಲ ಮನಸ್ಸಿಗೆ ಹೋಗಿದ್ದಿರಲಿಲ್ಲ ನಮ್ಮ. ಬಿಲ್ಡಿಂಗ್ ಇಸ್ ಸೇಮ್, ಕರೆಕ್ಟ್, ಬಟ್ ಈ ಬೋರ್ಡ್ ಎಲ್ಲ ಅಷ್ಟು ಇರಲಿಲ್ಲ ಆವಾಗ. ಎಸ್. ಇದು ನಿಜವಾಗಿ ಒಂದು ಲಕ್ಕಿ. ಇದು ಯಾಕೆ ಲಕ್ಕಿ ಅಂತ ಹೇಳ್ತೇನೆ, ಒಂದು ಟೀಚರಿಗೆ ಒಂದು ಡ್ರೀಮ್ ಇರ್ತದೆ, ಕ್ಲಾಸ್ ರೂಮ್ ಹೀಗೆ ಇರಬೇಕು, ಮಕ್ಕಳು ಕ್ಲಾಸಲ್ಲಿ ಕೂತ್ಕೊಂಡಿರುವಾಗ ಬೋರ್ಡ್ ಎಲ್ಲರಿಗೂ ಕಾಣಿಸ್ಬೇಕು, ಮತ್ತು ಸೈಡಲ್ಲಿ ಕೂತ್ಕೊಂಡವರಿಗೂ ಕಂಟಿನ್ಯೂಸ್ ಬೋರ್ಡ್ ನೋಡೋಕೆ ಕುತ್ತಿಗೆ ನೋವಾಗಬಾರ್ದು, ಮತ್ತು ಕ್ಲಾಸಲ್ಲಿ ಆಂಪ್ಲಿಫೈಯಿಂಗ್ ಸಿಸ್ಟಮ್ ಇರಬೇಕು, ಮತ್ತು ಗ್ಯಾಲರಿ ಟೈಪ್ ಇರಬೇಕು ಕ್ಲಾಸ್ ರೂಮ್. ಇದೆಲ್ಲ ಒಂದು ಕನಸು ಹಾಗೆ ಇತ್ತು ನಮಗೆ. ಸೊ ಅದನ್ನು ಆ್ಯಕ್ಚುಯಲ್ ಇಂಪ್ಲಿಮೆಂಟ್ ಮಾಡೋದು ಹೇಗೆ, ಅದಕ್ಕೋಸ್ಕರ ಒಂದು 14 ಸೆನ್ಸ್ ಲ್ಯಾಂಡೇ ತಗೊಂಡ್ವಿ. ಓಕೆ. ಇನ್ ದ ಇಯರ್ 2002. ಓಕೆ. 2004 ಮಾರ್ಚ್ 17ಗೆ ಈ ಬಿಲ್ಡಿಂಗನ್ನು ಇನಾಗ್ರೇಟ್ ಮಾಡಿದ್ವಿ. ಆವಾಗ ಒಂದು ಫೀಲ್, ವಿ ಆರ್ ಇನ್ ದ ಟಾಪ್ ಆಫ್ ದಿ ವರ್ಲ್ಡ್ ಅಂತ, ಅಷ್ಟು ಖುಷಿ. ಬ್ಯೂಟಿಫುಲ್. ನಮ್ಮದೇ ಆದ ಒಂದು ಬಿಲ್ಡಿಂಗನ್ನು ನಾವು ಮಾಡಿದ್ವಿ, ನಮಗೆ ಹೇಗೆ ಬೇಕೋ ಹಾಗೆ ಮಾಡಿದ್ವಿ ಅಂತ. ಎಷ್ಟು ಖುಷಿ ಅಂತ ಹೇಳಿದರೆ ಎಸ್, ವಿ ಕಾಂಟ್ ಇಮ್ಯಾಜಿನ್. ಬಹಳ ಖುಷಿಯಾಗಿತ್ತು. ನಿಜ ನಿಜ ನಿಜ. ಆ್ಯಂಡ್ ಇಲ್ಲಿ ಬಹಳಷ್ಟು ರ್ಯಾಂಕ್ಸ್ಗಳಾಗಲಿ, ಇಲ್ಲಿ ತುಂಬಾ ಸಾಧನೆ. ಇಟ್ಸ್ ಎ ವೆರಿ ಲಕ್ಕಿ ಪ್ಲೇಸ್. ಈಗ ಸಹ ಹೌದು ಹೌದು. ಸೊ ಈಗ ಸಹ ನನ್ನ ಮೇನ್ ಇಲ್ಲಿ ಬಹಳಷ್ಟು ಸಮಯ ತಾವುಗಳು ಇಲ್ಲಿ ಇರ್ತೀರಾ ಅಲ್ವಾ? ಹೌದು, ಇಲ್ಲಿ ಇರ್ತೇನೆ, ಇವನ್ ಕ್ಯಾಂಪಸ್ ಅಲ್ಲಿ ಸಹ ಇರ್ತೇನೆ. ಬಟ್ ಕ್ಯಾಂಪಸ್ ಅಲ್ಲಿ ಜಾಸ್ತಿ, ಯಾಕಂದ್ರೆ ಜಾಸ್ತಿ ಸ್ಟೂಡೆಂಟ್ಸ್ ಇದ್ದಾರೆ. ವಿ ಹ್ಯಾವ್ ಗಾಟ್ ಲಾಟ್ ಆಫ್ ಥಿಂಗ್ಸ್ ಟು ಮ್ಯಾನೇಜ್ ದೇರ್. ಬಟ್ ಇಲ್ಲಿ ಸಹ ಇರ್ತೇನೆ ನಾನು. ಎಮೋಷನಲಿ ಬಾಂಡಿಂಗ್ ಇರುತ್ತೆ. ಖಂಡಿತ ಇದೆ. ಇಟ್ಸ್ ಎ ರಿಯಲ್ ಒಂದು
ಏನು ಹೇಳ್ತಾರೆ, ನಿಮ್ಮ ಒಂದು ಜೀವಾಳ ಹೇಳ್ತೀವಿ. ಕರೆಕ್ಟ್. ಜೊತೆಗೆ ಸರ್, ಈಗ ನಾನು ಈ ದೃಶ್ಯಾವಳಿಗಳನ್ನ ನಾವು ಪ್ಲೇ ಮಾಡಿದಾಗ ಪ್ರೌಡ್ ಅನಿಸುತ್ತೆ ನಿಜವಾಗ್ಲೂ ಕೂಡ. ಯಾಕಂದ್ರೆ ಮತ್ತೊಂದು ಕ್ಯಾಂಪಸ್ ಇದೆ, ಈಗ ಮ್ಯಾಸಿವ್ ಆಗಿರುವಂತಹ ಕ್ಯಾಂಪಸ್ಗಳು. ಇದು 2008 ಅಲ್ಲಿ, ಇದು ನಾವು 2007 ಅಲ್ಲಿ ಕಾಲೇಜ್ ಸ್ಟಾರ್ಟ್ ಮಾಡಿದ್ವಿ. ಅಷ್ಟವರೆಗೆ ಇಟ್ ವಾಸ್ ಓನ್ಲಿ ಕೋಚಿಂಗ್ ಇತ್ತು. ಎಷ್ಟೋ ಮಕ್ಕಳು ಪೇರೆಂಟ್ಸ್ ಅವರ ಮಕ್ಕಳು ಬಂದು ಅವ್ರು ಏನ್ ಮಾಡ್ತಾ ಇದ್ರು, ಬೇರೆ ಬೇರೆ ಊರಿಂದ, ಇಡೀ ಸ್ಟೇಟಿಂದ, ನಮ್ಮ ಇಡೀ ರಾಜ್ಯದಿಂದ ಬೇರೆ ಬೇರೆ ಕಡೆಯಿಂದ ಮಕ್ಕಳು ಬರ್ತಾ ಇದ್ರು ಮಂಗಳೂರಿಗೆ. ಯಾಕೆ? ಎಕ್ಸ್ಪರ್ಟ್ ಅಲ್ಲಿ ಕಲಿಬೇಕು, ಕಲ್ತ್ರೆ ಒಳ್ಳೆ ರಿಸಲ್ಟ್ ಬರ್ತದೆ, ನಮ್ಮ ಮಕ್ಕಳು ಒಳ್ಳೇದಾಗ್ತಾರೆ ಅಂತ. ಎಸ್. ಬಟ್ ಇಲ್ಲಿ ನಮ್ದು ಕಾಲೇಜ್ ಇರಲಿಲ್ಲ, 2007 ವರೆಗೆ ಕಾಲೇಜ್ ಇರಲಿಲ್ಲ. ಅವ್ರೇನು ಮಾಡ್ತಾ ಇದ್ರು, ಎಕ್ಸ್ಪರ್ಟಿಗೋಸ್ಕರ ಯಾವುದಾದ್ರೂ ಒಂದು ಹತ್ತಿರದ ಕಾಲೇಜಿಗೆ ಸೇರಿಸ್ತಾ ಇದ್ರು. ಇಲ್ಲಿ ಬೇರೆ ಬೇರೆ ಕಾಲೇಜ್ ಇದೆಯಲ್ಲ ಕೊಡಿಯಾಲದಲ್ಲಿ ಏರಿಯಾದಲ್ಲಿ. ಬಟ್ ಅದು ಕಾಲೇಜ್ ಅವರಿಗೆ ನೇಮ್ ಸೇಕಿಗೆ ಮಾತ್ರ. ಬಟ್ ದೇ ಕೇಮ್ ಓನ್ಲಿ ಬಿಕಾಸ್ ಆಫ್ ಎಕ್ಸ್ಪರ್ಟ್. ವಾಟ್ ಎವರ್ ದೇ ರ್ಯಾಂಕ್ ಬಂದವರೆಲ್ಲ ಹೇಳೋದು ಹೇಗಂತ ಹೇಳಿದ್ರೆ, ಇನ್ಕ್ಲೂಡಿಂಗ್ ಫಸ್ಟ್ ರ್ಯಾಂಕ್ ಬಂದವರು ಯಾವುದೋ ಕಾಲೇಜ್ನವರು ಇದ್ರು. ಅವರು ಆವಾಗ ನಮ್ಮ ಕಾಲೇಜ್ ಸ್ಟಾರ್ಟ್ ಆಗೋವರೆಗೆ ಅವ್ರು ಯಾವುದೋ ಕಾಲೇಜಲ್ಲಿ ಕಲಿಯುವವರು, ಬಟ್ ಕೋಚಿಂಗ್ ಇಲ್ಲಿ ಬರ್ತಾ ಇರೋದು. ಹೌದು, ಎಕ್ಸ್ಪರ್ಟಿಗೆ ಬರ್ತಾ ಇದ್ದಾರೆ. ಅವ್ರು ಏನು ಹೇಳ್ತಾರೆ, ರ್ಯಾಂಕ್ ಬಂದವರು, ಅಂಥವರಲ್ಲಿ ರ್ಯಾಂಕ್ ಬಂದವರು. ನಾನು ರ್ಯಾಂಕ್ ಬಂದದಕ್ಕೆ ನಾನು ಕ್ರೆಡಿಟ್ ನಮ್ಮ ಕಾಲೇಜಿಗೆ ಮಾತ್ರ ಅಲ್ಲ, ಎಕ್ಸ್ಪರ್ಟ್ ಕೋಚಿಂಗ್ ಕ್ಲಾಸಸ್ಗೆ ನನ್ನ ಕ್ರೆಡಿಟ್ ಹೋಗ್ತದೆ ಮೇಜರ್ಲಿ. ಬಿಕಾಸ್ ಅಲ್ಲಿಂದ ನನಗೆ ಹೇಗೆ ಕಲಿಯೋದು, ಕಾನ್ಸೆಪ್ಟ್ ಅಂದರೆ ಏನು, ಇನ್ ಡೀಟೇಲ್ ಒಂದು ಫೌಂಡೇಶನ್ ಅಂದರೆ ಏನು ಅಂತ ನನಗೆ ಗೊತ್ತಾಯಿತು. ಮತ್ತು ಕಾಂಪಿಟೇಟಿವ್ ಎಕ್ಸಾಮಿಗೆ ಪ್ರಿಪೇರ್ ಮಾಡೋದು ಹೇಗಂತ ಗೊತ್ತಾಯಿತು. ಅಲ್ಲಿ ನಾನು ಕಲ್ತದ್ರಿಂದ ಹಾರ್ಡ್ ವರ್ಕ್ ಅಂದರೆ ಏನಂತ ಗೊತ್ತಾಯಿತು. ಅದರ ಬೇಸಿಸ್ ಮೇಲೆ ನಾನು ವರ್ಕ್ ಮಾಡಿದೆ, ಅದರಿಂದಾಗಿ ರ್ಯಾಂಕ್ ಬಂತು. ಒಬ್ಬರು ಜರ್ನಲಿಸ್ಟ್ ಆ ರ್ಯಾಂಕ್ ಹೋಲ್ಡರಿಗೆ ಕೇಳಿದರು, ಕಿಶನ್ ಭಾಗವತ್ ಅಂತ. ಅವ್ರು ಏನು ಹೇಳಿದ್ರು ಅಂತ ಹೇಳಿದರೆ, ಅವರಿಗೆ ಫಸ್ಟ್ ರ್ಯಾಂಕ್ ಬಂದವಾಗ ಅವರು ನಮ್ಮ ಕೋಚಿಂಗ್ ಬರ್ತಾ ಇರುವ ಸ್ಟೂಡೆಂಟ್. ಜರ್ನಲಿಸ್ಟ್ ಕೇಳಿದರು, ನಿಮ್ಮ ರ್ಯಾಂಕಿಗೆ ನೀವು ಯಾರಿಗೆ ಕ್ರೆಡಿಟ್ ಕೊಡ್ತೀರಿ, ನಿಮ್ಮ ಕಾಲೇಜಿಗ ಅಥವಾ ಎಕ್ಸ್ಪರ್ಟಿಗ ಅಂತ. ಆವಾಗ ಅವ್ರು ಹೇಳಿದರು, ನೀವು ಒಂದು ಪಾಯಸ ಮಾಡಿದವಾಗ, ಹಾಲಿನ ಪಾಯಸ ಮಾಡಿದವಾಗ ನೀವು ಕ್ರೆಡಿಟನ್ನು ಸಕ್ಕರೆಗೆ ಕೊಡ್ತೀರಾ ಹಾಲಿಗೆ ಕೊಡ್ತೀರಾ ಅಂತ ಕೇಳಿದಾಗ ಆಯಿತು. ಇದು ಹಾಲು ಮತ್ತು ಸಕ್ಕರೆ ಒಟ್ಟಾದಾಗೆ ಈ ಎರಡು ಇನ್ಸ್ಟಿಟ್ಯೂಷನ್ ನಮಗೆ ಎರಡರಿಂದ ಬೆನಿಫಿಟ್ ಇದೆ ಅಂತ ಎಷ್ಟು ಚಂದ ಮಾತು. ಸೊ ಹಾಗೆ ದೇರ್ ಆರ್ ಸೋ ಮೆನಿ. ದೇರ್ ವಾಸ್ ಅನದರ್ ಸ್ಟೂಡೆಂಟ್, ಡಾಕ್ಟರ್ ಸಜ್ಜನ್ ಶಣೆ ಅಂತ. ಈಸ್ ಎ ಪ್ರಾಕ್ಟಿಸಿಂಗ್ ರುಮಟಾಲಜಿಸ್ಟ್. ಐ ಥಿಂಕ್ ಈಸ್ ದ ಓನ್ಲಿ ರುಮಟಾಲಜಿಸ್ಟ್ ಇನ್ ಮ್ಯಾಂಗ್ಳೂರ್. He is working for KMC. Dr. Sajjan Shane anta. He secured first rank in board exam as well as first rank in CET. Okay. So ಇದೆಲ್ಲ ಇಟ್ಸ್ ಎ ವೆರಿ ರೇರ್ ಅಚೀವ್ಮೆಂಟ್. ಕರೆಕ್ಟ್. ನಿಜ ಸರ್, ನಿಜ. ಅವರೆಲ್ಲ ಏನು ಹೇಳೋದು, ನೀವು ಅವ್ರ ಹತ್ರ ಎಲ್ಲ ಕೇಳಿ, ನಿಮಗೆ ಎಕ್ಸ್ಪರ್ಟ್ ಅಲ್ಲಿ ಕಲ್ತದ್ರೆ ಏನು ಅಡ್ವಾಂಟೇಜ್ ಆಯಿತು ಅಂತ ದೇ ವಿಲ್ ಟೆಲ್ ಫ್ರಾಂಕ್. ಕರೆಕ್ಟ್. ಇದು ಏನಂತ ಹೇಳಿದ್ರೆ, ಇಟ್ಸ್ ನಾಟ್ ದಟ್ ಎಲ್ಲಿ ಒಂದು ಫ್ಲೂಕ್ ಆಗಿ ಬೈ ಚಾನ್ಸ್ ರ್ಯಾಂಕ್ ಬರೋದು ಅಲ್ಲ. ನೀವು ಅವಾಗ ಒಂದು ಮಾತು ಹೇಳಿದ್ರಿ, ರ್ಯಾಂಕ್ ಬಂದ್ರೆ ಅದೊಂದು ಪೇಟೆಂಟ್, ಅಂದ್ರೆ ಇಂತಿಷ್ಟು ರ್ಯಾಂಕ್ ಎಕ್ಸ್ಪರ್ಟಿಗೆ ಹೋಗ್ಬೇಕು ಅಂತ. ನಮ್ದೇನು ಮ್ಯಾಚ್ ಫಿಕ್ಸಿಂಗ್ ಇಲ್ಲ, ನಮ್ದು ಒಂದೇ ಫಿಕ್ಸಿಂಗ್, ಹಾರ್ಡ್ ವರ್ಕ್ ವರ್ಕ್ ಮಾಡ್ತಾ ಹೋಗ್ಲಿ. ಎಷ್ಟು ಬರ್ತದೋ ನಮ್ಮ ಪಾಲಿಗೆ ಬಂದದ್ದು ನಮ್ದು. ಓಕೆ, ವಿ ಡಿಸರ್ವ್ ಇಟ್. ಎಸ್ ಸರ್, ಬ್ಯೂಟಿಫುಲ್. ಇಲ್ಲ, ಸ್ಟೂಡೆಂಟ್ಸ್ ಹ್ಯಾವ್ ಪ್ರೂವ್ಡ್ ಇಟ್. ಕರೆಕ್ಟ್, ಬ್ಯೂಟಿಫುಲ್. ಇಲ್ಲ, ಪೇಟೆಂಟ್ ಅಥವಾ ಕಾಪಿರೈಟ್ ಈ ರ್ಯಾಂಕ್ ಬರುವಂತದ್ದು ಎಕ್ಸ್ಪರ್ಟ್ ಕಾಲೇಜ್ಗೆ ಹೋಗುತ್ತೆ. ವೈ ಅಂತ ಬಂದಾಗ ತಾವು ಹೇಳ್ತೀವಿ ಹಾರ್ಡ್ ವರ್ಕ್ ಅನ್ನುವಂಥದ್ದು, ಬೇರೆ ಕಾಂಪ್ರಮೈಸೇ ಇಲ್ಲ ಆ ಒಂದು ವಿಚಾರ. ನೋಡಿ, ಅಟ್ಮಾಸ್ಫಿಯರ್ ಆಫ್ ಸ್ಟಡೀಸ್ ಮತ್ತೆ ಹಾರ್ಡ್ ವರ್ಕ್ and quality of teaching. Okay. ಮಕ್ಕಳ ಹಾರ್ಡ್ ವರ್ಕ್, ಇದೆಲ್ಲ ಒಟ್ಟಾದರೆ who can stop you in securing good ranks, you tell me. ಕರೆಕ್ಟ್. ನಿಜ, ಇದು ಹಾಗೆ. ಆವಾಗ ಕೆಲವು ಪೇರೆಂಟ್ಸ್ ಹೇಳಿದರು, ಸರ್ ಕಾಲೇಜ್ ಸ್ಟಾರ್ಟ್ ಮಾಡಿ, ನಮಗೆ ಕಾಲೇಜ್ ಒಂದು ಕಡೆ, ಕೋಚಿಂಗ್ ಒಂದು ಕಡೆ, ಬಹಳ ಕಷ್ಟ ಆಗ್ತದೆ. ಎವ್ರಿಥಿಂಗ್ ಮಸ್ಟ್ ಬಿ ಅವೈಲೇಬಲ್ ಅಂಡರ್ ಒನ್ ರೂಫ್. ಓಕೆ, ನೀವು ಒಂದು ಮಾಡಿ. ನಾನು ಹೇಳಿದೆ, ನಿಮ್ಮ ಮಗು ಆಯ್ತಲ್ಲ, ನಿಮ್ಮ ಮಗನಿಗೋ ಮಗಳಿಗೆ ಆಯ್ತಲ್ಲ, ಇನ್ನು ನಿಮಗೆ ಇಲ್ಲ, ನಮ್ಮ ಎರಡನೇ ಮಗ ಇದ್ದಾನೆ, ಎರಡನೇ ಮಗಳಿದ್ದಾಳೆ. ಆವಾಗಾದ್ರು ದೆನ್ ವಿ ಥಾಟ್, ಹೌದಲ್ಲ, ಎಷ್ಟೋ ಪೇರೆಂಟ್ಸ್ ಹಾಗೆ ಹೇಳ್ತಾ ಇದ್ದಾರೆ, ವಿ ಹ್ಯಾವ್ ಟು ಸ್ಟಾರ್ಟ್ ದ ಕಾಲೇಜ್. 2007 ಅಲ್ಲಿ ನಾವು ಕಾಲೇಜ್ ಸ್ಟಾರ್ಟ್ ಮಾಡಿದ್ವಿ, ಫಸ್ಟ್ PUC ಮತ್ತೆ 2007 ಅಲ್ಲಿ. ಅಷ್ಟವರೆಗೆ ನಾವು ಕಾಲೇಜ್ ಕೋಚಿಂಗ್ ಇತ್ತು. ಕೋಚಿಂಗ್, ಈಗ ಕಾಲೇಜ್ ಕೋಚಿಂಗ್ ಎರಡೂ ಇದೆ. 2007 ಅಲ್ಲಿ ಕೊಡಿಯಾಲ್ ಬೇಲಲ್ಲಿ, ಇದು ನೋಡಿ 2008 ಅಲ್ಲಿ ಆದ ಬಿಲ್ಡಿಂಗ್ ಇದು. 2007 ಅಲ್ಲಿ ಮೇನ್ ಬ್ಲಾಕ್ ಏನಿದೆ ಅದರಲ್ಲಿ ಮಾಡ್ತಾ ಇದ್ವಿ. ಇದು ಕಾಲೇಜ್ ಬಿಲ್ಡಿಂಗ್. ಇದು ನೋಡ್ಲಿಕ್ಕೆ ನಿಮ್ಗೆ ಈ ಫೋಟೋಗ್ರಾಫಲ್ಲಿ ಸಣ್ಣದು ಕಾಣಿಸ್ತದೆ, ಆ್ಯಕ್ಚುಲಿ ಇದು ಆ ಮೇನ್ ಬ್ಲಾಕ್ಗಿಂತ 1.5 times ಬಿಗರ್ ಇದೆ. ಇದಲ್ಲಿ ನಡೀತಾ ಇತ್ತು 2007, 8, 9, 10 ಹೀಗೆ ನಡೀತಾ ಇತ್ತು. ಒಂದು ದಿವಸ ನಮ್ಗೇನಾಗ್ತದೆ, ಒಂದು ಬಿಲ್ಡಿಂಗಿಂದ ಇನ್ನೊಂದು ಬಿಲ್ಡಿಂಗ್ ಕ್ಲಾಸ್. ನನಗೆ ಒಂದು ಬಿಲ್ಡಿಂಗಲ್ಲಿ ಕ್ಲಾಸ್ ಆಗಿ ನೆಕ್ಸ್ಟ್ ಆರ್ ಇನ್ನೊಂದು ಬಿಲ್ಡಿಂಗಲ್ಲಿತ್ತು. ನಾನು ನಡ್ಕೊಂಡು ಹೋಗ್ತಾ ಇದ್ದೆ. ನಡ್ಕೊಂಡು ಹೋಗ್ತಾ ಇರುವಾಗ ನೆಕ್ಸ್ಟ್ ಇಯರಿಗಂತ ಅಡ್ಮಿಷನಿಗೆ ಬರುವ ಮೊದಲು ಬಂದು ಎಲ್ಲ ಕಾಲೇಜೆಲ್ಲ ನೋಡ್ತಾರಲ್ಲ ಮಕ್ಕಳು ಮತ್ತು ಪೇರೆಂಟ್ಸ್. ಕರೆಕ್ಟ್. ಅವರು 10th ಸ್ಟ್ಯಾಂಡರ್ಡ್ ಅಲ್ಲಿ ಇರ್ತಾರೆ, ಅವರು ಬಂದು ನೋಡ್ತಾರೆ ಬೇರೆ ಬೇರೆ ಕಡೆಯಿಂದ ಬಂದವರು. ಒಂದಿಬ್ರು ಸ್ಟೂಡೆಂಟ್ ಮತ್ತು ಅವರ ಪೇರೆಂಟ್ಸ್, ಇಬ್ರು ಹುಡುಗಿಯರು ಮತ್ತು ಅವರ ಪೇರೆಂಟ್ಸ್ ಈ ಮೇನ್ ಬ್ಲಾಕ್ ನೋಡ್ಕೊಂಡು ಈ ಕಾಲೇಜ್ ಬ್ಲಾಕ್ ನೋಡ್ಲಿಕ್ಕಂತ ಈಚೆಯಿಂದ ಆಚೆ ಹೋಗ್ತಾ ಇದ್ರು.
ನಾನು ಫಾಸ್ಟ್ ಹೋಗ್ಬೇಕು, ಯಾಕಂದ್ರೆ ನನಗೆ ಕ್ಲಾಸಿಗೆ ಲೇಟ್ ಆಗ್ತದೆ. ಇಲ್ಲಿ ಈ ಬಿಲ್ಡಿಂಗಲ್ಲಿ ಕ್ಲಾಸ್ ಇತ್ತು ನನಗೆ. ಓಕೆ. ನೋಡುವಾಗ ಈ ಪೇರೆಂಟ್ಸ್ ಹೇಳ್ತಾ ಇದ್ದಾರೆ ಮಗಳಿಗೆ, ನೋಡು ಮಗಳೇ ಎಷ್ಟು ಚಂದ, ಎಷ್ಟು ಡಿಸಿಪ್ಲಿನ್ಡ್ ಇದ್ದಾರೆ ಮಕ್ಕಳೆಲ್ಲ, ಒಂದು ಗಲಾಟೆ ಮಾಡುವವರಲ್ಲ, ಒಂದು ಬೇರೆ ಕಾಲೇಜಲ್ಲೆಲ್ಲ ಹೇಗೆ PUC ಮಕ್ಕಳೆಲ್ಲ ಗಲಾಟೆ ಮಾಡ್ಕೊಂಡಿರ್ತಾರೆ ಹಾಗೆಲ್ಲ ಇಲ್ಲ, ಎಷ್ಟು ಡಿಸಿಪ್ಲಿನ್ಡ್ ಇದ್ದಾರೆ, ಎಷ್ಟು ಹೈಜೀನ್ ಕ್ಲೀನ್ ಆಗಿದೆ, ಎಷ್ಟು ಚಂದ ಇದೆ ಅಂತ ಹೇಳಿದೆ. ಆಗ ಹುಡುಗಿ ಹೇಳೋದು, ಹೌದಪ್ಪ ನೀನು ಎಕ್ಸ್ಪರ್ಟ್ ಅಂತ ಹೇಳಿದ್ದು ನಾನೇನೋ ಕೇಳಿದ್ದು, ಬಟ್ ನಾನು ದೊಡ್ಡ ಕ್ಯಾಂಪಸ್ ಎಲ್ಲ ಅಂದ್ಕೊಂಡದ್ದು, ಇಲ್ಲಿ ಒಂದು ಬಿಲ್ಡಿಂಗ್ ಇಲ್ಲಿ ಒಂದು ಬಿಲ್ಡಿಂಗಲ್ಲಿ ಹಾಗೆ ಹೇಳಿದ್ದು. ನನಗೆ ಅದನ್ನು ಕೇಳಿ ಶಾಕ್. ಆವಾಗ ಸ್ವಲ್ಪ ತಲೆಯಲ್ಲಿತ್ತು ನಮ್ಮದು ಬೆಸ್ಟ್ ಅಂತ ನನಗೆ. ಓಕೆ, ಎಕ್ಸ್ಪರ್ಟ್ ಅಂದರೆ ಭಯಂಕರ ಅಂತ. ಬಟ್ ಇದನ್ನೆಲ್ಲ ಕೇಳುವಾಗ ಅನಿಸ್ತಿತ್ತು, ಸ್ಟೂಡೆಂಟ್ ಮನಸ್ಸಲ್ಲಿ ಏನಿರ್ತದೆ. ಕರೆಕ್ಟ್. ಸೊ ದೆನ್ ವಿ ಥಾಟ್, ದೆನ್ ಐ ಡಿಸ್ಕಸ್ಡ್ ವಿತ್ ಮೈ ವೈಫ್ ಡಾಕ್ಟರ್ ಉಷಾ ಪ್ರಭಾ ನಾಯಕ್. ನಾವು ಆಲೋಚನೆ ಮಾಡಿ ಹೇಗೆ ಮಾಡ್ಬೋದು, ಏನು ಮಾಡ್ಬೋದು ಅಂತ. ಸೊ ಶಿ ಈಸ್ ಆಲ್ಸೋ ಗುಡ್. ಶಿ ಹ್ಯಾಸ್ ಗಾಟ್ ವೆರಿ ಗುಡ್ ಐಡಿಯಾಸ್ ಆ್ಯಂಡ್ ವಿ ಥಾಟ್ ಇಟ್ ಇಸ್ ಬೆಟರ್ ಟು ಸ್ಟಾರ್ಟ್ ವಿತ್ ದ ಕ್ಯಾಂಪಸ್. ಸೊ ವಿ ವೇರ್ ಇನ್ ಸರ್ಚ್ ಆಫ್ ಸಮ್ ಲ್ಯಾಂಡ್. ಸಿಟಿ ಒಳಗೆ ದೊಡ್ಡ ಲ್ಯಾಂಡ್ ಎಲ್ಲಿ ಸಿಗ್ತದೆ? ಪುನಃ ಇನ್ನೊಂದು ಮಾಡುವಾಗ ಕರೆಕ್ಟ್ ಇದು ಅದು ಇಲ್ಲಿ ನೋಡಿ, ಇಲ್ಲಿಗೆ ಮಕ್ಕಳು ಬರ್ತಾ ಇದ್ರಲ್ಲ, ಹಾಸ್ಟೆಲ್ ಅಂದ್ರೆ ಒಂದು 30 ಕಡೆಯಲ್ಲಿ ಬೇರೆ ಬೇರೆ ಅಪಾರ್ಟ್ಮೆಂಟ್ಸ್ ಅಲ್ಲಿ ನಾವು ವ್ಯವಸ್ಥೆ ಮಾಡ್ತಾ ಇದ್ವಿ ಹಾಸ್ಟೆಲ್ಗೆ. ಓಕೆ, 30 ಕಡೆಯಲ್ಲಿ ಇಟ್ಸ್ ವೆರಿ ಡಿಫಿಕಲ್ಟ್. ಇಟ್ ವಾಸ್ ವೆರಿ ಡಿಫಿಕಲ್ಟ್. ಸೊ ಹೇಗೆ ಮಾಡೋದು ಅಂತ ನಾವು ಇದೆಲ್ಲ ಹಾಸ್ಟೆಲನ್ನು ಆಮೇಲೆ ಆಲೋಚನೆ ಮಾಡಿ, ಇದನ್ನು ನಾವು ಮೇಜರ್ಲಿ ಲೋಕಲೈಟ್ಸಿಗೆ ಅಂತ ಇಟ್ಕೊಳ್ಬೇಕು. ಒಂದು ಹಾಸ್ಟೆಲರ್ಸ್ ಅಂತ ಪ್ಯೂರ್ಲಿ ರೆಸಿಡೆನ್ಷಿಯಲ್ ಕ್ಯಾಂಪಸ್ ಮಾಡಬೇಕು ಅಂತ ವಿ ವೇರ್ ಇನ್ ಸರ್ಚ್ ಆಫ್ ಸಮ್ ಪ್ರಾಪರ್ಟಿ. ಅಷ್ಟು ದುಡ್ಡು ಅಂತ ಇರಲಿಲ್ಲ, ಒಂದು ಕ್ಯಾಂಪಸ್ ತಗೊಳ್ಳುವಷ್ಟು ಒಂದು ದುಡ್ಡು ಅಂತ ಇರಲಿಲ್ಲ, ಎಲ್ಲ ಲೋನಿಂದ, ಬ್ಯಾಂಕ್ ಲೋನ್. ಸ್ಟೆಪ್ ಬೈ ಸ್ಟೆಪ್ ಹೇಗಂತ ಹೇಳಿದರೆ, ಸಣ್ಣ ಏನೂ ಇಲ್ಲದಿರುವಾಗ ಈವನ್ ಮೈಕ್ ಸಿಸ್ಟಮ್, ಈ ನಿಮ್ಮ ಕಾರ್ಡ್ಲೆಸ್ ಕಾಲರ್ ಮೈಕ್ ಇದೆಯಲ್ಲ, ಈಗ ನಾವೆಲ್ಲ ಏನು ಯೂಸ್ ಮಾಡ್ತೇವೆ, ದ ಬೆಸ್ಟ್ ಇನ್ ದ ಆಂಪ್ಲಿಫೈಯಿಂಗ್ ಸಿಸ್ಟಮ್ ಇಸ್ ಶ್ಯೂರ್ ಕಂಪನಿ ಅಂತ, SHURE. ಈಗ ಸಹ ಅವರು ಆವಾಗ ಆಂಪ್ಲಿಫೈಯಿಂಗ್ ಸಿಸ್ಟಮ್ ಆವಾಗ, ಈಗ ಯಾವಾಗ 1990s ನಾನು ಹೇಳ್ತಾ ಇದ್ದೇನೆ, ಆವಾಗ ಯಾರು ಟೀಚರ್ಸ್ ಎಲ್ಲ ಕಾಲರ್ ಮೈಕೆಲ್ಲ ಯೂಸ್ ಮಾಡ್ತಿರ್ಲಿಲ್ಲ. ಮೈಕ್ ಯೂಸ್ ಮಾಡಿ ಯಾರಾದರೂ ಲೆಕ್ಚರರ್ ಮೈಕ್ ಯೂಸ್ ಮಾಡಿದರೆ ತಮಾಷೆ ಮಾಡ್ತಿದ್ರು. ನಾನು ಇದನ್ನು ಯೂಸ್ ಮಾಡುವ ಎಷ್ಟೋ ಲೆಕ್ಚರರ್ಸ್ ಹೊರಗಡೆಯಿಂದ ಎಂಥದ್ದು ಹಾಡ್ತೀರಾ ನೀವು ಹಾಗೆ ಅಂತ ತಮಾಷೆ ಮಾಡಿದ್ದಾರೆ. ಬಟ್ ವಿ ಹ್ಯಾವ್ ಟು ಬಿ ವೆರಿ ಸ್ಮಾರ್ಟ್. ಕರೆಕ್ಟ್. ವಿದೌಟ್ ಮೈಕ್ ನಿಮಗೆ 5 ಗಂಟೆ ಪಾಠ ಮಾಡೋದಂತಾದರೆ, ವಿತ್ ಮೈಕ್ ನೀವು 10 ಗಂಟೆ ಪಾಠ ಮಾಡಿದರೂ ಟಯರ್ಡ್ ಆಗೋದಿಲ್ಲ. ಆಂಪ್ಲಿಫೈಯಿಂಗ್ ಸಿಸ್ಟಮ್. ಕರೆಕ್ಟ್. ಯು ಆರ್ ಯೂಸಿಂಗ್ ದ ಟೆಕ್ನಾಲಜಿ ಫಾರ್ ಯುವರ್ ಪ್ರೊಫೆಷನಲ್ ಅಡ್ವಾಂಟೇಜ್. ಸೊ ಇದನ್ನು ಕಾಲೇಜನ್ನು ಸ್ಟಾರ್ಟ್ ಮಾಡಿ ಆವಾಗ ಅನ್ನಿಸಿತ್ತು ನಾವು ಕ್ಯಾಂಪಸನ್ನು ನೋಡಬೇಕು, ಕ್ಯಾಂಪಸ್ ಮಾಡಬೇಕು ಅಂತ. ಕ್ಯಾಂಪಸ್ ಮಾಡಬೇಕಾದ್ರೆ ವಿ ವೇರ್ ಇನ್ ಸರ್ಚ್. ದೆನ್ ವಿ ಗಾಟ್ ದ ಒಳಚಿಲ್. ಇಲ್ಲಿಂದ ಒಂದು 13 ಕಿಲೋಮೀಟರ್ಸ್ ಇದೆ, ಆನ್ ದ ಟಾಪ್ ಆಫ್ ದಿ ಹಿಲ್. ಸೊ ಇಟ್ ವಾಸ್ ವೆರಿ ಗುಡ್ ಅಲ್ವಾ. ಬಟ್ ಅದರಲ್ಲಿ ಏನು ಅಂತ ಹೇಳಿದರೆ, ಆ 55 ಎಕರೆ ಕ್ಯಾಂಪಸಲ್ಲಿ 20 ಎಕರೆ ಮಾತ್ರ ಲೆವೆಲ್ ಲ್ಯಾಂಡ್, ಉಳಿದದೆಲ್ಲ ಸ್ಲೋಪ್ 35 ಎಕರೆ. ನೀವು ಅದನ್ನು ತಗೊಳ್ಳದೆ ಇದನ್ನು ಕೊಡೋದಿಲ್ಲ. ದೇರ್ ವಾಸ್ ನೋ ಅದರ್ ಗೋ ಬಟ್ ಟು ಪರ್ಚೇಸ್ ದ್ಯಾಟ್. ಸೊ ಏನೆಲ್ಲ ನಮ್ಮ ಸೇವಿಂಗ್ಸ್ ಅದೆಲ್ಲ ಒಟ್ಟು ಮಾಡಿ ಬ್ಯಾಂಕ್ ಲೋನನ್ನು ತಗೊಂಡು ಏನೋ ಮಾಡಿ ಅದನ್ನು ತಗೊಂಡ್ವಿ. ಇದು 2011 ಎಂಡ್ ಅಕ್ಟೋಬರ್ ನವೆಂಬರಲ್ಲಿ. ಸೊ 2012 ವಿ ಸ್ಟಾರ್ಟೆಡ್ ವಿತ್ ದ ಕನ್ಸ್ಟ್ರಕ್ಷನ್. ಬಟ್ ಇನ್ನು ಮುಂದೆ ಇಂಥದ್ದೆಲ್ಲ ಬರಬಾರ್ದು, ಒಂದು ಕಡೆ ಇದು ಒಂದು ಕಡೆ ಎಲ್ಲ ಒಂದೇ ಇದರಲ್ಲಿ ಆಗಬೇಕು. ಇಟ್ ಮಸ್ಟ್ ಬಿ ಎ ವೆರಿ ಗುಡ್ ಕ್ಯಾಂಪಸ್ ಅಂತ ಆಲೋಚನೆ ಮಾಡಿ, ದೇರ್ ಇಸ್ ಒನ್ ಆರ್ಕಿಟೆಕ್ಟ್ ಫ್ರಮ್ ಮುಂಬೈ, ಅವ್ರದ್ದೆಲ್ಲ ಹೆಲ್ಪ್ ತಗೊಂಡು ಆ್ಯಂಡ್ ವಿ ಸ್ಟಾರ್ಟೆಡ್ ವಿತ್ ದ ಕ್ಯಾಂಪಸ್. ವಿದಿನ್ 18 months ದೇ ಕೇಮ್ ಅಪ್ ವಿತ್ ನಮ್ಮ ಎಕ್ಸ್ಪರ್ಟ್ ಬಿಲ್ಡಿಂಗ್. ಮೇನ್ ಬ್ಲಾಕ್ ಇದು ನಮ್ಮ ಅಕಾಡೆಮಿಕ್ ಬ್ಲಾಕ್. ಇಟ್ಸ್ ಇನ್ ದ ಶೇಪ್ ಆಫ್ ಎಕ್ಸ್. ಮೇಲಿಂದ ನೀವು ನೋಡಿದರೆ ನೀವು ನೋಡ್ಬೋದು, ಅದರಲ್ಲಿ ಇದೆ. ನೀವು ಅದರಲ್ಲಿ ಹಾಕಿದರೆ ನೋಡಿ, ನೀವು ಮೇಲಿಂದ ನೋಡುವಾಗ ಈಗ ರೆಡ್ ಎಲ್ಲೋ ಎಲ್ಲ ಇದೆಯಲ್ಲ, ಬ್ಲೂ ಎಲ್ಲ ಇದೆಲ್ಲ, ಅದು ಮೇಲಿಂದ ನೋಡಿದರೆ ಎಕ್ಸ್ ಶೇಪಲ್ಲಿ ಇದೆ. ಎಕ್ಸ್ ಫಾರ್ ಎಕ್ಸ್ಪರ್ಟ್. ಬ್ಯೂಟಿಫುಲ್. ಹಾಗೆ ನಮ್ಮ ಲೋಗೋ ಅದು EXPERT ಅಲ್ಲಿ ಎಕ್ಸ್ ಏನಿದೆ ಅದು ನಮ್ಮ ಲೋಗೋ. ಸೊ ವಿ ಸ್ಟಾರ್ಟೆಡ್ ವಿತ್ ದ್ಯಾಟ್. ಆ್ಯಂಡ್ ಮಾಡುವಾಗ ಚಂದ ಮಾಡಬೇಕು ಅಂತ. ಸೊ ವಿ ಪುಟ್ ಆಲ್ ಅವರ್ ಐಡಿಯಾಸ್ ಆ್ಯಂಡ್ ವಾಟ್ ಬೆಸ್ಟ್ ಕ್ಯಾನ್ ಬಿ ಇಂಪ್ಲಿಮೆಂಟೆಡ್. ಅವರು ನಮ್ಮ ಮನೆಯವ್ರ ಐಡಿಯಾ ಹಾಕೋದು, ಅದನ್ನು ಇಂಪ್ಲಿಮೆಂಟ್ ಮಾಡೋದು, ಆರ್ಕಿಟೆಕ್ಟ್ ಹತ್ರ ಕೇಳೋದು, ಅವ್ರ ಹತ್ರ ಇನ್ಪುಟ್ಸ್ ಕೇಳೋದು, ಆ್ಯಂಡ್ ಎವ್ರಿಥಿಂಗ್ ವಿ ಡಿಡ್. ಆ್ಯಂಡ್ ಫೈನಲಿ ವಿ ಕೇಮ್ ಔಟ್ ವಿತ್ ದಿಸ್ ಕ್ಯಾಂಪಸ್. 2014 ಈ ಬಿಲ್ಡಿಂಗ್ May 11th ಇದು ಇನಾಗ್ರೇಷನ್ ಆಯಿತು.
ಓಕೆ ಓಕೆ and that day again we felt so happy. ನಿಜ 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 In fact we broke down. ಅಂದ್ರೆ ಒಂದು ಕ್ಯಾಂಪಸ್ ನಮ್ಮ ತಂದೆ ಇದ್ದದಿದ್ರೆ ಎಷ್ಟು ಖುಷಿ ಪಡ್ತಾ ಇದ್ರು. ಅಮ್ಮನಿಗಂತೂ ಬಹಳ ಖುಷಿಯಾಗಿದೆ, ಮತ್ತೆ ನಮ್ಮ ಮನೆಯವರ ಪೇರೆಂಟ್ಸಿಗೆ ಸಹ ಬಹಳ ಇದೆ ಪ್ರೌಡ್ ಮೂಮೆಂಟ್. ನಿಜ ನಿಜ ನಿಜ. ಸೊ ವಿ ಕೇಮ್ ಅಪ್ ವಿತ್ ದಿಸ್ ಪರ್ಟಿಕ್ಯುಲರ್ ಅಮೇಸಿಂಗ್ ಸರ್. ಆ ಒಂದು ಜರ್ನಿ ಅಂದ್ರೆ ಒಂದು ಸಣ್ಣ ಕೋಣೆಯಿಂದ ಪ್ರಾರಂಭ ಮಾಡಿರುವಂಥ ಒಂದು ಜರ್ನಿ ಈಗ ಇಷ್ಟು ದೊಡ್ಡ ಮ್ಯಾಸಿವ್ ಆಗಿರುವಂಥ ಒಂದು ಕ್ಯಾಂಪಸ್ ಆಗಿದೆ ಅಂತ ಬಂದಾಗ, ಜೊತೆಗೆ ಸಾವಿರಾರು ಜನರು ಪ್ರತಿ ಬಾರಿ ಕೂಡ ಪಾಸ್ ಔಟ್ ಆದಾಗ ಒಂದು ನಮ್ಮ ಸಮಾಜದಲ್ಲಿ ಉನ್ನತ ಸ್ಥಾನಮಾನದಲ್ಲಿರ್ತಾರೆ. ಏನು ಹೇಳ್ತೀರಾ ಸರ್ ಈ ಒಂದು ಜರ್ನಿಯನ್ನು ತಾವು ನೋಡಿದಾಗ ಏನು ಅನಿಸುತ್ತೆ ತಮಗೆ? ಯಾಕಂದರೆ ಅನೇಕ ಸ್ಟ್ರಗಲ್ಗಳನ್ನು ತಾವು ಫೇಸ್ ಮಾಡಿದ್ದೀರಾ. ಸೊ ಪ್ರತಿ ಬಾರಿ ಕೂಡ ಈಗ ನೋಡಿದಾಗ ತಾವು ಹೇಳ್ತೀರಾ ಲೋನ್ ಮಾಡಿಕೊಂಡು ನಾನು ತೆಗೆದುಕೊಂಡಿರುವಂಥದ್ದು ಎಲ್ಲವೂ ಕೂಡ. ಸೊ ಇದೆಲ್ಲವೂ ಕೂಡ ನೋಡಿದಾಗ ಬಹುಶಃ ನಾನು ಹೇಗೆ ಪೈಸೆಯಿಂದ ಹಿಡಿದು ನಾನು ಹೇಳಿದೆ ಕೋಟಿ ತನಕ ಹೇಳಿದೆ, ಅದೇ ರೀತಿ ತಾವು ಸ್ಟಾರ್ಟ್ ಮಾಡಿರುವಂಥದ್ದು ನಾನು ಕೇಳ್ಪಟ್ಟೆ. ಇಲ್ಲಿ ಮಂಗಳೂರಲ್ಲೂ ಕೂಡ ಬಹಳ ಅನೇಕ ಜನರು ಹೇಳ್ತಾರೆ ಅಂದ್ರೆ ಸಣ್ಣ ಲೂನ್ ಆಯಿತು ತಮ್ಮಲ್ಲಿ ಅನ್ನುವಂಥದ್ದು. ಎಸ್ TVS 50cc ಅದು 1987 ಲೇಟರ್ ಪಾರ್ಟ್ ಆಫ್ 1987. ಯಾಕಂದ್ರೆ ವೆಹಿಕಲ್ ಇಲ್ಲ. ನಾನು ನನ್ನ ರಿಸಲ್ಟ್ ಬಂತು 86 ಅಲ್ಲಿ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದು. 87 ಜನವರಿಲಿ ನನ್ನ ರಿಸಲ್ಟ್ ಬಂತು ಆ್ಯಂಡ್ ಫಸ್ಟ್ ಕ್ಲಾಸ್ ವಿತ್ ಡಿಸ್ಟಿಂಕ್ಷನ್. ದೆನ್ ಜಾಬಿಗೆ ಹೋಗಬೇಕು. ಜಾಬಿಗೆ ಅಪ್ಲೈ ಮಾಡೋಕ್ಕಿಂತ ಮುಂದೆ NITKಯಲ್ಲಿ ಯಾವಾಗ ಕಾಲ್ ಫಾರ್ ಮಾಡಿದ್ರು ಅಸಿಸ್ಟೆಂಟ್ ಲೆಕ್ಚರರ್ ಪೋಸ್ಟಿಗೆ. ನಾನು ಅಪ್ಲೈ ಮಾಡಿದೆ. ಅಪ್ಲೈ ಮಾಡಿ ನನಗೆ ಇಲ್ಲಿ ಆಲ್ರೆಡಿ ಸ್ವಲ್ಪ ಟೀಚಿಂಗ್ ಎಲ್ಲ ಅನುಭವ ಇತ್ತಲ್ಲ ಸ್ವಲ್ಪ. ಸೊ ಇಟ್ ವಾಸ್ ಅಡ್ವಾಂಟೇಜಸ್ ದೇರ್. ಅವ್ರು ಅಂದ್ಕೊಂಡ್ರೆ ದಿಸ್ ಯಂಗ್ಸ್ಟರ್ ಇಸ್ ಗುಡ್. ಓಕೆ. So I was absorbed there as an assistant lecturer full time. ಫೆಬ್ರವರಿಯಿಂದ 1987 ಫೆಬ್ರವರಿಯಿಂದ ಅಲ್ಲಿ ಜಾಯ್ನ್ ಆದೆ. ಇಟ್ ವಾಸ್ ಸೋ ಹೆಕ್ಟಿಕ್. ಅರ್ಲಿ ಮಾರ್ನಿಂಗ್ ಇಲ್ಲಿ ಫುಲ್ ಡೇ ಅಲ್ಲಿ ಬಸ್ಸಲ್ಲಿ ಹೋಗುದು ಇಲ್ಲಿಂದ. ಈವ್ನಿಂಗ್ ಬಂದ ಮೇಲೆ ಪುನಃ ಇಲ್ಲಿ ಕ್ಲಾಸ್. ಅಯ್ಯೋ ಭಯಂಕರ ಕಷ್ಟ. ಇಲ್ಲಿ ಕೋಚಿಂಗ್ ಮಾಡಿ ಕೋಚಿಂಗ್ ಕ್ಲಾಸ್ ಮಾಡಿ 9 o'clock ಒಂದು ಪ್ರಿಯಾ ಟ್ರಾವೆಲ್ಸ್ ಅಂತ ಬಸ್ ಇತ್ತು, ಅದರಲ್ಲಿ ಹೋಗೋದಿತ್ತು. ಓಕೆ. ಮಾರ್ನಿಂಗ್ ಎಷ್ಟು ಗಂಟೆಗೆ ಕೋಚಿಂಗ್ ಸರ್? 7 to 9. 7 to 8:45. 8:45 then 9 only 15 minutes remaining. 9 o'clockಗೆ ಬಸ್ಸಲ್ಲಿ ಹೋಗೋದು. ಬ್ರೇಕ್ಫಾಸ್ಟ್ ಎಲ್ಲ ಆಗುದಿಲ್ಲ ಕೆಲವೊಮ್ಮೆ. ಓಕೆ. ಸೊ 9 o'clockಗೆ ಅಲ್ಲಿ ಆ ಬಸ್ಸಲ್ಲಿ ಹೋಗುದು. ಅದು NIT ಆವಾಗ ಎಕ್ಸ್ಪ್ರೆಸ್ ಬಸ್ ಎಲ್ಲ NITK ಹತ್ರ ಸ್ಟಾಪ್ ಇರಲಿಲ್ಲ. ಓಕೆ. ನಾವು ವಿ ಹ್ಯಾಡ್ ಟು ಗೋ ಬೈ ಸರ್ವಿಸ್ ಬಸ್. ಓಕೆ. ಅಂದ್ರೆ ಈ ನಮ್ಮ ಶಟ್ಲ್ ಬಸ್ಸಲ್ಲಿ ಹೋಗ್ಬೇಕಿತ್ತು, ಪ್ರಿಯಾ ಟ್ರಾವೆಲ್ಸ್ ಅಂತ, ಅದರಲ್ಲಿ ಹೋಗ್ತಾ ಇದ್ವಿ. ಅದರಲ್ಲಿ ಹೋಗಿ ಎಷ್ಟೋ ಸಲ ನಂಗೆ ಅಂದರೆ ಟಯರ್ಡ್ ಆಗಿ ರಾತ್ರಿ ನಿದ್ದೆಯಲ್ಲಿ ಪ್ರಿಪೇರ್ ಮಾಡಬೇಕು. ಇಲ್ಲಿಗೆ ಸಹ ಪ್ರಿಪೇರ್ ಮಾಡಿ CA ಇಂಟರ್ವ್ಯೂ CA ಫೈನಲಿಗೆ ಪ್ರಿಪೇರ್ ಮಾಡಬೇಕು ಅಂದರೆ ಕಲಿಸ್ಲಿಕ್ಕೆ, ಮತ್ತು ಇದಕ್ಕೆ ಪ್ರಿಪೇರ್ NITKಯಲ್ಲಿ ಕಲಿಸ್ಲಿಕ್ಕೆ ಪ್ರಿಪೇರ್ ಮಾಡಬೇಕು. ನಿದ್ದೆ ಭಾಳ ಕಡಿಮೆ. ಸೊ ಎಷ್ಟೋ ಸಲ ಏನು ಮಾಡೋದಿತ್ತು ಅಂದರೆ ರಾತ್ರಿ ಇದು ಬೆಳಿಗ್ಗೆ ಬಸ್ಸಲ್ಲಿ ಹೋಗುವಾಗ ನಿದ್ದೆ ಮಾಡೋದಿತ್ತು. 1-2 ಸಲ NITK ಕ್ರಾಸ್ ಆಗಿ ಮುಕ್ಕದಲ್ಲಿ ಹೋಗಿ ಇಳಿದಿದೆ ನೆಕ್ಸ್ಟ್ ಸ್ಟಾಪಲ್ಲಿ. ಆಮೇಲೆ ವಾಪಸ್ ಬರುವಾಗ ಸಹ ಹಾಗೆ ಮನಸ್ಸಲ್ಲಿ ಏನಂದ್ರೆ ನಿದ್ದೆ ಮಾಡುವ ಬಸ್ಸಲ್ಲಿ ಹೋಗುವಾಗ, ಬಸ್ಸಲ್ಲಿ ಬರುವಾಗ ಇಲ್ಲಿ ಬರುವಾಗ ಫ್ರೆಶ್ ಆಗ್ತೇನಲ್ಲ ಅಂತ. 4:15 ಕಾಲೇಜ್ ಬಿಡುದಲ್ಲಿ NITKಲ್ಲಿ ಬರುವಾಗ ಅಲ್ಲಿ ಮಲಗುವಾಗ ಮಾಡ್ತೀವಿ, ಆಟೋಮೆಟಿಕ್ ಆಗ್ತದಲ್ಲ. ಇನ್ನೊಬ್ರು ಲೆಕ್ಚರರ್ ಕೃಷ್ಣಮೂರ್ತಿ ಅಂತ ಒಬ್ರು ಇದ್ರು ನನ್ನೊಟ್ಟಿಗೆ, ನನ್ನಾಗೆ ಆಗಿದ್ರು ಅವರು. ಅವ್ರು ಹೇಳಿದ್ರು, ಎಂತ ನಾಯಕರೇ ನೀವು ಬಸ್ಸಲ್ಲಿ ಒಂದು NITKದು ಒಂದು KRS ಲೆಕ್ಚರರ್ ನೀವು ಬಸ್ಸಲ್ಲಿ ಬರುವಾಗ ಮಾಡಿ ನಿದ್ದೆ ಮಾಡಿದ್ರೆ ಹೇಗೆ ಎಲ್ಲ ನೋಡ್ತಾರಲ್ಲ ಅಂತ. ನನಗೆ ಹೌದು ಅನಿಸಿತ್ತು. ಬಟ್ ನಂದು ಪ್ರಿಫರೆನ್ಸ್ ನಿದ್ದೆ ಮಾಡದೇ ಇರುವುದಲ್ಲ. ಖರ್ಚಿಪ್ ಇತ್ತು, ಖರ್ಚಿಪ್ ಇಟ್ಕೊಂಡು ಈಗ ಹಾಕೊಂಡು ನಿದ್ದೆ ಮಾಡ್ಕೊಂಡು ಬರ್ತಾ ಇದ್ದು. ಅಂದ್ರೆ ಹೌ ಟು ಸೇವ್ ಟೈಮ್. ಕರೆಕ್ಟ್. ಇಲ್ಲಿ ಬರುವಾಗ ಫ್ರೆಶ್ ಒಂದು ಟೀ ಕುಡಿಯೋದು ಮತ್ತೆ ಕ್ಲಾಸ್ ಸ್ಟಾರ್ಟ್ ಮಾಡೋದು. ವಿ ನೀಡ್ ಟು ಬಿ ವೆರಿ ಎಂಥೂಸಿಯಾಸ್ಟಿಕ್ ಅಲ್ಲ ಕ್ಲಾಸ್ ಮಾಡುವಾಗ. ಸೊ ದಿಸ್ ವಾಸ್ ಗೋಯಿಂಗ್ ಆನ್. ಓಕೆ. ಅಂಡ್ ಈ ಜರ್ನಿ ಆವಾಗ ನಮ್ಮ ಮನೆಯಲ್ಲಿ ಶೇಡಿಗುರಿ ಅಂತ ನಮ್ಮ ಅಶೋಕನಗರ ಅಲ್ಲಿತ್ತು. ಅಲ್ಲಿ ಲಾಸ್ಟ್ ಸ್ಟಾಪ್ ಇಂದ ನಮ್ಮ ಮನೆ ಎಲ್ಲಿದೆ ನೋಡಿ, ನಾನು ಮತ್ತೆ ನಮ್ಮ ಅಣ್ಣ ಇಬ್ರು ಸಹ ನಡ್ಕೊಂಡು ಹೋಗ್ಬೇಕು. 1 ಕಿಲೋಮೀಟರ್ ದೂರ ಇದೆ ಲಾಸ್ಟ್ ಸ್ಟಾಪ್ ಇಂದ ಬಸ್ಸಿದು, ಸಿಟಿ ಬಸ್ ಇದೆ. ಲಾಸ್ಟ್ ಸ್ಟಾಪ್ ಇಂದ ನಮ್ಮ ಮನೆಗೆ 1 ಕಿಲೋಮೀಟರ್ ದೂರ ಇತ್ತು. ಓಕೆ. ಅಲ್ಲಿ ನಡ್ಕೊಂಡು ಹೋಗ್ಬೇಕು. ಬೆಳಿಗ್ಗೆ ಬರ್ಲಿಕ್ಕೆ ರಾತ್ರಿ ಹೋಗಿ ಮುಟ್ಟುವಾಗೆಲ್ಲ ಲೇಟ್ ಆಗ್ತಿತ್ತು, ಬಹಳ ಕಷ್ಟ ಆಗ್ತಿತ್ತು. ಆಗ ಒಂದು ಆಲೋಚನೆ ಮಾಡಿದೆ, ಒಂದು ವೆಹಿಕಲ್ 2 wheeler ತಗೊಳ್ಬೇಕು ಅಂತ. 2 wheeler ತಗೊಳ್ಳಿಕ್ಕೆ ದುಡ್ಡಿಲ್ಲ. ಇಟ್ ವಾಸ್ ಇನ್ 87 ಲೇಟರ್ ಪಾರ್ಟ್ ಆಫ್ 87. ಏನು ಮಾಡೋದು? ಆವಾಗ ಒಂದು ಕಡೆಯಲ್ಲಿ ಅಲ್ಲಿ ಬಂದರಲ್ಲಿ ಒಂದು ಏಜೆನ್ಸಿ ಇತ್ತು. ಅವರು ಲೋನಲ್ಲಿ ಕೊಡ್ತಾ ಇದ್ರು ಇನ್ಸ್ಟಾಲ್ಮೆಂಟ್. 300 rupees ಇನ್ಸ್ಟಾಲ್ಮೆಂಟ್ ಪರ್ 350 rupees ಪರ್ ಮಂತ್. ಸೊ ಅದನ್ನ ತಕೊಂಡೆ. ಅವಾಗ ಸಹ ಬಹಳ ಖುಷಿ, ನಮ್ದೇ ಆದ ಒಂದು ವೆಹಿಕಲ್ ಅಂತ ಹೇಳಿ. ಸೊ ದೀಸ್ ಆರ್ ದ ಡೇಸ್. ಅದರ ನಂತರ 88 ಲೇಟರ್ ಪಾರ್ಟ್ ಐ ಟುಕ್ ಒನ್ ವೆಹಿಕಲ್ ಕವಸಾಕಿ ಬಜಾಜ್ ಅಂತ. ಓಕೆ. ಎಸ್ ಸರ್. ಈಗ 9 to ಕಾಲೇಜ್ ಇರ್ತಾ ಇದ್ದದ್ದು NITK ಅಲ್ಲಿ ತಮಗೆ 4:30. ದೆನ್ ಆಫ್ಟರ್ ದಟ್ 4:30
ಇಲ್ಲಿಗೆ ಬಂದು 5:30ಗೆ ಕ್ಲಾಸ್ ಸ್ಟಾರ್ಟ್ ಇಲ್ಲಿ 5:30ಗೆ ಎಗಿನ್ ಕ್ಲಾಸ್ ಸ್ಟಾರ್ಟ್. ಹೌದು. 5:30 ಟು 8:30ವರೆಗೆ ಆಗ್ತಾ ಇತ್ತು. 8:30 ಅಂದ್ರೆ ಕಂಟಿನ್ಯೂಸ್ ಒಂದು ದಿನ ಅನ್ನುವಂಥದ್ದು ಏನಿದ್ರೆ ವೇಸ್ಟ್ ಮಾಡುವಂಥದ್ದು ಏನಿಲ್ಲ. ಸೊ ಪ್ರತಿ ಬಾರಿ ಕೂಡ ಕಷ್ಟಪಟ್ಟು ಬಟ್ ವಿ ಆರ್ ಎಂಜಾಯಿಂಗ್. ನೋಡಿ ಅಂದಿಗೆ ಅದೇ ಸುಖ. ಕರೆಕ್ಟ್. ಆ್ಯಂಡ್ ವಿ ಆರ್ ಅಂದರೆ ನಮ್ಗದು ಬೇಕು. ನೆಸೆಸಿಟಿ ಇಸ್ ಫಸ್ಟ್ ಪಾರ್ಟ್. ಸೆಕೆಂಡ್ ಪಾರ್ಟ್ ಇಸ್ ವಿ ಆರ್ ಡೂಯಿಂಗ್ ಇಟ್ ಪ್ಯಾಷನೇಟ್ಲಿ. 100%. ಏನೋ ಒಂದು ಕಲಿಬೇಕು, ಏನೋ ಒಂದು ಸಾಧನೆ ಮಾಡಬೇಕು ಹೇಳುವಾಗ ನಿಮಗೆ ಟೈಮ್ ಇದೆಯೋ ಇಲ್ವೋ, ಟೈಮ್ ಎಷ್ಟಾಯ್ತು ಅಂತ ಅದು ಮನಸ್ಸಿಗೆ ಹೋಗೋದೇ ಇಲ್ಲ. ನಿಜ. ಯಂಗ್ಸ್ಟರ್ಸ್ ಹಾಗಿದ್ದರೆ ಮಾತ್ರ ದೇಶ ಉದ್ಧಾರ ಆಗೋದು. ನಿಜ ನಿಜ. ವೆರಿ ಇಂಪಾರ್ಟೆಂಟ್. ಕರೆಕ್ಟ್. ಹಾಗೇ ಇರಬೇಕು ಯಂಗ್ಸ್ಟರ್ಸ್. ದೇ ಹ್ಯಾವ್ ಟು ಡೂ ಸಮಥಿಂಗ್ ಕನ್ಸ್ಟ್ರಕ್ಟಿವ್. ಹಠ ಮಾಡಿ ಹಠ ಮಾಡಬೇಕು. ಹಠದಲ್ಲಿ ವರ್ಕ್ ಮಾಡಬೇಕು. ಕರೆಕ್ಟ್ ಕರೆಕ್ಟ್. ಜೊತೆಗೆ ತಾವು ಈಗಲೇ ಮಾತನಾಡುವಾಗ ಹೇಳಿದಿರಿ ಸರ್, ನರೇಂದ್ರ ನಾಯಕ್ ಅವರ ಅಣ್ಣ ಕೂಡ ಹೌದು, ನಮ್ಮ ಕರಾವಳಿ ಭಾಗದ ಹೆಮ್ಮೆಯ ಪ್ರಸಿದ್ಧ ಲೆಕ್ಕ ಪರಿಶೋಧಕರು CASS ನಾಯಕ್ ಅವರು, ಜೊತೆಗೆ ನರೇಂದ್ರ ನಾಯಕ್ ಅವರು. ಜೊತೆಗೆ ತಾವು ಈಗ ಒಂದು ಮಾತನ್ನು ಹೇಳಿದ್ರಿ ಸರ್, ತಂದೆ ಈ ಸಂದರ್ಭ ಇದ್ದಿದ್ರೆ ಬಹಳಷ್ಟು ಖುಷಿ ಪಡ್ತಾ ಇದ್ರು ಅನ್ನುವಂಥದ್ದು. ಅವರಿಗೆ ಆಸೆ ಇತ್ತು ಮಗ ಈ ರೀತಿ ಆಗಬೇಕು ಅನ್ನೋ. ಬಹಳ ಅವರಿಗೆ ಅಂದರೆ ಸಾಧನೆ ಮಾಡಬೇಕು ಅಂತ. ಎಸ್. ಅವರಿಗೆ ಎರಡು ರೀತಿಯಲ್ಲಿ ಖುಷಿ ಇತ್ತು ನನ್ನ ಬಗ್ಗೆ. ಒಂದು, ಕಲೀಲಿಕ್ಕೆ ಹುಷಾರಿದ್ದಾನೆ ನನ್ನ ಮಗ, ಚಿಕ್ಕ ಮಗ ಬಹಳ ಹುಷಾರಿದ್ದಾನೆ ಕಲೀಲಿಕ್ಕೆ ಅಂತ. ಮತ್ತೆ ಎರಡನೇದು, ನಾನು ಮ್ಯೂಸಿಕಲ್ಲಿ ಹುಷಾರಿದ್ದೆ, ಸಣ್ಣದಿಂದ ಹಾಡ್ತಿದ್ದೆ ನಾನು. ಐ ವಾಸ್ ಪ್ಲೇಯಿಂಗ್ ಹಾರ್ಮೋನಿಯಂ ಫ್ರಮ್ ಮೈ ಚೈಲ್ಡ್ಹುಡ್. ಈಗಲೂ ಕೂಡ ಆ ಒಂದು ಕಲೆಯನ್ನು ಜೀವಂತವಾಗಿ ಉಳಿಸಿದ್ರ, ಅದಕ್ಕೊಂದು ಅಪ್ರಿಶಿಯೇಟ್ ಮಾಡಲೇಬೇಕು ಸರ್. ಬೆಟರ್ ವೇ. Yes, yes. Because I enjoy that too. Yes, true. That is my hobby. And I enjoy that too. ಈ ಫೋಟೋ ಇದು it's a on the occasion of accompanying I think Pandit Venkatesh Kumar in some program. Yes. Okay. ದೇಶ ವಿದೇಶಗಳಲ್ಲಿ ಮಾಡ್ತಾ ಇದ್ದೀರಿ ಸಂಗೀತದ ಒಂದು ಕಾರ್ಯಕ್ರಮ. ಹಾಗೆ ಅಲ್ವಾ, ಈಗ ಎನಿ ಆರ್ಟ್ ಫಾರ್ಮ್ ನೀವು ಅದರಲ್ಲಿ ಒಳ್ಳೆದಿದ್ರೆ, if you are really talented and if you are professional on the stage, correct, the demand has got no bounds. 100% true. ಅದು ಈಗ ನಿಮ್ಮ ಫೀಲ್ಡ್ ಹಾಗೆ ನೀವು ಒಳ್ಳೆ ರೀತಿಯಲ್ಲಿ ಆಂಕರ್ ಮಾಡಿ ಒಳ್ಳೆ ರೀತಿಯಲ್ಲಿ ಇದು ಮಾಡ್ತಾ ಇರೋದ್ರಿಂದ ಯು ಹ್ಯಾವ್ ಗಾಟ್ ಎ ವೆರಿ ಗುಡ್ ಡಿಮಾಂಡ್. ಇಟ್ಸ್ ಆಲ್ವೇಸ್ ಲೈಕ್ ದಟ್. ಎನಿ ಆರ್ಟ್ ಫಾರ್ಮ್ ಇಸ್ ಲೈಕ್ ದಟ್. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಆರ್ಟ್ ಫಾರ್ಮ್ ಇದು ಮೂಲ ಉದ್ದೇಶ ನೀವು ಎಂಜಾಯ್ ಮಾಡಬೇಕು. ನಿಜ ನಿಜ. ನೀವು ಎಂಜಾಯ್ ಮಾಡ್ತಾ 4 ಜನರಿಗೆ ಅದನ್ನು ಕೇಳುವಾಗ ಖುಷಿ ಆಗೋದಾದ್ರೆ ದೆನ್ ಯು ಆರ್ ಫಿಟ್ ಫಾರ್ ಪರ್ಫಾರ್ಮೆನ್ಸ್. ಅದನ್ನು ಜೀವಂತ ಇಟ್ಕೊಳ್ಬೇಕಾದ್ರೆ ಯು ಹ್ಯಾವ್ ಟು ಪ್ರಾಕ್ಟೀಸ್ ಆನ್ ಡೈಲಿ ಬೇಸಿಸ್. ಅದರ್ವೈಸ್ ಜೀವಂತ ಇಳಿಯುವುದಿಲ್ಲ. ಬಿಸಿ ಲೈಫಲ್ಲಿ, ಬಟ್ ಸ್ಟಿಲ್ ಬಿಸಿ ಲೈಫ್, ಚಾನ್ಸೇ ಇಲ್ಲ ನರೇಂದ್ರ ನಾಯಕ್ ಅವರಿಗೆ ಬಿಡುವು ಸಿಗುವಂಥದ್ದು, ಫ್ರೀ ಸಿಗುವಂಥದ್ದು. ಆದರೂ ಕೂಡ ಹೌ ಅನ್ನೋಂಥ ಪ್ರಶ್ನೆ, ಯಾಕಂದರೆ ದೇಶ ವಿದೇಶಗಳ ಪ್ರತಿಷ್ಠಿತವಾಗಿರುವಂಥ ವೇದಿಕೆಗಳಲ್ಲಿ ತಾವು ಕಾಣಲಿಕ್ಕೆ ಸಿಗ್ತೀರಾ. ಅದೇ ಹುಮ್ಮಸ್ಸಿರುತ್ತೆ, ಅದೇ ತೇಜಸ್ಸು ಇರುತ್ತೆ, ಟಯರ್ಡ್ನೆಸ್ ಅನ್ನೋದು ಇಲ್ವೇ ಇರಲ್ಲ. ಏನು ಕಾರಣ ಅನ್ನುವಂಥದ್ದು ಸರ್? ಈ ಹುಮ್ಮಸ್ ಅನ್ನೋದು ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ಯುವರ್ ಮೈಂಡ್ ಸೆಟ್. ಓಕೆ, ಹೌ ಸರ್? ನೀವು ಅದನ್ನು ಹೇಗೆ ಹುಮ್ಮಸ್ಸಲ್ಲಿ ನೀವು ಈ ಪ್ರಶ್ನೆ ಎಲ್ಲ ಕೇಳ್ತಾ ಇದ್ದೀರಿ, ಇನ್ವಾಲ್ವ್ ಆಗಿದ್ದೀರಿ. ಯಾಕಂದರೆ ಬಿಕಾಸ್ ಯು ಆರ್ ಲವಿಂಗ್ ದ್ಯಾಟ್. ಎಸ್. ನೀವು ಅದನ್ನು ಪ್ಯಾಷನೇಟ್ಲಿ ಮಾಡುವಾಗ ಆಟೋಮೆಟಿಕಲಿ ನಿಮ್ದು ಏನು ಒರಿಜಿನಾಲಿಟಿ ಇದೆ ಅದು ಬರ್ತದೆ ಅದರಲ್ಲಿ. ಕರೆಕ್ಟ್. ನೀವು ಈ ಹುಮ್ಮಸ್ ಅನ್ನೋದು ಒಂದು ಇಟ್ಸ್ ಎ ಒರಿಜಿನಾಲಿಟಿ. ಎಸ್. ಆ ಹುಮ್ಮಸ್ ಇರಬೇಕು. ಎಸ್. ಆ್ಯಂಡ್ ಯು ಮಸ್ಟ್ ಬಿ ಡೂಯಿಂಗ್ ಇಟ್ ನ್ಯಾಚುರಲಿ ಆ್ಯಂಡ್ ಪ್ಯಾಷನೇಟ್ಲಿ. ಅದನ್ನು ಮಾಡುವಾಗ ನಿಮ್ಮ ಹತ್ರ ಟ್ಯಾಲೆಂಟ್ ಇದೆ ಅಂತಾದರೆ ಇಟ್ ವಿಲ್ ಕಮ್ ಔಟ್ ಗುಡ್. ಇಟ್ಸ್ ಆಲ್ವೇಸ್ ಲೈಕ್ ದ್ಯಾಟ್. ಓಕೆ. ಈಗ ಸರ್ ವೆರಿ ಇಂಟ್ರೆಸ್ಟಿಂಗ್, ಯಾಕಂತ ಹೇಳಿದ್ರೆ ಒಳ್ಳೆಯ ಹಾರ್ಮೋನಿಯಂ, ಪ್ರತಿಭಾವಂತ ಹಾರ್ಮೋನಿಯಂ ಪ್ಲೇಯರ್ ತಾವು. ಈ ಸಂದರ್ಭ ಒಂದು ಅನೇಕ ಜನ ಆಪ್ಷನ್ಸ್ ಕೂಡ ಕೇಳ್ಬೋದು, ತಮ್ಮನ್ನು ಕೇಳಿರಬಹುದು. ಒಂದು ಕಡೆ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್, ಇನ್ನೊಂದು ಕಡೆ ಒಂದು ಸಂಗೀತದ ಒಂದು ಬದುಕು. ಎರಡು ಬದುಕನ್ನು ಆಯ್ಕೆ ಮಾಡಿದಾಗ ನರೇಂದ್ರ ನಾಯಕ್ ಅವರು ಈಗ ನೋಡಿ ಯಾವುದು ಇಷ್ಟ ಅಂತ ಹೇಳಿದ್ರೆ? ಇಲ್ಲ ಎರಡೂ ಸಹ ಇಷ್ಟವೇ, ಅದನ್ನು ಸಪರೇಟ್ ಮಾಡ್ಲಿಕ್ಕೆ ಆಗುದಿಲ್ಲ. ನಿಮ್ಗೆ ರೈಟ್ ಹ್ಯಾಂಡ್ ಇಷ್ಟವ ಲೆಫ್ಟ್ ಹ್ಯಾಂಡ್ ಇಷ್ಟ ಅಂತ ಕೇಳಿದ್ರೆ ಸೊ ಬೋತ್ ಆರ್ ಈಕ್ವಲಿ ಇಂಪಾರ್ಟೆಂಟ್. ನೀವು ಅದನ್ನು ಸಪರೇಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಓಕೆ, ಎರಡು ಕೂಡ ಹೌದು, ಎರಡನ್ನು ಸಪರೇಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಎಜುಕೇಶನ್ ಇಟ್ಸ್ ಮೈ ಪ್ರೊಫೆಷನ್, ಸೊ ಹೌ ಟು ಕೀಪ್ ಇಟ್ ವೆರಿ ಆಕ್ಟಿವ್ ಆ್ಯಂಡ್ ವೆರಿ ಲೈವ್ಲಿ ಆ್ಯಂಡ್ ದಟ್ಸ್ ಅ ಪ್ರೈಮ್. ಈಗ ಎಜುಕೇಶನ್ ಅದೇ ಇಂಪಾರ್ಟೆಂಟ್ ಇರುವಾಗ ಮ್ಯೂಸಿಕ್ ಇದು ಬಂದರೆ ದಟ್ ಬಿಕಮ್ ಸೆಕೆಂಡ್ರಿ. ಕರೆಕ್ಟ್ ಕರೆಕ್ಟ್. ಐ ಹ್ಯಾವ್ ಟು ಪ್ರಯೋರಿಟೈಸ್. ಇದು ಆಲ್ 365 ಡೋಂಟ್ ಗೋ ಫಾರ್ ಕಾನ್ಸರ್ಟ್ಸ್. ಸೆಲೆಕ್ಟಿವ್, ಮೇ ಬಿ ವರ್ಷಕ್ಕೊಂದು 20-25 ಕಾನ್ಸರ್ಟ್ಸಿಗೆ ಅಲ್ಲಿ ಹೋಗ್ತೇನೆ. ಇವನ್ ಐ ಗೋ ಅಬ್ರಾಡ್ ಆಲ್ಸೋ ವೆನ್ ಎವರ್ ಆಪರ್ಚುನಿಟಿ ಕಮ್ಸ್. ಇಫ್ ದರ್ ಇಸ್ ಗುಡ್ ಆಪರ್ಚುನಿಟಿ ಐ ಗೋ, ಬಟ್ ಇಟ್ ಇಸ್ ಎ ವೆರಿ ಶಾರ್ಟ್ ಟ್ರಿಪ್. ಇತ್ತೀಚೆಗೆ ನಾವು USA ಹೋಗಿ ಬಂದ್ವಿ. ಇಟ್ ವಾಸ್ ಜಸ್ಟ್ ಫಾರ್ 12 days. ಬ್ಯುಸಿ ಇರೋರಿಗೆ ಮಾತ್ರ ಟೈಮ್ ಸಿಗೋದು, ಫ್ರೀ ಇರೋರಿಗೆ ಯಾವುದಕ್ಕೂ ಟೈಮ್ ಸಿಗೋದಿಲ್ಲ. ಕರೆಕ್ಟ್. ಯು ಮಸ್ಟ್ ಹ್ಯಾವ್ ಎ ಗುಡ್ ಕಂಟ್ರೋಲ್ ಓವರ್ ಯುವರ್ ಸ್ಲೀಪ್ ಆ್ಯಂಡ್ ಎವ್ರಿಥಿಂಗ್ ವಾಟ್ ಯು ಡೂ. ಯು ಮಸ್ಟ್ ನೋ ವಾಟ್ ಈಸ್ ನಾಟ್ ರೆಲೆವೆಂಟ್, ಅದನ್ನು ತುಂಬ ಡ್ರ್ಯಾಗ್ ಮಾಡಿ ಇಟ್ಕೊಳ್ಬಾರ್ದು. ಓಕೆ. ವಾಟ್ ಈಸ್ ರೆಲೆವೆಂಟ್ ಯು ಹ್ಯಾವ್ ಟು ಗಿವ್ ಮೋರ್ ಟೈಮ್. ಓಕೆ. ಆ್ಯಂಡ್ ಯು ಮಸ್ಟ್ ನೋ ದಟ್ ಯು ಹ್ಯಾವ್ ಗಾಟ್ ಅದರ್ ರೆಸ್ಪಾನ್ಸಿಬಿಲಿಟೀಸ್ ಟೂ. ಓಕೆ. ಸೊ ಆವಾಗ ಯು ವಿಲ್ ಗೆಟ್ ಟೈಮ್ ಫಾರ್ ಎವ್ರಿಥಿಂಗ್. ನಾಟ್ ದಟ್ ವಿ ಆರ್ 100% ಪರ್ಫೆಕ್ಟ್,
ಬಟ್ ಡೇ ಬೈ ಡೇ ಇಟ್ಸ್ ಎ ಲರ್ನಿಂಗ್ ಪ್ರೊಸೆಸ್. ಎಸ್ ಸರ್, ನರೇಂದ್ರ ನಾಯಕ್ ಅವರು ತಾವು ಹೇಳಿದಾಗೆ ಈ ಒಂದು ಪ್ರಶ್ನೆಯನ್ನು ಕೇಳಬೇಕು ಅನ್ನೋಂಥದ್ದು. ಪ್ರತಿ ಬಾರಿ ಕೂಡ ಈ ಸಾಧಕರು ಬಂದಾಗ ನಮ್ಮ ಮುಂದ್ಗಡೆ ಕೂತ್ಕೊಂಡಾಗ ಪ್ರತಿಯೊಬ್ಬರು ಕೂಡ ಈ ಜೀವನ ಪಾಠ ಕಲಿತುಕೊಳ್ಳಿ ಅನ್ನುವಂಥ ನಿಟ್ಟಿನಲ್ಲಿ ಈ ಸಮಯ ಪ್ರಜ್ಞೆಯು ಕೂಡ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಸೊ ತಮ್ಮ ಒಂದು ಜೀವನ ಶೈಲಿ ಯಾವ ರೀತಿ ಇರುತ್ತೆ ಸರ್? ಬೆಳಿಗ್ಗೆ ಏಳುವಂತಹ ಸಂದರ್ಭ, ಅಟ್ ಎ ಟೈಮ್ ಸ್ಟಾರ್ಟ್ ಮಾಡಿದ್ದನ್ನೇ, ಆಫ್ಟರ್ ದ್ಯಾಟ್ ಆ್ಯಂಡ್ ಎಸ್ ಸ್ಲೀಪ್ ಎಲ್ಲವೂ ಕೂಡ ನೋಡಿ, ನನ್ನ ಪ್ರಕಾರ ಕಾನ್ಸೆಪ್ಟ್ ಹೇಗಂತ ಹೇಳಿದ್ರೆ ದಿವಸಕ್ಕೆ 24 ಗಂಟೆಯಲ್ಲಿ 6ರಿಂದ 6:30 ಗಂಟೆ ನಿದ್ದೆ. 6ರಿಂದ 6:30. ಓಕೆ. 6 to 6.5 hours. ಓಕೆ. Not less than 6 hours, not more than 6.5 hours. ಓಕೆ. For healthy mind and healthy life, ಓಕೆ, this is a must. ಓಕೆ. ಅದಕ್ಕಿಂತ ಜಾಸ್ತಿ ನಿದ್ದೆ ಮಾಡಿದರೆ ನಿಮಗೆ ಬೇರೆದಕ್ಕೆ ಟೈಮ್ ಸಿಗೋದಿಲ್ಲ. ಓಕೆ. ಅದಕ್ಕಿಂತ ಕಡಿಮೆ ನಿದ್ದೆ ಮಾಡಿದರೆ ಬೇರೆದಕ್ಕೆ ಸಿಕ್ಕುವ ಟೈಮ್ ಇಫೆಕ್ಟಿವ್ ಇರೋದಿಲ್ಲ. ಓಕೆ. So minimum 6 hours of sleep is needed for any busy person. Minimum 6 hours, maximum 7 hours. On an average 6.5 hours of sleep. It is needed. Okay. Morning 6 o'clock, on an average 6 o'clock if I get up. So by 11:30 we will sleep. Okay. So 6 to 6.5 hours sleep I get. Okay. So ಇದರಲ್ಲಿ you have got to do everything, and with respect to time you must focus on your health as well. Correct. So I do yoga every day, and Okay. there is a walking for half an hour Okay. and yoga for 45 minutes. Okay. So these are all part and everybody has to do. ನಾನಲ್ಲ, Yes, yes. ಎಲ್ಲರೂ ಮಾಡಲೇಬೇಕು. ಮಾಡೋದೇನು ವಿಶೇಷ ಅಲ್ಲ, ಮಾಡೋದು ಅದೆಲ್ಲ ಮಾಡೋದು ಸ್ವಂತಕ್ಕೋಸ್ಕರ, ಕರೆಕ್ಟ್, ಇನ್ನೊಬ್ಬರನ್ನ ಮೆಚ್ಚಿಸ್ಲಿಕ್ಕಲ್ಲ. ಕರೆಕ್ಟ್. ಅವ್ರವ್ರ ಸ್ವಂತಕ್ಕೋಸ್ಕರ ಪ್ರತಿಯೊಬ್ಬರು ಮಾಡಬೇಕು. ಓಕೆ. ಹೆಂಗಿರುವಾಗ ಅದು ತೊಂದರೆ ಇಲ್ಲ, ನಾಳೆ ನೋಡೋ ನಾಳೆದು ನೋಡೋ ಅಂತ. ಬಟ್ ಆಫ್ಟರ್ ಎ ಸರ್ಟನ್ ಸ್ಟೇಜ್ ಯು ಹ್ಯಾವ್ ಟು ಡೂ ಇಟ್ ಆನ್ ಡೈಲಿ ಬೇಸಿಸ್, ಓಕೆ, ವಿಚ್ ವಿಲ್ ಕೀಪ್ ಯು ಫಿಟ್. ಕರೆಕ್ಟ್. ಜೊತೆಗೆ ಈಗಿನ ಪ್ರೊಫೆಸರ್ ನರೇಂದ್ರ ನಾಯಕ್ ಅವರು ಈ ಹಿಂದೆ ಯಾವ ರೀತಿ ಇದ್ರು, ಅವರ ಒಂದು ಸ್ಟ್ರಗಲ್ ಜೀವನಗಳು, ಅವರ ಕಷ್ಟದ ದಿನಗಳು, ಇದೆಲ್ಲವೂ ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ಒಂದು ಫೋಟೋ ಸರ್ ಬರ್ತಾ ಇದೆ, ಸ್ಫುರದ್ರೂಪಿ ಯುವಕ ಅಂದ್ರೆ ಸ್ಫುರದ್ರೂಪಿ ಅಲ್ಲ, ಬಟ್ ಯುವಕ ಅಂತ ಹೌದು. It is at the age of 22. 1986. ಅಂದ್ರೆ ತಾವು ತಮ್ಮ ಇಂಜಿನಿಯರಿಂಗ್ ಜಸ್ಟ್ ಮುಗಿಸಿದ್ದೇನೆ, ಮೆಕ್ಯಾನಿಕಲ್ ಇಂಜಿನಿಯರ್ ಅಲ್ವಾ? ಆ ಸಂದರ್ಭ ಮೆಕ್ಯಾನಿಕಲ್ ಇಂಜಿನಿಯರ್ ಕಂಪ್ಲೀಟ್ ಮಾಡಿ ಬಂದಂತಹ ಸಂದರ್ಭ ಈ ಒಂದು ಫೋಟೋ. ಇದೇ ಸಂದರ್ಭ ಬಹುಶಃ ತಾವು NITK ಅಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಸಂದರ್ಭ, ಇದೇ ಸಂದರ್ಭ ತಾವು ಎಕ್ಸ್ಪರ್ಟ್ ಸ್ಟಾರ್ಟ್ ಮಾಡಿರುವಂತಹ ಸಂದರ್ಭ. ಆ ಸಂದರ್ಭ ನರೇಂದ್ರ ನಾಯಕ್ ಅವರು ಇದು ಭವಿಷ್ಯದಲ್ಲಿ ಸಾಧನೆ ಮಾಡಬೇಕನ್ನುವಂಥ ಒಂದು ಹುಮ್ಮಸ್ಸನ್ನ, ಜೊತೆಗೆ ಒಂದು ಗುರಿಯನ್ನು ಇಟ್ಕೊಂಡಂತಹ ಒಂದು ಯುವಕನ ಒಂದು ಭಾವಚಿತ್ರ. ಎಸ್, ಇದು ನರೇಂದ್ರ ನಾಯಕ್ ಅವರು. ಜೊತೆಗೆ ಏನು ಹೇಳ್ತೀರಾ ಸರ್, ಈ ಒಂದು ಫೋಟೋ ನೋಡಿದಾಗ ಈಗ ನರೇಂದ್ರ ನಾಯಕ್ ಅವ್ರಿಗೆ ಏನು ಅನಿಸುತ್ತೆ? ಈಗಿನ ನರೇಂದ್ರ ನಾಯಕ್ ಮಿರರ್ ಅಲ್ಲಿ ನೋಡಿದಾಗ ಹಿಂದಿನ ನರೇಂದ್ರ ನಾಯಕ್ ಅವರು. ಎಸ್, ಅದೊಂದು ಡಿಫ್ರೆಂಟ್ ಸ್ಟೇಜಸ್ ಆಫ್ ಲೈಫ್ ಅಲ್ಲ. ಯಂಗ್ಸ್ಟರ್ಸ್ ಇರುವಾಗ ಅಷ್ಟೆಲ್ಲ ತುಂಬ ಏನು ಒಂದು ಸ್ಟೈಲ್ ಮಾಡೋದು ಅದೆಲ್ಲ ಗೊತ್ತಿರಲಿಲ್ಲ. ಓಕೆ. ಅಂದರೆ ವಿ ಆರ್ ಫ್ರಮ್ ಒಂದು ಹಳ್ಳಿಯಿಂದ ಬಂದವರಲ್ಲ. ಐ ವಾಸ್ ನಾಟ್ ಗುಡ್ ಇನ್ ದ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಇಂಗ್ಲೀಷ್. ಓಕೆ 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 ಇತ್ತು. ಓಕೆ. ಬಟ್ ಇಟ್ ವಾಸ್ ಎ ನೆಸೆಸಿಟಿ, ಮಾಡಲೇಬೇಕು ಅಂತ. ಮಾಡಲೇಬೇಕು. ಹಾಗೆ ವಿ ವ್ಯಾರ್ ಆಫ್ಟರ್ ದ್ಯಾಟ್. ಓಕೆ. ಏನಾದರೂ ಕಲಿಬೇಕು, ತಪ್ಪು ಮಾಡಬಾರ್ದು, ಆ ಒಂದು ಮನಸ್ಸಲ್ಲಿತ್ತು. ಮಾತಾಡುವಾಗ ತಪ್ಪು ಮಾಡಬಾರ್ದು, ಗ್ರಾಮರ್ ಎರರ್ ಆಗಬಾರ್ದು ಅಂತ ಇಂಥದ್ದೆಲ್ಲ ಮನಸ್ಸಲ್ಲಿರೋದ್ರಿಂದ ಸ್ಟೆಪ್ ಬೈ ಸ್ಟೆಪ್. ಮತ್ತು ನೀವು ಬೆಸ್ಟ್ ವೇ ಟು ಲರ್ನ್ ಇಸ್ ಟು ಟೀಚ್. ಓಕೆ. ಬಟ್ ಯು ನೀಡ್ ಟು ಬಿ ವೆರಿ ಕೇರ್ಫುಲ್ ವೈಲ್ ಟೀಚಿಂಗ್. ನೀವು ಹೇಗೆ ಕೇರ್ಫುಲ್ ಇರಬೇಕಂದ್ರೆ, ಈಗ ನೀವು ಈ ಘಾಟ್ ಸೆಕ್ಷನಲ್ಲಿ ಡ್ರೈವ್ ಮಾಡುವಾಗ ಹೇಗೆ ಕೇರ್ಫುಲ್ ಇರ್ತೀರಿ? ನಿಮ್ದು ಎಷ್ಟೇ ಒಳ್ಳೆ ಕಾರ್ ಇರಲಿ, ಆ ರೋಡಿದು ಕರ್ವೇಚರ್ ನೋಡಿಕೊಂಡು ಸ್ಪೀಡನ್ನು ನೀವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಓಕೆ, ರೈಟ್. ಇದಾಗಬಾರ್ದು, ಸ್ಕಿಡ್ ಆಗಬಾರ್ದು. ಹಾಗೆ ಇದು ಸಹ ಹಾಗೆ. ಪಾಠ ಮಾಡುವಾಗ ಯು ನೀಡ್ ಟು ಬಿ ವೆರಿ ಕೇರ್ಫುಲ್. ಸಬ್ಜೆಕ್ಟ್ ನಾಲೆಜ್ ಇರಬೇಕು, ಒಳ್ಳೆ ಪ್ರಿಪ್ರೇಷನ್ ಇರಬೇಕು. ಮಕ್ಕಳ ಹತ್ರ ಕಮ್ಯುನಿಕೇಟ್ ಮಾಡುವಾಗ ಅವ್ರು ಏನು ಹೇಳ್ತಾರೆ ಅದು ಗೊತ್ತಿರಬೇಕು, ಅರ್ಥ ಆಗಬೇಕು. ಕರೆಕ್ಟ್. ಅದಕ್ಕೆ ಸರಿಯಾಗಿ ನಾವು ರೆಸ್ಪಾಂಡ್ ಮಾಡಬೇಕು. ರೆಸ್ಪಾಂಡ್ ಮಾಡುವಾಗ ಮಿಸ್ಟೇಕ್ ಆಗಬಾರ್ದು ಅಂತ ಮನಸ್ಸಲ್ಲಿ ಇರಬೇಕು. ಓಕೆ, ರೈಟ್. ಸೊ ಈ ಎಕ್ಸಸೈಸ್ ನಿಮಗೆ 1 ವರ್ಷ 2 ವರ್ಷ 3 ವರ್ಷ ಹೇಳುವಾಗ ದೆನ್ ಯು ವಿಲ್ ಬಿಕಮ್ ವೆರಿ ಫ್ಲೂಯೆಂಟ್. ಓಕೆ. ದಿಸ್ ಇಸ್ ದ ವೇ ಇನ್ ವಿಚ್ ವಿ ಹ್ಯಾವ್ ಲರ್ನ್ಡ್. ಎಸ್ ಸರ್. ಹಾಗಾದ್ರೆ ತಾವು ಬಹುಶಃ ಇಂಗ್ಲಿಷ್ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಅಂತ ಬಂದಾಗ, ಈ ಹಿಂದೆ ಕನ್ನಡ ಮಾಧ್ಯಮದಲ್ಲಿ ಕಲ್ತದ್ರಿಂದ. ಬ್ಯೂಟಿಫುಲ್, ಬ್ಯೂಟಿಫುಲ್. ಓಕೆ. ಬಹಳಷ್ಟು ಜನರ ಒಂದು ಕಂಪ್ಲೇಂಟ್ ಇದೆ, ಕನ್ನಡ ಮಾಧ್ಯಮದಲ್ಲಿ ಕಲ್ತ ಮೇಲೆ ಬಹಳಷ್ಟು ಕಷ್ಟ ಆಗುತ್ತೆ ಇನ್ನು ಮುಂದಕ್ಕೆ ಕಲೀಲಿಕ್ಕೆ ಅನ್ನೋದು, ಇಂಗ್ಲೀಷ್ ಅನ್ನೋದು ಆಂಗ್ಲ ಭಾಷೆ ಕಷ್ಟ ಆಗುತ್ತೆ ಅನ್ನೋದು. ಹೌದು, ಆಬ್ವಿಯಸ್ಲಿ. ಯಾಕಂತ ಹೇಳಿದ್ರೆ ಕಷ್ಟ ಆಗ್ತದೆ. ಯಾಕಂತ ಹೇಳಿದ್ರೆ ನೋಡಿ, PUC ಗೆ ಬಂದ ಮೇಲೆ ಎವ್ರಿಥಿಂಗ್ ಇಸ್ ಇನ್ ದ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಕಾಲ್ಡ್ ಇಂಗ್ಲಿಷ್. ಆ್ಯಂಡ್ ನಮ್ಮ ಲ್ಯಾಂಗ್ವೇಜ್ ಫಾರ್ ಕಮ್ಯುನಿಕೇಷನ್ ಇಂಗ್ಲಿಷ್ ಇರೋದರಿಂದ PUC ಅಲ್ಲಿ
ಇಟ್ ಬಿಕಮ್ಸ್ ಡಿಫಿಕಲ್ಟ್. ಬಟ್ ಆ ಡಿಫಿಕಲ್ಟ್ ಸ್ಟೇಜನ್ನು ನೀವು ಚಂದ ಮಾಡಿ ಓವರ್ಕಮ್ ಮಾಡಿದರೆ ಲೇಟರ್ ಯು ವಿಲ್ ನಾಟ್ ಹ್ಯಾವ್ ಎನಿ ಡಿಫಿಕಲ್ಟ್. ಕರೆಕ್ಟ್. ಸೊ ಆ PUCಗೆ ಬಂದ ಮೇಲೆ ನೀವು ನೆಗ್ಲೆಕ್ಟ್ ಮಾಡಬಾರ್ದು. ಅದಕ್ಕೋಸ್ಕರ ಹೇಳ್ತಾರೆ ಪ್ರಿ ಯೂನಿವರ್ಸಿಟಿ ಲೆವೆಲ್ ಸ್ಟಡೀಸ್ ಆರ್ ವೆರಿ ಇಂಪಾರ್ಟೆಂಟ್, ನಾಟ್ ಓನ್ಲಿ ಫಾರ್ ಇಂಗ್ಲೀಷಿಗೋಸ್ಕರ ಮಾತ್ರ ಅಂತ, ಇವನ್ ಸಬ್ಜೆಕ್ಟ್ ನಾಲೆಜ್. ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಪ್ರಿ ಯೂನಿವರ್ಸಿಟಿ. ಇಫ್ ಎಟ್ ಆಲ್ ಯು ಹ್ಯಾವ್ ಟು ಗೋ ಫಾರ್ ಯೂನಿವರ್ಸಿಟಿ, ಇಫ್ ಎಟ್ ಆಲ್ ಯು ಹ್ಯಾವ್ ಟು ಬಿ ಫಿಟ್ ಫಾರ್ ಯೂನಿವರ್ಸಿಟಿ ಲೆವೆಲ್ ಎಜುಕೇಶನ್, ಪ್ರಿ ಯೂನಿವರ್ಸಿಟಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಟ್ಸ್ ವೆರಿ ಕ್ರೂಷಿಯಲ್. ಅನ್ಫಾರ್ಚುನೇಟ್ಲಿ ಎಷ್ಟೋ ಮಕ್ಕಳು ನೆಗ್ಲೆಕ್ಟ್ ಮಾಡ್ತಾರೆ. ಯಾಕಂದ್ರೆ ಆ ಏಜ್ ಹೇಗಿರ್ತಂದ್ರೆ 17-18, ಅವಾಗ ತಲೆಯಲ್ಲಿ 1000 ವಿಷಯಗಳು ಬರ್ತಾವೆ ಮಕ್ಕಳಿಗೆ. ಡೈವರ್ಟ್ ಆಗ್ಲಿಕ್ಕೆ ತುಂಬಾ ದಾರಿಗಳು ಬೇಕಾದಷ್ಟು, ಈಗಂತೂ ಬೇಕಾದಷ್ಟು ವ್ಯವಸ್ಥೆ ಇದೆ ಡೈವರ್ಟ್ ಆಗಲಿಕ್ಕೆ. ಬಟ್ ಅದನ್ನೆಲ್ಲ ಮೆಟ್ಟಿ ನಿಂತು ಇಫ್ ಯು ಆರ್ ಫೋಕಸ್ಡ್, ಅಚೀವ್ಮೆಂಟ್ ಇಸ್ 100%. ಎಸ್ ಸರ್. ಜೊತೆಗೆ ಕನ್ನಡ ಮಾಧ್ಯಮದಲ್ಲಿ ಕಲಿತಿರುವಂತಹ ನರೇಂದ್ರ ನಾಯಕ್ ಅವರು ಜೊತೆಗೆ ಇನ್ನೊಂದು ಫೋಟೋ ಬರ್ತಾ ಇದೆ. ಇದು ಯುವಕನ ಸಂದರ್ಭ. ಇದು 1981. ಈ ನಮ್ಮ ಅಲ್ಲಿ ದೊಡ್ಡ ಹೈಟ್ನವ್ರು ಇದ್ದಾರಲ್ಲ, ಉಡುಪಿ ರಾಘವೇಂದ್ರ ಭಟ್ ಅಂತ, ಅವರಿಗೆ ಮ್ಯೂಸಿಕ್ ಇದು ಹುಚ್ಚು. ಓಕೆ. ಅವರು ನನ್ನನ್ನು ಎಲ್ಲಿ ಒಂದು ಕಡೆ, ನಾನು ಸಪ್ತಾಹದಲ್ಲಿ, ಕುಂದಾಪುರ ಸಪ್ತಾಹದಲ್ಲಿ ನಾನು ಹಾರ್ಮೋನಿಯಂ ನುಡಿಸಿ ನಮ್ಮ ಸಾಸ್ತಾನ ಭಜನಾ ಮಂಡಳಿಯ ಪರವಾಗಿ ನಾನು ಹಾಡ್ತಾ ಇದ್ದೆ. ನಮ್ಮೊಟ್ಟಿಗೆ ನಮ್ಮ ಅಕ್ಕ ಹಾಡ್ತಾ ಇದ್ರು, ಗೀತಾ ನಾಯಕ್ ಅಂತ. ಅವರು ಇಲ್ಲಿ ಮಂಗಳೂರಲ್ಲೇ ಇದ್ದಾರೆ. ಅವ್ರು ಸಹ ಈಗ ಸಹ ಒಳ್ಳೆ ಹಾಡ್ತಾರೆ ಅವರು. ಮತ್ತೆ ನಾನು ನಮ್ಮ ಸಾಸ್ತಾನ ಭಜನಾ ಮಂಡಳಿಯಲ್ಲಿ ಮೇಯ್ನ್, ನಾನು ಹಾರ್ಮೋನಿಯಂ ನುಡಿಸ್ಕೊಂಡು ಹಾಡೋದು. ಸಣ್ಣ ಹುಡುಗ ಹಾರ್ಮೋನಿಯಂ ನುಡಿಸ್ಕೊಂಡು ಭಜನೆ ಎಲ್ಲ ಚಂದ ಮಾಡಿ ಹಾಡಿದ ಕೂಡ ಅದೊಂದು ಅಟ್ರಾಕ್ಷನ್. ಈಗ ನೀವು ಎಷ್ಟೇ ಚಂದ ಮಾಡಿ ಹೇಳಿ, ದಟ್ ಇಸ್ ನಾಟ್ ಎಕ್ಸ್ಟ್ರಾರ್ಡಿನರಿ. ಆವಾಗೆಲ್ಲ ಇಟ್ ವಾಸ್ ವೆರಿ ಗುಡ್ ಆ ಏಜ್ ಅಲ್ಲಿ. ಇವರು ಬಂದರು ಅವಾಗ, ಉಡುಪಿ ಭಜನಾ ಮಂಡಳಿ ಇವರು ಮತ್ತೆ ಅಲ್ಲಿ ಲೆಫ್ಟ್ ಅಲ್ಲಿ ಇಬ್ರು ಇದ್ದಾರಲ್ಲ, ಒಬ್ರು ತಬ್ಲಾ ಆರ್ಟಿಸ್ಟ್ ಸತೀಶ್ ಕಿಣಿ ಅಂತ, ಇನ್ನೊಬ್ರು ನರಸಿಂಹ ಕಿಣಿ ಅಂತ. ಅವರು ಸಹ ಹಾರ್ಮೋನಿಯಂ ನುಡಿಸ್ಕೊಂಡು ಚಂದ ಮಾಡಿ ಹಾಡ್ತಾರೆ. ಉಡುಪಿಯಲ್ಲಿ ಇದ್ದಾರೆ ಅವರು. ಮತ್ತೆ ಇವರು ಉದ್ದದವ್ರು ಇದ್ದಾರಲ್ಲ, ಅವರು ರಾಘವೇಂದ್ರ ಭಟ್ ಅಂತ. ಅವರು ಕಾರಲ್ಲಿ, ಅವರಿಗೆ ಕಾರಿದೆ, ಚಿನ್ನದ ಅಂಗಡಿ ಇತ್ತು ಅವರಿಗೆ. ಮ್ಯೂಸಿಕ್ ಅಂದ್ರೆ ಹುಚ್ಚು ಅವರಿಗೆ. ಅವರು ಅಲ್ಲಿ ಕುಂದಾಪುರಕ್ಕೆ ಭಜನಾ ಮಂಡಳಿ ಕರ್ಕೊಂಡು ಬಂದವಾಗ ಅವರು ನನ್ನನ್ನು ನೋಡಿದ್ರು. ಬಟ್ ಆ ದಿವಸ ಬಂದವಾಗ ಇವರು ಇರಲಿಲ್ಲ, ಈ ಹಾರ್ಮೋನಿಯಂ ನುಡಿಸುವವರ ಕಪ್ಪು ಟಿ ಶರ್ಟ್ ಇದ್ದಾರಲ್ಲ ಅವ್ರು ಇರಲಿಲ್ಲ. ಅವರ ಭಜನಾ ಮಂಡಳಿಯಲ್ಲಿ ಹಾರ್ಮೋನಿಯಂ ನುಡಿಸುವವರು ಇರಲಿಲ್ಲ. ನನ್ನನ್ನು ನೋಡಿ, ನಾನು ನುಡಿಸೋದು ನೋಡಿ, ಯೋಚಲ್ಲ ಲಾಯ್ಕ್ ವಜ್ಜಿತಾ, ಒಳ್ಳೆ ನುಡಿಸ್ತಾನೆ ಅಂತೇಳಿ ನನಗೆ ಕೇಳಿದರು, ನೀನೇ ನುಡಿಸಿ ಇನ್ನೊಂದು 1.5 ಗಂಟೆ ನಮ್ಮದು ಭಜನಾ ಮಂಡಳಿ ಆಗುವಾಗ ಅಂತ. ಆಯಿತು ಹೇಳಿದೆ. ನಾನು ಹೇಳಿದೆ ನನಗೆ ಲೇಟ್ ಆಗ್ತದೆ, ಮನೆಗೆ ಹೋಗಬೇಕು ಹೇಳಿದೆ. ನಿನಗೆ ಮನೆಯಲ್ಲಿ ಸಾಸ್ತಾನ, ನಾನು ಬಿಡ್ತೇನೆ ಹೇಳಿದರು. ರಾತ್ರಿ ಕಾರಲ್ಲಿ ಬಿಟ್ಟರು, ಪ್ರೋಗ್ರಾಮ್ ಎಲ್ಲ ಆದ ನಂತರ. ಕೂಡಲೇ ಅಲ್ಲಿಂದ ಅದೇ ದಿವಸ ಮನೇಲಿ ಹೇಳಿದರು, ನಮ್ಮ ಮನೆಯಲ್ಲಿ ಅವನನ್ನು ನಾನು ನಾಳೆ ಒಂದು 10-12 ಕಡೆ ಭಜನೆ ಕರ್ಕೊಂಡು ಹೋಗ್ಲಿಕ್ಕಿದೆ, ಕರ್ಕೊಂಡು ಹೋಗ್ಲಾ ಅಂತ. ಅಮ್ಮ ಹೇಳಿದ್ರು, ಬೇಡ, ಇದು ಎಲ್ಲ ನೀನು ಇದೇ ಮಾಡೋದು. ಅದು ಯಾವಾಗ 9th ಸ್ಟ್ಯಾಂಡರ್ಡ್ ಇರುವಾಗ, ಕಲೀಲಿಕ್ಕಿಲ್ವ ಹಾಗೆ ಹೇಳಿದ್ರು. ತಂದೆ ಹೇಳಿದ್ರು, ನೀನು ಹೋಗು, ತೊಂದರೆ ಇಲ್ಲ ಅಂತ ಅಮ್ಮನಿಗೆ ಕನ್ವಿನ್ಸ್ ಮಾಡಿದ್ರು. ಆ ರೀತಿಯಲ್ಲಿ ಇಟ್ ಟುಕ್ ಎ ಡಿಫ್ರೆಂಟ್ ಟರ್ನ್ ಆವಾಗ ಮ್ಯೂಸಿಕಲ್ಲಿ. ಅಲ್ಲಿಂದ ಅವರು ನೋ ಲುಕಿಂಗ್ ಬ್ಯಾಕ್. ಇದು ಆಲ್ ಇಂಡಿಯಾ ಟೂರ್ ಆಗ್ತಾ ಇತ್ತು. ನನಗೆ ಗೊತ್ತಿದ್ದ ಪ್ರಕಾರ ಬದ್ರಿಯಲ್ಲಿ ಎಲ್ಲೋ ಆದದ್ದು ಇದು. ಬದ್ರಿ ಕೇದಾರ, ಹೌದು, ಬದ್ರಿಯಲ್ಲಿ. ಅಲ್ಲಿ ಹೋಗಿ ನಾವು ಸೇವೆ ಮಾಡಿ ಬಂದಿದ್ದೇವೆ, ಭಜನಾ ಸೇವೆ ಮಾಡಿ ಬಂದಿದ್ದೇವೆ 1981ನಲ್ಲಿ. ಆವಾಗ ಅಲ್ಲಿ ಒಂದು ಫೋಟೋ ತೆಗೆದದ್ದು. ಎಷ್ಟು ವರ್ಷ ಆಗಿತ್ತು ಸರ್ ಈ ಸಂದರ್ಭ? ಆವಾಗ ಎಷ್ಟು, ನಾನು ಐ ವಾಸ್ ಜಸ್ಟ್ 16 years old. 16 years. ಫಸ್ಟ್ PUC. ಓಕೆ. ಆವಾಗ ಫಸ್ಟ್ PUC ಆಗಿ ರಜೆ ಇತ್ತು ನನಗೆ, ಆವಾಗಿದ್ದು ಫೋಟೋ ಇದು. ಅದು ಪ್ಯಾಂಟ್ ನಂದಲ್ಲ, ಅದು ನನ್ನ ಹತ್ರ ಪ್ಯಾಂಟ್ ತಕೊಳ್ಳಿಕ್ಕೆ ತಾಕತ್ತಿರ್ಲಿಲ್ಲ. ನಮ್ಮ ಕಸಿನ್ ಒಬ್ಬರದ್ದು, ಅವರದ್ದು ಟಿ ಶರ್ಟ್ಸ್ ನಂದಲ್ಲ ಅದು. ಬಟ್ ಏನ್ ಮಾಡೋದು, ಹೊರಗಡೆ ಹೋಗುವಾಗ ಅವ್ರ ಹತ್ರ ನನಗೆ ಕೊಡ್ತೀಯಾ ಅಂತ ಕೇಳ್ಕೊಂಡು ತಕೊಂಡೋಗಿ ಹಾಗೆ. ಬಟ್ ವೆರಿ ಇಂಟ್ರೆಸ್ಟಿಂಗ್. ಅದೇ ಹೇಳಿದ್ನಲ್ಲ ಅವಾಗ, ಅಂದಿಗೆ ಅದೇ ಸುಖ ಅಂತ. ಬಹಳ ಕಷ್ಟಪಟ್ಟು ಜೀವನ ಹಿಂದೆ. ಐ ವಾಸ್ ಹ್ಯಾಪಿ. ಎಸ್, ಇವನ್ ನಾವು. ಜೊತೆಗೆ ಸರ್ ಏನ್ ಹೇಳ್ತೀರಾ ಸರ್, ವಿದ್ಯಾ ಸರಸ್ವತಿ ತಮ್ಮ ಕೈ ಹಿಡಿದಿದ್ದಾಳೆ. ನನಗೆ ಮಾತ್ರ ಅಲ್ಲ, ಯಾವುದೇ ವಿಷಯವನ್ನ, ಇದು ಆರ್ಟ್ ಫಾರ್ಮ್. ಟೀಚಿಂಗ್ ಇಸ್ ಅನ್ ಆರ್ಟ್. ಹಾಗೆ ಎಷ್ಟೋ ಆರ್ಟ್ ಫಾರ್ಮ್ಸ್ ಇದೆ. ಆರ್ಟ್ ಇಟ್ಸ್ ಎ ಬ್ಲೆಸ್ಸಿಂಗ್ ಬೈ ಗಾಡ್. ನಮಗೆ ಗೊತ್ತಿರುವುದಿಲ್ಲ ಅದು. ಇಟ್ಸ್ ಎ ಹಿಡನ್ ಟ್ಯಾಲೆಂಟ್. ನಿಮ್ಗೆ ಅವಕಾಶ ಬಂದವಾಗ ಆ ಟ್ಯಾಲೆಂಟ್ ಹೊರಗೆ ಬರ್ತದೆ. ನೀವು ಅದನ್ನು ಎಷ್ಟು ಚಂದ ಮಾಡಿ ನರ್ಚರ್ ಮಾಡ್ಕೊಂಡು ಹೋಗ್ತೀರಿ, ಅದರ ಬೇಸಿಸ್ ಮೇಲೆ ಕೈ ಹಿಡಿದಿದ್ದಾಳೆ ಅಥವಾ ಇಲ್ಲ ಅಂತ ಗೊತ್ತಾಗ್ತದೆ ಅಷ್ಟೇ. ಅಷ್ಟೇ, ಅದೆಲ್ಲರಿಗೂ ಅಪ್ಲಿಕೇಬಲ್ ಅದು. ಮತ್ತು ಯಾರಿಂದಾಗಿ 4 ಜನರಿಗೆ ಯೂಸ್ ಆಗ್ತದೆ, ದೇವರು ಅಂಥವ್ರ ಕೈ ಬಿಡುವುದಿಲ್ಲ ನನ್ನ ಪ್ರಕಾರ. ಖಂಡಿತ ಕೈ ಬಿಡುವುದಿಲ್ಲ. ಬ್ಯೂಟಿಫುಲ್ ಸರ್. ಜೊತೆಗೆ ನರೇಂದ್ರ ನಾಯಕ್ ಅವರು ಸಾಧನೆಯ ಹಾದಿಯಲ್ಲಿ ಹೋಗ್ತಾ ಇದ್ದಾಗ ಮತ್ತೊಂದು ತಮಗೆ ಶಕ್ತಿಯನ್ನು ತುಂಬಿದಂತಹ ವ್ಯಕ್ತಿ ತಮ್ಮ ಧರ್ಮಪತ್ನಿ, ಎಕ್ಸ್ಪರ್ಟ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಏನಿದ್ರ ಡೈರೆಕ್ಟರ್ ಕೂಡ ಹೌದು, ಉಷಾಪ್ರಭಾ ಎನ್ ನಾಯಕ್ ಅವರು. ಸೊ ಆ ದಾಂಪತ್ಯ ಜೀವನ ಅತ್ಯದ್ಭುತವಾಗಿರುವಂಥದ್ದು. ಈಗ ಈ ಶಿಕ್ಷಣ ಸಂಸ್ಥೆಯಲ್ಲಿ ತಾವು ಇಬ್ಬರೂ ಕೂಡ ದಂಪತಿ ಮಾಡಿರುವಂಥ ಸಾಧನೆ ನಮ್ಮ ಕರಾವಳಿ ಭಾಗಕ್ಕೆ, ಜೊತೆಗೆ ನಾಡಿಗೆ ಹೆಮ್ಮೆ ತರುವಂಥದ್ದು. ಏನು ಹೇಳ್ತೀರಾ ಸರ್ ಈ ಒಂದು ಜರ್ನಿಯಲ್ಲಿ ಮೇಡಮ್ ಅವರು?
ಸೊ ಪ್ರೊಫೆಷ್ನಲಿ ಫೋಕಸ್ಡ್ ಆಗಿ ಸ್ಟ್ರೈಟ್ ಫಾರ್ವರ್ಡ್ ಆದರೂ ಪರ್ಸನಲ್ ಲೈಫಲ್ಲಿ ಈಸ್ ಅ ವೆರಿ ಲವಿಂಗ್ ಹಸ್ಬೆಂಡ್ ಆ್ಯಂಡ್ ವೆರಿ ಲವಿಂಗ್ ಫಾದರ್. ಯಾರೂ ಎಣಿಸ್ಲಿಕ್ಕಿಲ್ಲ. ಅಂದರೆ ಆ ಥರ ಅವರು ಯೂಶ್ವಲಿ ಅವರನ್ನು ನೋಡಿದವಾಗ ಸ್ವಲ್ಪ ಅಂದರೆ ವೆರಿ ಪ್ರೊಫೆಷ್ನಲ್ ಮಾತ್ರ ಲೈಫ್ ಇದು ಮಾತನಾಡ್ತಾರೆ. ಬಟ್ ಎಲ್ಲೋ ಒಂದು ಕಡೆ ಜನ ಮರ್ತಿರ್ತಾರೆ ದಟ್ ಈಸ್ ಹಸ್ಬೆಂಡ್ ಆಫ್ ಸಂಬಡಿ ಆ್ಯಂಡ್ ಈಸ್ ಅ ಸನ್ ಆಫ್ ಸಮ್ವನ್. ತಂದೆಯಾಗಿ ಹೇಳೋದಂತ ಹೇಳಿದ್ರೆ ವಾಸ್ ಅ ವೆರಿ ವೆರಿ ಲವಿಂಗ್ ಫಾದರ್. ಅಷ್ಟು ಕೆಲಸ ನಾವಂದರೆ ನಾನು ಹೇಳಿದಾಗೆ ನಮಗೆ ಯಾವುದೇ ರೀತಿಯ ಸಪೋರ್ಟ್ ಸಿಸ್ಟಮ್ ಇರಲಿಲ್ಲ. ಓಕೆ, ಸಪೋರ್ಟ್ ಅಂತ ಹೇಳಿದರೆ ಹಣ ಇಲ್ಲ, ಜನ ಕೆಲಸ ಮಾಡಲಿಕ್ಕೆ ಬೇರೆ ಜನ ಇಲ್ಲ. ಸೊ ಯಾವುದೇ ಸಪೋರ್ಟ್ ಸಿಸ್ಟಮ್ ಇಲ್ಲ. ಇಟ್ ಈಸ್ ಓನ್ಲಿ ವಿ ಟು ವಿತ್ ನಾವಿಬ್ಬರೇ ಏನು ಮಾಡೋದಿದ್ರು ನಾವಿಬ್ಬರೇ ಮಾಡಬೇಕು. ಆ ಸಮಯದಲ್ಲಿ ಅಂಕುಶ್ ಸಣ್ಣಿರುವಾಗ ಅವನಿಗೆ ಸ್ನಾನ ಮಾಡಿಸೋದು, ಎಣ್ಣೆ ಹಚ್ಚೋದು, ಇದೆಲ್ಲ ತುಂಬ ಎಂಜಾಯ್ ಮಾಡ್ತಾಯಿದ್ರು ಅವರು. ಸೊ ಎಷ್ಟೇ ಒಂದು ಬ್ಯುಸಿ ಸ್ಕೆಡ್ಯೂಲ್ ಇರಲಿ, ಇಟ್ ಇಸ್ ಎವ್ರಿಥಿಂಗ್ ರನ್ಸ್ ಆನ್ ಟೈಮ್ ಪ್ರಕಾರ ಒಂದು ಥಿಂಕ್ ಮಾಡಿ ಇಷ್ಟೊತ್ತಲ್ಲಿ ಮಗು ಎಚ್ಚರ ಇರುತ್ತೆ ಅಂತೇಳಿ. ಸೊ ಹಾಗೆ ಮಧ್ಯದಲ್ಲಿ ಮಕ್ಕಳಿಗೆ ಆ ಟೈಮಲ್ಲಿ ಸಪ್ಲಿಮೆಂಟ್ರಿ ಕ್ಲಾಸಸ್ ಕೂಡ ತೆಗಿತಾ ಇದ್ವಿ, ರಿಪೀಟರ್ಸ್ ಬ್ಯಾಚ್. ಸೊ ಈ ರಿಪೀಟರ್ಸ್ ಬ್ಯಾಚಲ್ಲಿ ಫುಲ್ ಬೋರ್ಡಲ್ಲಿ ಬರೆಯೋದು, ಅವ್ರಿಗೊಂದೆರಡು ಪ್ರಾಬ್ಲಮ್ ಮಾಡಲಿಕ್ಕೆ ಕೊಡೋದು, ಅಲ್ಲಿಂದ ಇವರು ಬೈಕ್ ಹಿಡ್ಕೊಂಡು ಬಂದು ಮಗುವಿಗೆ ಎಣ್ಣೆ ಹಾಕಲಿಕ್ಕೆ, ಎಣ್ಣೆ ಹಚ್ಚಲಿಕ್ಕೆ, ಅದನ್ನು ಚೆಂದ ಮಾಡಿ ಮಸಾಜೆಲ್ಲ ಮಾಡಿ ತಲೆಗೆ ಆ ಒಂದು ಸ್ಟೈಲ್. ಅದನ್ನು ಹೇಳೋದಕ್ಕಿಂತ ನಿಜವಾಗಿ ವಿಜುವಲೈಸ್ ಮಾಡಬೇಕು. ಇಟ್ಸ್ ನಾಟ್ ಜಸ್ಟ್ ಡೂಯಿಂಗ್ ದ ಡ್ಯೂಟಿ, he used to enjoy that, doing that work. It is not to help, ನನಗೆ ಹೆಲ್ಪ್ ಮಾಡಬೇಕು ಇಲ್ಲ, ದಟ್ ಈಸ್ ಇಸ್ ಡ್ಯೂಟಿ ಅಂತ ಹೇಳ್ಬೋದು. ಇಟ್ಸ್ ಎಂಜಾಯ್ಮೆಂಟ್. ಏನು ಮಾಡಿದ್ರು ಅದರಲ್ಲಿ ಹೈಯೆಸ್ಟ್ ಎಂಜಾಯ್ಮೆಂಟ್. ದಟ್ಸ್ ಹೌ ಇಸ್. ಅಂದರೆ ಮ್ಯೂಸಿಕ್ ಅಂತೇಳಿ ಎಣಿಸೋಣ, ಅವ್ರು ಮ್ಯೂಸಿಕ್ ಮಾಡಿದ, ಹೀ ಈಸ್ ಅ ಪ್ರೊಫೆಷ್ನಲ್ ಆರ್ಟಿಸ್ಟ್, ಹಾರ್ಮೋನಿಯಂ ಅದು ಮಾಡಬೇಕಂತ ಹೇಳಿದ್ರೆ ಇರಲಿ ಹೇಗಿದ್ರೂ ಆಗ್ತದೆ, ಸ್ಟೇಜ್ ಮೇಲೆ ನಡೀತದೆ ಅಂತೇಳಿ ಆ ಆ್ಯಟಿಟ್ಯೂಡ್ ಇಲ್ಲ. ಸ್ಟೇಜ್ ಪರ್ಫಾರ್ಮೆನ್ಸ್ ಇದೆ ಅಂತ ಹೇಳಿದರೆ ಅದಕ್ಕೋಸ್ಕರ ಪ್ರಿಪ್ರೇಷನ್. ಪರ್ಫಾರ್ಮೆನ್ಸ್ ಇಲ್ಲದಾಗ ಯಾವಾಗಲೂ ಒಂದು ಪರ್ಫಾರ್ಮೆನ್ಸ್ ಸಿಗ್ತದಲ್ಲ ಹೇಳೋದಕ್ಕೋಸ್ಕರ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡೋದು. ಸೊ ಎನಿಥಿಂಗ್ ಈಸ್ ಡೂಯಿಂಗ್ ಈಸ್ ವೆರಿ ಎಂಥೂಸಿಯಾಸ್ಟಿಕ್ ಅಬೌಟ್ ಇಟ್. ಅದರಿಂದಾಗಿ ಈವನ್ ಇನ್ ದ ರಿಲೇಷನ್ಶಿಪ್ ಈ ವಾಸ್ ವೆರಿ ವೆರಿ ಎಂಥೂಸಿಯಾಸ್ಟಿಕ್. ಇನ್ಫ್ಯಾಕ್ಟ್ ಐ ಕ್ಯಾನ್ ಟೆಲ್, ಎಷ್ಟೋ ಸಮಯ ಲೈಕ್ ಪೀಪಲ್ ಯೂಸ್ ಟು ಟೆಲ್ ದ್ಯಾಟ್ ಇಷ್ಟು ವರ್ಷ ಆದರೂ ಯು ಬೋತ್ ಆರ್ ಯು ಲುಕ್ ಲೈಕ್ ನ್ಯೂಲಿ ವೆಡೆಡ್ ಕಪಲ್ ಅಂತೇಳಿ. ಸೊ ದ್ಯಾಟ್ ಈಸ್ ವಾಟ್ ಇಟ್ ಈಸ್ ನಾಟ್ ಅಬೌಟ್ ದ ಎಕ್ಸ್ಟರ್ನಲ್ ಬ್ಯೂಟಿ, ಇಟ್ ಈಸ್ ದ ಬ್ಯೂಟಿ ಆಫ್ ಹಿಸ್ ಸೋಲ್, ಹೌ ಹಿ ಯೂಸ್ ಟು ಪ್ರೆಸೆಂಟ್ ಆ್ಯಸ್ ಅ ಹಸ್ಬೆಂಡ್, ಯಾವ ರೀತಿ ನಮ್ಮನ್ನು ನೋಡ್ಕೊಳ್ತಾ ಇದ್ರು ಇನ್ ಫ್ರಂಟ್ ಆಫ್ ದಿ ಪಬ್ಲಿಕ್, ದ ವೇ ಹಿ ಯೂಸ್ ಟು ಬಿಹೇವ್. ಇಟ್ ಯೂಸ್ ಟು ಬಿ ವೆರಿ ರೇರ್. ಅವರು ಯಾವ ಟೈಮಲ್ಲಿ ಸಹ ಹಿ ಹ್ಯಾಸ್ ನೆವರ್ ಒಂದೇ ಒಂದು ಇನ್ಸಿಡೆಂಟ್ ಆಗಲಿ ನಮಗೆ ಸಿಗಲಿಕ್ಕಿಲ್ಲ ವೇರ್ ಔಟ್ ಆಫ್ ಕಂಟ್ರೋಲ್ ಕೋಪ ಹೋಗಿ ಬೇರೆಯವರ ಎದುರು ಮಾತನಾಡುವಂಥದ್ದು. ಇಟ್ ವಾಸ್ ನೆವರ್. ಆ್ಯಂಡ್ ಇನ್ ಫ್ಯಾಕ್ಟ್ ದಿಸ್ ಇಸ್ ನಾಟ್ ಈವನ್ ಅ ಸಿಂಗಲ್ ಇನ್ಸ್ಟೆಂಟ್ ವೇರ್ ಮೇ ಬಿ ಆ್ಯಸ್ ಹಸ್ಬೆಂಡ್ ಆ್ಯಂಡ್ ವೈಫ್ ವಿ ಫಾಟ್ ಇನ್ ಫ್ರಂಟ್ ಆಫ್ ಅಂಕುಶ್. ಓಕೆ, ದ್ಯಾಟ್ ಮಚ್ ಆಫ್ ಕಂಟ್ರೋಲ್ಡ್ ಮೈಂಡ್, ಆ ಥರದ್ದು ಒಂದು ಕಂಟ್ರೋಲ್ ಎಲ್ಲ ಒಂದು ವಿಷಯದಲ್ಲಿ he was very very controlled and very focused. She has got fantastic ideas. ಹೇಗೆ ಮಾಡ್ಬೋದು, ಯಾವ ರೀತಿಯಲ್ಲಿ ಮಾಡ್ಬೋದು. ಶಿ ಕ್ಯಾನ್ ಥಿಂಕ್ ಮಾಡಿ ಯಾವ ರೀತಿಯಲ್ಲಿ ಮಾಡ್ಬೋದು, ಯಾವುದೇ ರೀತಿಯಲ್ಲಿ ಮಾಡಿದರೆ ಇಟ್ ವಿಲ್ ಬಿ ಡಿಫ್ರೆಂಟ್ ಅನ್ನೋದು ಅವರಿಗೆ ಐಡಿಯಾ ಇದೆ. ಯಾವ ರೀತಿಯಲ್ಲಿ ಡಿಫ್ರೆಂಟ್ ಆಗಿ ಮಾಡ್ಬೋದು ಅನ್ನೋದು, ಆ ಐಡಿಯಾವನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಇಟ್ಸ್ ಎ ಕಂಬೈನ್ಡ್ ಎಫರ್ಟ್. ಓಕೆ, ಒಬ್ಬರಿಂದ ಆಗೋದಿಲ್ಲ. ಇನ್ಸ್ಟಿಟ್ಯೂಷನ್ ಯಾವಾಗಲೂ ಹೇಳ್ತೇನೆ, ದಿಸ್ ಯು ಕ್ಯಾನ್ ಟೇಕ್ ಇಟ್ ಆಸ್ ಎ ಥಂಬ್ ರೂಲ್. ಯಾವತ್ತು ಯಾವುದೇ ಸಾಧನೆ ಒಮ್ಮೆ ಅಥವಾ 2 ಸಲ ಮಾಡೋದಂತಾದರೆ ಅವರವರಷ್ಟಕ್ಕೆ ಮಾಡ್ಬೋದು. ಇನ್ ಎ ಕನ್ಸಿಸ್ಟೆಂಟ್ ವೇಯಲ್ಲಿ ಮಾಡೋದಂತಾದರೆ ಒಬ್ಬರಿಂದ ಮಾಡ್ಲಿಕ್ಕೆ ಆಗೋದಿಲ್ಲ ಯಾವತ್ತು. ಕರೆಕ್ಟ್. ಯು ನೀಡ್ ಸೋ ಮೆನಿ ಪೀಪಲ್ ಟುಗೆದರ್. ಸೋ ಮೆನಿ ಅಂದ್ರೆ ತುಂಬ ಅಲ್ಲ, ನಿಜ, ರೆಲೆವೆಂಟ್ ಪೀಪಲ್. ಆ್ಯಂಡ್ ಶಿ ಬಿಕಾಸ್ ಆಫ್ ಎಕ್ಸ್ಪರ್ಟ್ ಇಂದಿಗೆ ತುಂಬ ಬೆಳೆದಿದೆ ಅಂತಾದರೆ ಇಟ್ ಈಸ್ ಪಾರ್ಟ್ಲಿ ಎಂಥದ್ದು ಬಿಕಾಸ್ ಆಫ್ ಮೈ ಎಫರ್ಟ್ ಆಸ್ ವೆಲ್ ಆಸ್ her efforts. Apart from that, the teachers who are working, ಅವರ ಹಾರ್ಡ್ ವರ್ಕ್, ಕರೆಕ್ಟ್. ಅವರು ಅದೇ ಹೇಳಿದ್ದು, ಎಲ್ಲ ಒಟ್ಟಿಗೆ ಇಲ್ಲದಿದ್ದರೆ, ಎಸ್, ಎಲ್ಲರೂ ಒಟ್ಟಿಗೆ ಕೆಲಸ ಮಾಡದೇ ಇದ್ದರೆ ಯಾವುದೇ ಸಂಸ್ಥೆ ಅಂತ ಅನ್ನಿಸ್ಕೊಳ್ಳೋದಿಲ್ಲ, ನಿಜ, ಸಂಸ್ಥೆ ಬೆಳೆಯೋದಿಲ್ಲ. ನಿಜ ನಿಜ ನಿಜ. ಬೆಳೆದರೂ ಸಹ ಒಂದು ಕನ್ಸಿಸ್ಟೆಂಟ್ ಆಗಿ ಬೆಳೆಯೋದಿಲ್ಲ. ಇಟ್ಸ್ ಎ ಕಂಬೈನ್ಡ್ ಎಫರ್ಟ್. ಆ್ಯಂಡ್ ನಾವು ದ ಕ್ವಶನ್ ಈಸ್
ಹರ್ ಕಾಂಟ್ರಿಬ್ಯೂಷನ್. Yes, ಈಗ ನೀವು ಅರ್ಧಾಂಗಿ ಅಂತಾರಲ್ಲ, ಇಟ್ಸ್ ಮೋರ್ ದೆನ್ 50%. ಓಕೆ. ಹರ್ ಎಫರ್ಟ್ಸ್ ಆರ್ ಟ್ರೆಮೆಂಡಸ್ ಆ್ಯಂಡ್ ಕಮೆಂಡೆಬಲ್. ನಮಗೆ ಮದುವೆ ಆಗುವಾಗ ಶಿ ವಾಸ್ ಇನ್ ಫಸ್ಟ್ ಇಯರ್ BSc. ಫಸ್ಟ್ ಇಯರ್ BSc. ಓಕೆ. ಸೆಕೆಂಡ್ ಇಯರ್ BSc ಆಗ್ತಾ ಇರುವಾಗ ಸೆಕೆಂಡ್ ಇಯರ್ BSc ಬಹಳ ಅಂದರೆ ಆವಾಗ ಶಿ ವಾಸ್ ಕ್ಯಾರಿಂಗ್. ಸೆಕೆಂಡ್ ಇಯರ್ BSc ಎಕ್ಸಾಮ್ ಎಲ್ಲ ಕಂಪ್ಲೀಟ್ ಆಗಿ ಆವಾಗ ಅಂಕುಶ್ ವಾಸ್ ಬಾರ್ನ್, ಅವರ್ ಸನ್ ವಾಸ್ ಬಾರ್ನ್. ದಿಸ್ ವಾಸ್ ಇನ್ 1991 ಡಿಸೆಂಬರ್. ಎಸ್. ಬಟ್ ಆವಾಗ ಕಂಟಿನ್ಯೂ ಮಾಡ್ಲಿಕ್ಕೆ ಆಗಲಿಲ್ಲ BSc-ಯನ್ನು. ಸೊ ಫಾರ್ another 3-4 years she could not continue. ಓಕೆ. But after that, again she took it as a challenge. Okay. And I also supported. And she completed her final year BSc with first class and distinction. Then avaga whether to go for post graduation or to join hands for teaching. Okay. Then anyways I was there to guide her. And she also worked like anything, and she also became a very good teacher. Yes. Maths. Yes. ಅವಾಗ ಎರಡೆರಡು ಹ್ಯಾಂಡ್ಸ್ ಆಯಿತು ಮ್ಯಾನೇಜ್ ಮಾಡೋದು ಆ್ಯಸ್ ವೆಲ್ ಆಸ್ ಏನು ನಿಮ್ಮ ಪಾಠ ಮಾಡಲಿಕ್ಕೆ. ಎಸ್. ಆ್ಯಂಡ್ ವಿ ಟುಕ್ ದ ಹೆಲ್ಪ್ ಆಫ್ ಅದರ್ ಟೀಚರ್ಸ್ ಆಲ್ಸೋ ಫಾರ್ ಅದರ್ ಸಬ್ಜೆಕ್ಟ್ಸ್. ವೆನ್ ಇಟ್ ಇಸ್ ಗ್ರೋಯಿಂಗ್ ಯು ನೀಡ್ ಪೀಪಲ್ ಅಲ್ಲ. ಸೊ ಹಾಗೆ ಆವಾಗ ಇದು ಇಂಪ್ರೂವ್ ಆಗ್ತಾ ಆಗ್ತಾ ಆಫ್ಟರ್ 16 years he said that I want to do post graduation. ಓಕೆ. ಪುನಃ MSc ಎಲ್ಲ ಮಾಡೋ ಬದಲಿಗೆ ಶಿ ವಾಸ್ ವೆರಿ ಕೀನ್ ಇನ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ಸ್. ಸೊ SDM Law ಕಾಲೇಜಿಗೆ SDM College of Business Management. She joined there as a regular student. And she secured 4th rank with gold medal. And ಯೂನಿವರ್ಸಿಟಿಯಲ್ಲಿ ಮ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ ಅದು ಪ್ರೆಸೆಂಟ್ ಕಾನ್ವೊಕೇಶನ್ ಇರುವಾಗ ಅಲ್ಲಿ ಹಂಸರಾಜ್ ಭಾರದ್ವಾಜ್ ಅಂತಿದ್ರು. ಅವ್ರು ಹೇಳಿದರು ಡೋಂಟ್ ಸ್ಟಾಪ್ ಯುವರ್ ಎಜುಕೇಶನ್ ಅಂತ. ಓಕೆ. ನಾನು PhD ಮಾಡ್ತೇನೆ ಅಂತ. PhD ಮಾಡೋದು ಅಥೆಂಟಿಕ್ ಇರಬೇಕಲ್ಲ. ಸೊ ಇಲ್ಲಿ ಅಫ್ಕೋರ್ಸ್ ಒಂದು ಯೂನಿವರ್ಸಿಟಿಯಲ್ಲಿ ಮಾಡಬೇಕು ಅಥವಾ NIT-ಯಲ್ಲಿ ಮಾಡಬೇಕು. ಸೊ NIT-ಯಲ್ಲಿ ಅಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಎಲ್ಲ ಬರೆದು ಜಾಯಿನ್ ಆಗಿ ಶಿ ವರ್ಕ್ ಲೈಕ್ ಎನಿಥಿಂಗ್. ಓಕೆ. ಆ್ಯಂಡ್ ಶಿ ಕಂಪ್ಲೀಟೆಡ್ ಅವರ್ ಡಾಕ್ಟರೇಟ್. ಸೊ BSc, MBA, PhD. Okay. Now she is Dr. Usha Prabha Naik. ಡಾಕ್ಟರ್ ಉಷಾ ಪ್ರಭಯ ನಾಯ್ಕ್ ಅಲ್ವಾ ಸರ್? ಎಸ್ ಸರ್. ಪ್ರೌಡ್ ಫೀಲ್ ನಿಜವಾಗ್ಲೂ ಕೂಡ. ತಮ್ಮೊಂದು ದಾಂಪತ್ಯ ಜೀವನ ಯಾವಾಗ ಸರ್ ದಾಂಪತ್ಯ ಜೀವನಕ್ಕೆ ತಾವು ಕಾಲಿಟ್ಟಿರುವ? 1990. ಓಕೆ. ಓಕೆ. ಆ ಸಂದರ್ಭ ತಾವುಗಳು ಅನ್ಕೊಂಡಿದ್ರೆ ಸರ್ ಒಂದು ಯಶಸ್ಸಿನ ಉತ್ತುಂಗದಲ್ಲಿ ನಾವು ಈ ರೀತಿ ಇಡ್ತೀವಿ, ನಾವು ಸಕ್ಸಸ್ಫುಲ್? ಹಾಗೆ ಆಲೋಚನೆ ಎಷ್ಟೋ ಜನರಿಗೆ ಹಾಗೆ ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇಲ್ಲ. ಬಟ್ ವಿ ಡಿಡ್ ನಾಟ್ ಡ್ರೀಮ್ ದಟ್ ವಿ ಹ್ಯಾವ್ ಟು ಬಿಕಮ್ ಬಿಗ್ ಆರ್ ಸಮಥಿಂಗ್ ಲೈಕ್ ದಟ್. ಓಕೆ. ಬಟ್ ವಿ ವೇರ್ ಆಫ್ ದ ಮೈಂಡ್ ಸೆಟ್ ದಟ್ ವಿ ಹ್ಯಾವ್ ಟು ಎಂಜಾಯ್ ವಾಟ್ ವಿ ಆರ್ ಡೂಯಿಂಗ್. ಓಕೆ. ಓಕೆ. ಈಗ ಪಾಠವನ್ನು ಸಹ ಮಾಡುವಾಗ 4 ಜನ ಅದರಿಂದ ಒಳ್ಳೇದಾಗಬೇಕು, ಓಕೆ, ಅವರದ್ದು ಅಪ್ರಿಸಿಯೇಷನ್ ಬರಬೇಕು, ಅದರಿಂದ ಹುಮ್ಮಸ್ ಬರಬೇಕು ನಮಗೆ. ಕರೆಕ್ಟ್. ಅಂಡ್ ದಟ್ ವಿಲ್ ಗಿವ್ ದ ಸ್ಟ್ರೆಂತ್ ಟು ವರ್ಕ್ ಮೋರ್. ಓಕೆ. ಸೊ ದಿಸ್ ವಾಸ್ ದ ಮೈಂಡ್ ಸೆಟ್. ಓಕೆ. ಬಹುಶಃ ಹಾಗಾದ್ರೆ ಎಲ್ಲಿ ಟರ್ನ್ ಆಯ್ತು ಅನ್ನೋದು ತಮ್ಮ ಲೈಫ್ ಎಲ್ಲಿ ಟರ್ನಿಂಗ್ ಪಾಯಿಂಟ್ ಆಯ್ತು ಅಂತ ಅನ್ಕೊಳ್ತೀರಿ ಸರ್? ನಾಟ್ ಎಕ್ಸಾಕ್ಟ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಓಕೆ. ಯಾಕಂತ ಹೇಳಿದ್ರೆ ಎವ್ರಿಥಿಂಗ್ ಹ್ಯಾಪನ್ ಗ್ರ್ಯಾಜುವಲಿ. ಓಕೆ. ಆಲ್ ಆಫ್ ಎ ಸಡನ್ ಯಾವುದೂ ಆಗಿಲ್ಲ. ಓಕೆ. ಹಾಗೆ ನೋಡ್ಲಿಕ್ಕೆ ಹೋದ್ರೆ ನೀವು ಕಾಲೇಜ್ ಸ್ಟಾರ್ಟ್ ಮಾಡಿದ ಒಂದು ಟರ್ನಿಂಗ್ ಪಾಯಿಂಟ್ ಹೇಳ್ಬೋದು. ಓಕೆ. 2007 ಕಾಲೇಜ್ ಸ್ಟಾರ್ಟ್ ಮಾಡುವಾಗ ಇಟ್ಸ್ ಎ ಟರ್ನಿಂಗ್ ಪಾಯಿಂಟ್. ಯಾಕಂತ ಹೇಳಿದ್ರೆ ಬರೇ ಕೋಚಿಂಗ್ ಅಂತ ಹೇಳಿದ್ರೆ ಈಗ ಬರೇ ಕೋಚಿಂಗ್ ಇದ್ದದ್ದು ಹೌದಾ ಅಂತ ಆದರೆ I don't think we could achieve what we have achieved. Yes, true. But that was the need. College start ಮಾಡೋದು ಆವಾಗ need. Correct. ಆ ನೀಡಿಗೆ ಸರಿಯಾಗಿ we thought that we have to start and we started. Okay. Okay. So if you say that out of all these needs which was the turning point ಅಂತ ಕೇಳಿದ್ರೆ ಕಾಲೇಜ್ ಸ್ಟಾರ್ಟ್ ಮಾಡಿದ್ದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. Yes. 2007 Okay, 2007 ಕಾಲೇಜ್ ಸ್ಟಾರ್ಟ್ ಮಾಡಿರುವಂತದ್ದು. ಮತ್ತೆ 2014 ಕ್ಯಾಂಪಸ್ ಮಾಡಿದ್ವಲ್ಲ, ಅದು ಇನ್ನೊಂದು ಟರ್ನಿಂಗ್ ಪಾಯಿಂಟ್. Okay. That give a different dimension for our institution. Yes sir. Okay. ಮತ್ತೆ ಇದಕ್ಕೆಲ್ಲ ಟರ್ನಿಂಗ್ ಪಾಯಿಂಟ್ ಮಕ್ಕಳದ ರಿಸಲ್ಟ್, ಮಕ್ಕಳ ಹಾರ್ಡ್ ವರ್ಕ್. ನಿಜ. ಮಕ್ಕಳ ಹಾರ್ಡ್ ವರ್ಕ್, ನಮ್ದು ಸಹ ಹಾರ್ಡ್ ವರ್ಕ್, ಆಲ್ ಡೆಡಿಕೇಟೆಡ್ ಟೀಚರ್ಸ್ ಯಾರಿದೆ ಅವ್ರದ್ದೆಲ್ಲ ಹಾರ್ಡ್ ವರ್ಕ್. ಬಿಕಾಸ್ ಆಫ್ ದಿಸ್. ಕರೆಕ್ಟ್. ಎಸ್. ಹಾಗೆ ನೋಡ್ಲಿಕ್ಕೆ ಹೋದ್ರೆ ಇದೆಲ್ಲ ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು. ನಿಜ. ಬಟ್ ಮೇಜರ್ಲಿ 2007, 2014. ಓಕೆ. ದೀಸ್ ಆರ್ ದ 2 ಟರ್ನಿಂಗ್ ಪಾಯಿಂಟ್ಸ್ ಅಂತ ಹೇಳ್ಬೋದು. ಓಕೆ. ಜೊತೆಗೆ ಈ ಫೋಟೋಗಳು ಅಂದರೆ ಸಂಪೂರ್ಣ ಒಂದು ಸುಂದರವಾಗಿರುವಂಥ ಬ್ಯೂಟಿಫುಲ್ ಒಂದು ಕುಟುಂಬ. ಈಗ ಇನ್ನೊಂದು ಆ್ಯಡ್ ಆಗಿದೆ ಈಗ. ಎಸ್. ನಮ್ಮ ಮೊಮ್ಮಗ ಆಗಿದ್ದಾನೆ, 1 ವರ್ಷ 8 ತಿಂಗಳಾಗಿದೆ ಅವನಿಗೆ. ಆ್ಯಂಡ್ ಈಸ್ ವೆರಿ ಲವ್ಲಿ.
ಅವನ ಹೆಸರು ಆಹಿರ್ ಅಂತ. ಅಂಡ್ ಇಟ್ ಈಸ್ ಎ ನೋಡಿ ಇಲ್ಲಿದೆ ನೋಡಿ, ರಾಗ ಬೇಸ್ಡ್ ಅದು. ಅಂದ್ರೆ ನಮ್ಮಲ್ಲಿ ಮ್ಯೂಸಿಕ್ ಅಲ್ಲ. ಮೈ ಸನ್ ಈಸ್ ಆಲ್ಸೋ ಸಿತಾರಿಸ್ಟ್. ಎಸ್, ಜೊತೆಗೆ ಒಂದು ಕುಟುಂಬದ ಫೋಟೋ ಬರ್ತಾ ಇದೆ. ಎಸ್ ಸರ್, ಪರಿಚಯ ಮಾಡಿಕೊಡಿ ಸರ್. ಸೊಸೆ, ನಮ್ಮ ಸೊಸೆ ಈಸ್ ಆನ್ ಆರ್ಕಿಟೆಕ್ಟ್, did her MIT architecture, B.Arch from MIT and post graduation from SEPT Ahmedabad. Maga, he is grown with expert. Yes. ಎಕ್ಸ್ಪರ್ಟ್ ಹೇಗೆ ಡೆವಲಪ್ ಆಗಿದೆಯೋ ಹಾಗೆ ಅವನು ಸಹ ಪ್ಯಾರಲಲ್ ಆಗಿ ಅವನು ಸಹ ಗ್ರೋ ಆಗ್ತಾ ಇದ್ದ. ಹಿ ನೋಸ್ ಇನ್ ಅಂಡ್ ಔಟ್ ಆಫ್ ಎಕ್ಸ್ಪರ್ಟ್. ಎಸ್ ಎಸ್ ಟ್ರೂ. ಇನ್ ವಾಟ್ ಸ್ಟೇಜ್ ನಮ್ಮ ಎಲ್ಲ ಸ್ಟ್ರಗಲ್ ಗಳನ್ನು ಕೂಡ ನೋಡಿದ್ದಾರೆ ಬಹುಶಃ ಅಲ್ವಾ, ಎಲ್ಲವೂ ನೋಡಿದ್ದಾರೆ ಬೆಳವಣಿಗೆಗಳನ್ನು. ಅಂಡ್ ಹಿ ಡಿಡ್ ಇಸ್ ನಮ್ಮ ಕಾಲೇಜಲ್ಲಿ 2007-2009 ಅಲ್ಲಿ PUC ನಮ್ಮ ಕಾಲೇಜಲ್ಲೇ ಮಾಡಿದ್ದು. ದೆನ್ ಹಿ ಗಾಟ್ ಎ ಮೆರಿಟ್ ಸೀಟ್ ಇನ್ NITK Surathkal. Okay. Did materials and metallurgy. And after completion of BTech in NITK, he went abroad, University of Arizona, USA for Master of Science. Okay. In material science, he did his post graduation there. Now, right now, he is doing PhD in NITK. Okay. In material science. Okay. So he is a professional sitarist also. Yes. Many people are knowing. ಹೌದು. ತಂದೆಯಿಂದ ಬಂದಂತಹ ಬಳುವಳಿ ಒಂದು ಸಂಗೀತ ಕ್ಷೇತ್ರದಲ್ಲಿ ಮಾಡುವಂತಹ ಸಾಧನೆ. ಮ್ಯೂಸಿಕ್ ಒಂದು ಅಟ್ಮಾಸ್ಫಿಯರ್ ಮನೆಯಲ್ಲಿ ಮೊದಲಿಂದಲೂ ಇತ್ತು. ಮತ್ತೆ ಅವನಿಗೆ ಒಳ್ಳೆ ಗುರುಗಳು ಸಿಕ್ಕಿದ್ದಾರೆ. ಉಸ್ತಾದ್ ರಫೀಕ್ ಖಾನ್ ಅಂತ, ಇಸ್ ಅ ರಿನೌಂಡ್ ಸಿತಾರಿಸ್ಟ್ ಆಫ್ ಅವರ್ ಕಂಟ್ರಿ, ಈಸ್ ವರ್ಕಿಂಗ್ ಫಾರ್ ಆಲ್ ಇಂಡಿಯಾ ರೇಡಿಯೋ ಮ್ಯಾಂಗ್ಳೂರ್. ಅಂಡ್ ಒಳ್ಳೆ ಗುರುಗಳು ಸಿಕ್ಕಿದ್ರು. ಅಂಡ್ ಚಂದದಲ್ಲಿ ಹೇಳಿಕೊಟ್ರು ಅವನಿಗೆ. ಒಂದು ಸ್ಟೂಡೆಂಟಿಗೆ ಒಳ್ಳೆ ಗುರುಗಳು ಸಿಗೋದು ಒಂದು ಪುಣ್ಯ. ನಿಜ ನಿಜ ನಿಜ, ಟ್ರೂ. ಒಳ್ಳೆ ಗುರುಗಳು ಸಿಕ್ಕಿದ್ರು. ಸೊ ಅಂಡ್ ಹಿ ಆಲ್ಸೋ ವರ್ಕ್ ಹಾರ್ಡ್. ಅಂಡ್ ಆ ಕಲೆ ಅವನಿಗೆ ಬಂತು. ನಿಜ ನಿಜ. ಜೊತೆಗೆ ಈಗ ಕೂಡ ಎಕ್ಸ್ಪರ್ಟ್ ಮ್ಯಾನೇಜಿಂಗ್ ಆಲ್ IT ಸೆಕ್ಟರ್ ಇನ್ ಅವರ್ ಇನ್ಸ್ಟಿಟ್ಯೂಷನ್. ಈ ನಿಮ್ಮ ಆನ್ಲೈನ್ ಟ್ರೈನಿಂಗ್ ಪ್ರೋಗ್ರಾಮ್ ಆಗಲಿ, ಎನಿಥಿಂಗ್ ರಿಲೇಟೆಡ್ ಟು IT he is managing. Okay. He is a director for that. Okay. Okay. ತುಂಬ ಒಂದು ಹಂಬಲ್ ಬ್ಯಾಕ್ಗ್ರೌಂಡ್, ವೆರಿ ಒಂದು ಇಕನಾಮಿಕಲಿ ಇರಲಿ ಇಲ್ಲ ಫೆಸಿಲಿಟಿ ವೈಸ್ ಇರಲಿ ಅವ್ರಿಗೆ ಚಿಕ್ಕದಿರುವಾಗ ಏನೂ ಇರಲಿಲ್ಲ. ಆದರೆ ಅವರದೇ ಪರಿಶ್ರಮದಿಂದ ಅವರು ಹಾರ್ಡ್ ವರ್ಕ್ ಮಾಡಿ ಆ ಡೆಡಿಕೇಶನ್ ಇದ್ದು ಅವರದೇ ಆದ ಒಂದು ಆ ಸಂಸ್ಥೆ ಇರಲಿ ಮತ್ತು ಅವರದ್ದು ಏನು ಇವತ್ತು ರೆಸ್ಪೆಕ್ಟ್ ಇದೆ ಅದನ್ನು ಅವರೇ ಈಸ್ ಅ ಸೆಲ್ಫ್ ಮೇಡ್ ಮ್ಯಾನ್ ಅಂತ ಹೇಳ್ಬೋದು. ಸೊ ಅದಕ್ಕೆ ನನಗೆ ಚಿಕ್ಕದಿರುವಾಗದಿಂದ ನನಗೆ ರೋಲ್ ಮಾಡೆಲ್ ಬೇರೆ ಯಾರೂ ಬೇಕಾಗಿರಲಿಲ್ಲ, ಅವರೇ ನನ್ನ ರೋಲ್ ಮಾಡೆಲ್ ಆಗಿದ್ದು. ಯಾಕಂದರೆ ಅವರ ಹಾಗೆ ಹಾರ್ಡ್ ವರ್ಕ್ ಮಾಡಿದರೆ, ಯಾಕಂದರೆ ನಾನು ನೋಡಿದ್ದೇನೆ ಅವರು ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 7 ಗಂಟೆ ಕ್ಲಾಸ್ ಮಾಡಿ ಅದರ ನಂತರ ಬೇರೆ ಆಫೀಸಿಗೆ ಕೆಲಸ ಮಾಡಿ ನಾನು ಸಂಜೆವಾಗ ಅವ್ರ ಮನೆಗೆ ಬರುವಾಗ 9-9:30 ಆಗ್ತಿತ್ತು. ಬಟ್ ಆದರೂ ನನಗೆ ಯಾವಾಗಲೂ ಅದ್ರ ಬಗ್ಗೆ ಏನೂ ಬೇಜಾರಾಗಲಿಲ್ಲ, ಯಾಕಂದರೆ ನಂಗೆ ಗೊತ್ತಿತ್ತು. ಯಾಕಂದರೆ ಅವರು ಅಷ್ಟು ಕೆಲಸ ಮಾಡಿದ್ರಿಂದ ನನಗೆ ಏನು ಸಣ್ಣ ಇರುವಾಗ ಏನು ಸೌಲಭ್ಯಗಳು ಇಲ್ಲ, ಒಳ್ಳೆ ಎಜುಕೇಷನ್ ಸಿಗಲಿಕ್ಕೆ ಇದಾಯಿತು, ಅದೆಲ್ಲ ಅದರಿಂದಲೇ ಸಾಧ್ಯವಾಯಿತು. ಸೊ ಅದಕ್ಕೆ ಐ ಥಿಂಕ್ ಅವರ ಬಗ್ಗೆ ನನಗೆ ಅಷ್ಟೇ ಒಂದು ಗೌರವ ಇದೆ, ಹೆಮ್ಮೆ ಇದೆ. ಮತ್ತು ವೆರಿ ಲಕ್ಕಿ ಟು ಬಿ ಹಿಸ್ ಸನ್. ಎಸ್ ಸರ್, ಇದು ಸುಂದರವಾಗಿರುವಂತಹ ಕುಟುಂಬ. ಆ ಒಂದು ನಗು ಪ್ರತಿ ಬಾರಿ ಕೂಡ ಇದೇ ರೀತಿ ಇರಲಿ ಅನ್ನೋದು ನಮ್ಮ ಆಶಯ. ಜೊತೆಗೆ ಸರ್, ಈ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಬಂದಾಗ ಬಹುಶಃ ನಾನು ಆಗಲೇ ಹೇಳಿದಾಗ ನಾಟ್ ಓನ್ಲಿ ಮೀ, ಪ್ರತಿಯೊಬ್ಬರು ಕೂಡ ಹೇಳುವಂಥದ್ದು ಇಲ್ಲಿ ರ್ಯಾಂಕ್ ಅನ್ನುವಂಥದ್ದು ಏನಿದೆ, ಉನ್ನತ ಸ್ಥಾನಮಾನ ಏನಿದೆ, ಎಲ್ಲವೂ ಕೂಡ ಎಕ್ಸ್ಪರ್ಟ್ನ ಒಂದು ಕಾಪಿರೈಟ್ ಪೇಟೆಂಟ್ ಅನ್ನುವಂಥದ್ದು. ಈ ಒಂದು ರ್ಯಾಂಕ್ಗಳನ್ನು ತೆಗೆಯುವಂಥದ್ದು ಯಾವಾಗ ಪ್ರಾರಂಭ ಆಯಿತು ಎಕ್ಸ್ಪರ್ಟ್ ಕಾಲೇಜ್ ಅಂತ ಬಂದಾಗ? ಯಾಕಂದರೆ ಬಹುಶಃ ಎಲ್ಲರೂ ಕೂಡ ಅಲ್ಲಿ ಎಕ್ಸ್ಪರ್ಟ್, ಅಲ್ಲಿ ಎಲ್ಲರೂ ಕೂಡ ರ್ಯಾಂಕ್ ತೆಗಿತಾರೆ. ಒಳ್ಳೆ ಮಾರ್ಕ್ಸ್ ಇರುವವರು ಅಲ್ಲಿ ಎಕ್ಸ್ಪರ್ಟಿಗೆ ಹೋಗಿ ಒಳ್ಳೆಯ ಮಾರ್ಕ್ಸ್ ತೆಗಿತಾರೆ, ಒಳ್ಳೆ ರ್ಯಾಂಕ್ ತೆಗಿತಾರೆ. ಈ ರ್ಯಾಂಕ್ ತೆಗೆಯುವಂಥ ಒಂದು ಯಶೋಗಾಥೆ ಅಥವಾ ಈ ಒಂದು ಏನೋ ವಿಜಯದ ಯಾತ್ರೆ ಅಂತ ಹೇಳ್ತಾರೆ. ಸೊ ಫ್ರಮ್ ಯಾವಾಗದಿಂದ ಸ್ಟಾರ್ಟ್ ಆಯ್ತು ಸರ್? ಇದು ಸಾಧಾರಣ 1998 1998. ಆವಾಗ ಒಂದು ಫಸ್ಟ್ ರ್ಯಾಂಕ್ ಇನ್ ಬೋರ್ಡ್ ಎಕ್ಸಾಮ್ ಆಸ್ ವೆಲ್ ಆಸ್ CET ಬಂದ ಒಬ್ಬಳು ಹುಡುಗಿ ಇದ್ದಾಳೆ, ಸ್ಮಿತಾ ಶ್ಯಾಮ್ ಅಂತ. ಓಕೆ. ಆ ವರ್ಷ ಹೇಗಿತ್ತು ಅಂತೇಳಿ, ಫಸ್ಟ್ ರ್ಯಾಂಕ್ ನಮಗೆ, ಸೆಕೆಂಡ್ ರ್ಯಾಂಕ್ ನಮಗೆ, ಥರ್ಡ್ ರ್ಯಾಂಕ್ ನಮಗೆ. ಓಕೆ. ಓಕೆ. ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ, ಇಡೀ ಸ್ಟೇಟಲ್ಲಿ ಫಸ್ಟ್ ಥರ್ಡ್ ರ್ಯಾಂಕ್ ಒಂದೇ ಇನ್ಸ್ಟಿಟ್ಯೂಟಿಗೆ ಅಂತ ಹೇಳುವಾಗ ಎಲ್ಲರಿಗೆ ಕಣ್ಣು ಕಾಣಿಸೋದಿಲ್ವಾ? ಕಣ್ಣು ಬೀಳ್ತದೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅದು ಹೇಗೆ ಅಂತ. ಇಟ್ಸ್ ನಾಟ್ ಓನ್ಲಿ ರ್ಯಾಂಕ್ಸ್. ನೋಡಿ, ಎಕ್ಸ್ಪರ್ಟ್ ಇದು ಕಾನ್ಸೆಪ್ಟ್ ಏನು ಹೇಳಿದರೆ, ಜನರಲ್ಲಿ ಕೆಲವರ ಹತ್ರ ಅದೊಂದು ರಾಂಗ್ ನೋಷನ್ ಇದೆ, ಅಲ್ಲಿ ಟಾಪ್ ಸ್ಟೂಡೆಂಟ್ಸನ್ನು ಮಾತ್ರ ತಗೊಳ್ತಾರೆ ಅಂತ. ಅಲ್ಲ, ಹಾಗಲ್ಲ. ರ್ಯಾಂಕ್ ಬಂದದ್ದು ಮೀನಿಂಗ್ ಇಟ್ ಡಸಂಟ್ ಮೀನ್ ದಟ್ ಅಲ್ಲಿ ಟಾಪ್ ಸ್ಟೂಡೆಂಟ್ಸನ್ನು ಮಾತ್ರ ತಗೊಳ್ತಾರಂತಲ್ಲ. ಸೈನ್ಸ್ ನಮ್ಮದು ಫಸ್ಟ್ ಆಫ್ ಆಲ್ ಇಟ್ ಇಸ್ ಎ ಪ್ಯೂರ್ ಸೈನ್ಸ್ ಸ್ಟ್ರೀಮ್. ನಮ್ಮ ಕಾಲೇಜ್ ಇಷ್ಟರವರೆಗೆ ನಾವು ಬರೀ ಸೈನ್ಸ್ ಸ್ಟ್ರೀಮ್ ಮಾತ್ರ, ಪ್ರೀ ಯೂನಿವರ್ಸಿಟಿ ಲೆವೆಲ್. ಕಾಮರ್ಸ್ ಆರ್ಟ್ಸ್ ಸ್ಟ್ರೀಮ್ ಇಲ್ಲ ನಮ್ಮ ಹತ್ರ.
ಇದರಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಅದನ್ನು ಸೈನ್ಸ್ ಪ್ರಿ ಯೂನಿವರ್ಸಿಟಿ ಲೆವೆಲಲ್ಲಿ ಚೆಂದ ಮಾಡಿ ಕಲಿಬೇಕಂತಾದರೆ ಯು ಮಸ್ಟ್ ಹ್ಯಾವ್ ಎ ವೆರಿ ಗುಡ್ ಕ್ಯಾಲಿಬರ್. SSLCಯಲ್ಲಿ ಒಂದು 80%, 75% ಆದರೂ ಮಾರ್ಕ್ಸ್ ಬಂದಿರಬೇಕು. ಕರೆಕ್ಟ್. ಇಲ್ದಿದ್ರೆ ಯು ವಿಲ್ ಬಿ ಎ ರಾಂಗ್ ನಂಬರ್. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅಂದರೆ ಟೋಟಲಿ ಮಿಸ್ಫಿಟ್ ಅಂತಲ್ಲ, ಎಸ್, ಯು ವಿಲ್ ನಾಟ್ ಬಿ ಸೂಟೆಡ್. ಒಂದು ಸೂಟ್ ಆಗುವಂಥದ್ದು ಇದೆ ಅಲ್ಲ, ಎಸ್, ಅದು ಆಗೋದಿಲ್ಲ. ಸೊ ಯಾಕಂದರೆ ಅಲ್ಲಿ ಇಟ್ಸ್ ಎ ಕಂಟಿನ್ಯೂಷನ್ ಆಫ್ ವಾಟ್ ಯು ಹ್ಯಾವ್ ಸ್ಟಡಿಡ್ ಅಪ್ ಟಿಲ್ ಹೈಸ್ಕೂಲ್. ಸೊ ಹೈಸ್ಕೂಲಲ್ಲಿ ಒಂದು ಅಟ್ಲೀಸ್ಟ್ ಒಂದು ಆ್ಯಾವ್ರೇಜ್ ಕ್ಯಾಲಿಬರ್ ಇಲ್ಲ ಅಂತಾದರೆ ಪ್ರಿ ಯೂನಿವರ್ಸಿಟಿ ಲೆವೆಲಲ್ಲಿ ಸೈನ್ಸ್ ತಗೊಳ್ಳೋದು ಐ ವಿಲ್ ನಾಟ್ ರೆಕಮೆಂಡ್ ಎನಿಬಡಿ. ದೇ ವಿಲ್ ಬಿಕಮ್ ಕಷ್ಟಪಡ್ತಾರೆ, ಕಷ್ಟ ಆಗ್ತದೆ ಅವರಿಗೆ, ಟೆನ್ಷನ್ ಆಗ್ತದೆ, ಸ್ಟ್ರೆಸ್ ಆಗ್ತದೆ. ಕರೆಕ್ಟ್. ಸೊ ಆ ರಿಸ್ಕ್ ತಗೊಳ್ಬಾರ್ದು. ಆವಾಗ ಏನಾಗ್ತದೆ ಅಂತ ಹೇಳಿದರೆ ಎವರೇಜ್ ಆರ್ ಎಬೋ ಎವರೇಜ್ ಸ್ಟೂಡೆಂಟ್ಸ್ ಮಾತ್ರ ಬರ್ತಾರೆ. ವಿ ಆರ್ ವೆರಿ ಫರ್ಮ್ ಆನ್ ದ್ಯಾಟ್. ಈಗ ನಾನು ಏನು ಹೇಳಿದೆ ಅದರ ಬಗ್ಗೆ. ಆವಾಗ ಏನು ಅಂದ್ಕೊಳ್ತಾರೆ ಜನರು, ಅಲ್ಲಿ ಹುಷಾರಿದ್ದವ್ರನ್ನ ಮಾತ್ರ ತಗೊಳ್ತಾರೆ ಅಂತ. ಹುಷಾರಿದ್ದವರನ್ನು ಮಾತ್ರ ತಗೊಂಡ್ರು ಸಹ ಒಳ್ಳೆ ರಿಸಲ್ಟ್ ತರೋದು ಅಷ್ಟು ಸುಲಭ ಅಲ್ಲ. ಎಸ್, ಅವರು ಇಷ್ಟು ನಮ್ಮ ಟ್ರೈನಿಂಗ್ ಆಗಿ ಪುನಃ 10th ಸ್ಟ್ಯಾಂಡರ್ಡ್ ಎಕ್ಸಾಮಿಗೆ ಕೂತ್ಕೊಳ್ಳೋದಲ್ಲ, ಎಸ್, PUC ಎಕ್ಸಾಮಿಗೆ ಕೂತ್ಕೊಳ್ಳೋದು. ನೋಡಿ, ಈ ತಂಬೂರ ಅಂತಿದೆ ತಾನ್ಪುರ, ಅದನ್ನು ಟ್ಯೂನಿಂಗ್ ಮಾಡೋದು ಕಷ್ಟ, ಬಟ್ ಫೈನ್ ಟ್ಯೂನಿಂಗ್ ಮಾಡೋದು ತುಂಬ ಕಷ್ಟ. ಇಟ್ಸ್ ನಾಟ್ ಈಸಿ. ಓಕೆ. ಫೈನ್ ಟ್ಯೂನ್ ಎಲ್ಲರಿಂದ ಮಾಡಲಿಕ್ಕೆ ಆಗೋದಿಲ್ಲ. ಎಸ್, ವಾಟ್ ವಿ ಆರ್ ಡೂಯಿಂಗ್ ಈಸ್ ಟ್ಯೂನಿಂಗ್ ಆ್ಯಸ್ ವೆಲ್ ಆಸ್ ಫೈನ್ ಟ್ಯೂನಿಂಗ್. ಫೈನ್ ಟ್ಯೂನಿಂಗ್ ಜಾಬ್ ಇಸ್ ವೆರಿ ವೆರಿ ಟಫ್. ದ್ಯಾಟ್ ವಿ ಆರ್ ಡೂಯಿಂಗ್. ಅದರಿಂದಾಗಿ ಪ್ರತಿ ವರ್ಷ ರ್ಯಾಂಕ್ ಬರೋದು. ದೇರ್ ಆರ್ ಮೆನಿ ಸ್ಟೂಡೆಂಟ್ಸ್ ವಿಲ್ ಅಚೀವ್. ಇಟ್ಸ್ ನಾಟ್ ಓನ್ಲಿ ರ್ಯಾಂಕ್, ಎವ್ರಿ ಸ್ಟೂಡೆಂಟ್ ಹ್ಯಾಸ್ ಟು ಡೂ ದೇರ್ ಲೆವೆಲ್ ಬೆಸ್ಟ್. ದಟ್ ಈಸ್ ಅವರ್ ಮೋಟೋ. ನೀವು ಆವಾಗ ಹೇಳಿದಾರಲ್ಲ, ಮೋರ್ ದೆನ್ 60,000 ಇಂಜಿನಿಯರ್ಸ್, ಮೋರ್ ದೆನ್ 15,000 ಡಾಕ್ಟರ್ಸ್. ಟ್ರೂ. ಅದರಲ್ಲಿ ಸಾಧಾರಣ ಒಂದು 100 ಜನರಿಗಾದರೂ ನೀವು ಇಂಟರ್ವ್ಯೂ ಮಾಡಿ ಅವ್ರು ಹೇಳ್ತಾರೆ ನೋಡಿ. ಓಕೆ. ನಮ್ಮದು ಸಹ ಪುವರ್ ಬ್ಯಾಕ್ಗ್ರೌಂಡ್ ಇತ್ತು, ಎಕ್ಸ್ಪರ್ಟಿಗೆ ಹೋಗಿ ಕಲ್ತ್ವಿ, ಓಕೆ, ಮತ್ತೆ ಫೀಸ್ ಕೊಡ್ಲಿಕ್ಕೆ ಕಷ್ಟ ಆಗ್ತಿತ್ತು, ರಿಕ್ವೆಸ್ಟ್ ಮಾಡಿದ್ವಿ, ಕನ್ಸೆಷನ್ ಕೊಟ್ಟರು. ಓಕೆ. ಎಲ್ಲರಿಗೂ ಅಲ್ಲ, ಎಸ್, ಡಿಸರ್ವಿಂಗ್ ಕೇಸಲ್ಲಿ ಕನ್ಸೆಷನ್ ಕೊಟ್ಟಿದ್ದಾರೆ. ಕರೆಕ್ಟ್. ಆ್ಯಂಡ್ ಅದರ ನಂತರ ನಮ್ಗೆ ಒಳ್ಳೆ ಕೆಲಸ ಸಿಕ್ಕಿತ್ತು. ಆ್ಯಂಡ್ ವಾಟ್, ಎಸ್, ಆ ಒಂದು ಒಳ್ಳೆ ಕೆಲಸ ಅಂದರೆ ನೀವು ಸಾಫ್ಟ್ವೇರ್ ಭೂಮಿಯೆಲ್ಲ ಇರುವಾಗ 20 lakhs, 25 lakhs, 30 lakhs, 40 lakhs ಪರ್ ಆ್ಯನಮ್ ಅಂತ ಹೇಳಿದರೆ ಫ್ಯಾಮಿಲಿಗೆ ಒಂದು ಒಳ್ಳೆಯ ಒಂದು ಸಪೋರ್ಟ್ ಅಲ್ವಾ? ನಿಜ 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 ನಿಜ. ನಾನು ಹೇಳೋದು, ಯಂಗ್ಸ್ಟರ್ಸ್ ಇರುವಾಗ ನೀವು ಏನು ಕಷ್ಟಪಟ್ಟು ಫೋಕಸ್ಡ್ ಆಗಿ ನೀವು ಚಂದ ಮಾಡಿ ಕಲಿಯುವುದನ್ನು ಮಾಡಿದರಿದೆ ಅಲ್ಲ, ದೇಶ ಉದ್ಧಾರ ಫಾಸ್ಟ್ ಆಗ್ತದೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಜೊತೆಗೆ ಸರ್, ತಮ್ಮ ಒಂದು ರ್ಯಾಂಕ್ಗಳು 1998 ಬರಲಿಕ್ಕೆ ಪ್ರಾರಂಭವಾಗುವಂಥ ಅಂದಿನಿಂದ ತಾವುಗಳು ಈ ಒಂದು ವಿಚಾರದಲ್ಲಿ ಬಹಳಷ್ಟು ಶ್ರಮವನ್ನು ವಹಿಸ್ತೀರಾ. ತಮ್ಮ ಮಕ್ಕಳು ಕೂಡ ಈ ಒಂದು ವಿಚಾರದಲ್ಲಿ ಶ್ರಮವನ್ನು ವಹಿಸ್ತಾರೆ. ತದನಂತರ ಈಗ ಇತಿಹಾಸ, ಪ್ರತಿ ಬಾರಿಯೂ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಬಂದಾಗ ಪ್ರಥಮವಾಗಿ ನೋಡುತ್ತಾ ಎಕ್ಸ್ಪರ್ಟ್ ಕಾಲೇಜ್ಗೆ ಎಷ್ಟು ಬಂದಿದೆ ಅನ್ನೋದು. ಎಸ್, ಎವ್ರಿಥಿಂಗ್. ಯಾವಾಗ ಅನಿಸ್ತು ಸರ್, ಯಾಕಂದರೆ ಈ ಟ್ಯೂಷನ್ಸ್ ಅಥವಾ ಈ ಕೋಚಿಂಗ್ ಕ್ಲಾಸ್ ಅನ್ನುವಂಥದ್ದು ನಮ್ಮ ಮಂಗಳೂರಿನಲ್ಲಿ ಒಂದು ಫುಲ್ ಫ್ಲೆಜ್ಡ್ ಆಗಿ, ಜೊತೆಗೆ ಒಂದು ಅತ್ಯಾಧುನಿಕವಾಗಿ ಲಾಂಚ್ ಮಾಡಿದವರು ತಾವುಗಳು. ಯಾವಾಗ ಅನಿಸ್ತು ಇದು ಕ್ಲಿಕ್ ಆಗಬಹುದು ಇನ್ನು ಮುಂದಕ್ಕೆ ಅನ್ನುವಂಥದ್ರಿಂದ, ಒಂದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಒಂದು ಕ್ರಾಂತಿ ಮಾಡಬಹುದು ಅನ್ನುವಂಥದ್ದು ಹೇಗೆ? ನೋಡಿ, ವಿ ಥಾಟ್ ಇಟ್ ಇಸ್ ಎ ನೆಸೆಸಿಟಿ. ಹೀಗಿದ್ರೆ ಒಳ್ಳೇದು. ಓಕೆ. ಕಾಲೇಜ್ ಅಂದರೆ ಹೀಗಿರಬೇಕು. ಓಕೆ. ಅದರಲ್ಲಿ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಹೇಗಿರ್ಬೇಕಂತ ಹೇಳಿದ್ರೆ ಅವ್ರ ಕಲಿಯುವಿಕೆಗೆ ಸಪೋರ್ಟಿವ್ ಆಗಿರಬೇಕು. ನಮ್ಮಲ್ಲಿ ಇದರಲ್ಲಿ ಯಾವಾಗಲೂ ಡೈಲಿ ಒಂದು 20 minutes ಯೋಗ ಇದೆ ಎಲ್ಲ ಮಕ್ಕಳಿಗೆ. ಯಾವುದಾದ್ರೂ ಪ್ರಿ ಯೂನಿವರ್ಸಿಟಿ ಕಾಲೇಜ್ ಡೈಲಿ ಬೇಸಿಸಲ್ಲಿ ಮಕ್ಕಳಿಗೆ ಯೋಗ ಮಾಡಿಸೋರು ಯಾರಿದ್ದಾರೆ ಹೇಳಿ? ನಮ್ಮ ಕಾಲೇಜಲ್ಲಿ ಡೈಲಿ ಇದೆ, 2 ಕಾಲೇಜಲ್ಲಿದೆ. ಓಕೆ. ಸಿಟಿಯಲ್ಲಿರುವ ಕಾಲೇಜಲ್ಲೂ ಇದೆ, ಒಳಚಿಲ್ ಕ್ಯಾಂಪಸಲ್ಲೂ ಇದೆ. ಮತ್ತು ಆ್ಯಂಡ್ ಆಫ್ಟರ್ ದ್ಯಾಟ್ ಎವ್ರಿ ಡೇ ಯು ವಿಲ್ ಹ್ಯಾವ್ 10 minutes ಆಫ್ ಮ್ಯೂಸಿಕ್ ಲಿಸನಿಂಗ್ ಕಂಪಲ್ಸರಿ, ಕೇಳಲೇಬೇಕು. ಓಕೆ ಓಕೆ. ಆವಾಗ ಸಂಗೀತದ ಬಗ್ಗೆ ಒಂದು ಪ್ರಜ್ಞೆ ಮೂಡಿಸ್ಬೇಕು ನಾವು. ದೊಡ್ಡದು ಮಾತಾಡ್ತೇವೆ, ಭಾರತೀಯ ಸಂಸ್ಕೃತಿ ಹಾಗೆ ಹೀಗೆ ಅಂತ. ನೀವು ಅದನ್ನು ಯಂಗ್ಸ್ಟರ್ಸಲ್ಲಿ ಅಳವಡಿಸ್ಲಿಕ್ಕೆ ಏನು ಕೆಲಸ ಮಾಡ್ತೀರಿ? ನಿಜ. ಎಷ್ಟು ಕಾಲೇಜ್, ಎಷ್ಟು ಆರ್ಗನೈಸೇಷನ್ಸ್ಗಳು ಕೆಲಸ ಮಾಡ್ತವೆ? ಯಾರೂ ಮಾಡೋದಿಲ್ಲ, ಮಾತಾಡೋದು ಮಾತ್ರ. ಹಠ ಹಿಡಿದು ಅದನ್ನು ಕನ್ಸಿಸ್ಟೆಂಟ್ ಬೇಸಿಸಲ್ಲಿ ಮಾಡಬೇಕು. ಜೊತೆಗೆ ನರೇಂದ್ರ ನಾಯಕ್ ಅವರು ಈಗ ತಮ್ಮ ಈ ಒಂದು ಯಶಸ್ಸಿನ ಹಿಂದೆ ತಮ್ಮ ವಿದ್ಯಾರ್ಥಿಗಳು, ಕಠಿಣ ಪರಿಶ್ರಮದಿಂದ ಕಲಿಯುವಂತಹ ವಿದ್ಯಾರ್ಥಿಗಳು, ಇವೆಲ್ಲದರ ಜೊತೆಗೆ ಪ್ರಮುಖವಾಗಿ ಎಕ್ಸ್ಪರ್ಟ್ ಅಂತ ಬಂದಾಗ ಕಲಿಕೆಗೆ ಮಾತ್ರ ಪ್ರಮುಖವಾಗಿ ಇಂಪಾರ್ಟೆನ್ಸ್ ಕೊಡುತ್ತೆ ಅನ್ನುವಂಥದ್ದು ಏನು ಹೇಳ್ತೀರಾ ಸರ್ ಇದು? ಈಗ ನೀವು ಒಂದು ಲಾಂಗ್ ಜರ್ನಿಗೆ ಹೋಗ್ತಾ ಇದ್ದೀರಿ. ಲಾಂಗ್ ಜರ್ನಿಗೆ ಹೋಗುವಾಗ ಇಂತಿಷ್ಟು ಟೈಮಲ್ಲಿ ಇಂಥ ಪ್ಲೇಸನ್ನು ನೀವು ಮುಟ್ಟಬೇಕು. ಆವಾಗ ನಿಮ್ಮ ಫೋಕಸ್ ಡ್ರೈವಿಂಗಲ್ಲಿ ಮಾತ್ರ ಇರ್ತದಾ ಅಥವಾ ಬೇರೆ ಇದರಲ್ಲಿ ಇರ್ತದಾ? ಡ್ರೈವಿಂಗ್ ಅಷ್ಟೇ. ಎಸ್, ಐ ಹೋಪ್ ಐ ಹ್ಯಾವ್ ಆನ್ಸರ್ಡ್ ಯುವರ್ ಕ್ವಶನ್. ಓಕೆ ಓಕೆ, ರೈಟ್. ನೀವು ಯು ಆರ್ ಕಮಿಂಗ್ ಟು ಎಕ್ಸ್ಪರ್ಟ್ ವಿತ್ ಎ ಮಿಷನ್. ಎಸ್, ನಾನು ಇಂಥ ಎಕ್ಸಾಮಿಗೆ ಜಾಯ್ನ್ ಆಗಬೇಕು, ಇಂಥ ಎಕ್ಸಾಮ್ ಪಾಸ್ ಮಾಡಬೇಕು, ನೀಟಲ್ಲಿ ಒಳ್ಳೆ ರಿಸಲ್ಟ್ ತೆಗಿಬೇಕು, JEE ಒಳ್ಳೆ ರಿಸಲ್ಟ್ ತೆಗಿಬೇಕು, ಪ್ರಿ ಯೂನಿವರ್ಸಿಟಿ ಲೆವೆಲಲ್ಲಿ ಚೆಂದ ಮಾಡಿ ಕಲಿಬೇಕು, ಇದೆಲ್ಲ ಉದ್ದೇಶ ಇಟ್ಕೊಂಡು ಬರೋದು. ಕರೆಕ್ಟ್. ಆದರೆ ನಾನು ಆವಾಗಲೇ ಹೇಳಿದೆ,
ಏನಂದರೆ ನಮ್ಮಲ್ಲಿ ಬೇರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿ ಎಲ್ಲ ಇದೆ, ಬಟ್ ಎವ್ರಿಥಿಂಗ್ ಈಸ್ ಪ್ಲ್ಯಾನ್ಡ್, ಕರೆಕ್ಟ್ ವಿಚ್ ವಿಲ್ ಬಿ ಸಪೋರ್ಟಿವ್ ಟು ಯುವರ್ ಮೇನ್ ಸಬ್ಜೆಕ್ಟ್. ಕರೆಕ್ಟ್. ಕಲಿಯುವಿಕೆಗೆ ಪೂರಕವಾಗಿ ಎಲ್ಲ ಇದೆ, ಹೊರತು ಮಾರಕವಾಗಿಲ್ಲ. ಓಕೆ, ರೈಟ್. ಸೊ ಅದನ್ನು ನಮ್ಮ ಇನ್ಸ್ಟಿಟ್ಯೂಷನ್ ಪ್ಲ್ಯಾನ್ ಮಾಡಿದೆ. ಓಕೆ, ಆದ್ದರಿಂದ ಮಕ್ಕಳಿಗೆ, ಕಲಿಯುವ ಮಕ್ಕಳಿಗೆ ಹೊರೆ ಆಗುವುದಿಲ್ಲ. ಓಕೆ, 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 ರೈಟ್, ರೈಟ್, ರೈಟ್. ಕಲಿಬೇಕು. Yes, ಕಲಿಬೇಕು. ಇಟ್ಸ್ ಟಫ್, Yes. ಬಟ್ ಹೊರೆ ಅಲ್ಲ, ಓಕೆ, ಮಾಡ್ತಾರೆ ಅವರು. ಓಕೆ, ಯು ಹ್ಯಾವ್ ಟು ಗೋ ಥ್ರೂ ದ್ಯಾಟ್ ಟಫ್ ಟೈಮ್. ನಿಜ ನಿಜ ನಿಜ. ನೀವು ಒಂದು ಟಫ್ ಸಿಚುವೇಶನ್, ಈಗ ಮಳೆಗಾಲದಲ್ಲಿ ಹೇಗಿದೆ ಪರಿಸ್ಥಿತಿ, ಆ ಮಳೆಗಾಲದಲ್ಲಿ ಹೇಗಿರಬೇಕು ಹಾಗೆ ಇರಬೇಕು. ಹೊಡೆ ಹಿಡ್ಕೊಂಡು ಹೋಗಬೇಕು, ಕರೆಕ್ಟ್, ನೀವು ಕರೆಕ್ಟ್ ಅದಕ್ಕೆ ಸರಿಯಾಗಿ ನೀವು ಡ್ರೆಸ್ ಎಲ್ಲ ಹಾಕ್ಕೊಂಡು ಹೋಗಬೇಕು, ಒದ್ದೆ ಆಗಬಾರ್ದು. ಕರೆಕ್ಟ್. ಅದು ಬೇಕಾಗಿ ನೀವೇನು ವ್ಯವಸ್ಥೆ ಮಾಡ್ಕೊಳ್ಬೇಕು ಮಾಡ್ಕೊಳ್ಬೇಕು. ಇದು ಸಹ ಹಾಗೆ. ನೀವು ಈ 2 ವರ್ಷದ್ದು ಯು ಆರ್ ಕಮಿಂಗ್ ಹಿಯರ್ ಆನ್ ಎ ಮಿಷನ್ ದಟ್ ಐ ಹ್ಯಾವ್ ಟು ಸೆಕ್ಯೂರ್ ಗುಡ್ ರ್ಯಾಂಕ್ ಇನ್ ದಿಸ್ ಪರ್ಟಿಕ್ಯುಲರ್ ಎಕ್ಸಾಮ್, ನೀಟ್, JEE ಮೇನ್. ನನಗೆ KMC ಅಲ್ಲಿ ಕಲೀಲೇಬೇಕು, ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜಲ್ಲಿ ಕಲೀಲೇಬೇಕು, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಲ್ಲಿ ಕಲೀಲೇಬೇಕು. ಈಗ ಲಾಸ್ಟ್ ಇಯರ್ ನಮ್ಮ ಒಬ್ಬ ಸ್ಟೂಡೆಂಟಲ್ಲಿ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಜಾಯ್ನ್ ಆಗಿದ್ದಾನೆ. ಈ ವರ್ಷ ದೆರ್ ಇಸ್ ಒನ್ ಸ್ಟೂಡೆಂಟ್ ಆದಿತ್ಯ ಕಾಮತ್ ಅಂತ, ಈ ಸೆಕ್ಯೂರ್ಡ್ 28th ರ್ಯಾಂಕ್ ಇನ್ ಆಲ್ ಇಂಡಿಯಾ ಲೆವೆಲ್ ಜನರಲ್ ಮೆರಿಟ್ ಕ್ಯಾಟಗರಿಯಲ್ಲಿ. ಆರಾಮ್ಸೆ ವಿಲ್ ಗೆಟ್ ಇನ್ ಟು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ನ್ಯೂ ಡೆಲ್ಲಿ. ನೀವು ಕೇಳಿ, ಇಟ್ಸ್ ಎ ಡ್ರೀಮ್ ಫಾರ್ ಎವ್ರಿಬಡಿ. ಕರೆಕ್ಟ್, ಕರೆಕ್ಟ್, ಕರೆಕ್ಟ್. ಮೆಡಿಕಲಲ್ಲಿ ಏಮ್ಸ್ ಡೆಲ್ಲಿ ಸಿಗುವುದಂತ ಹೇಳಿದರೆ ಇಟ್ ಇಸ್ ನಾಟ್ ಈಸಿ. ನಿಜ ನಿಜ ನಿಜ. ಜೊತೆಗೆ ನರೇಂದ್ರ ನಾಯ್ಕ್ ಅವರು ಈಗ ಈ ಸ್ಥಾನಮಾನದಲ್ಲಿ ಇದ್ದೀರಾ, ಸಮಾಜದಲ್ಲಿ ಉನ್ನತ ಸ್ಥಾನಮಾನ, ಜೊತೆಗೆ ಅನೇಕ ಜನರಿಗೆ ಮಾದರಿ ಆಗ್ತಾ ಇದ್ದಾರೆ, ಗುರುಗಳು, ಅನೇಕ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸಿದಂತಹ ವ್ಯಕ್ತಿ. ಈ ಉನ್ನತ ಸ್ಥಾನಮಾನದಲ್ಲಿ ಇದ್ದೀರಾ ಅಂತ ಬಂದಾಗ ಯಾವ ಒಂದು ಪ್ರಮುಖವಾಗಿರುವಂತಹ ಕಾರಣ ತಾವು ಈ ಯಶಸ್ಸನ್ನು ಸಾಧಿಸಿದ್ದೀರಾ, ಅಥವಾ ನಿಮ್ಮನ್ನು ಆ ಒಂದು ಕಾರಣ ಇಲ್ಲಿ ತನಕ ಬಂದು ನಿಲ್ಲಿಸಿದೆ ಅಂತ ಬಂದಾಗ ಏನು ಹೇಳ್ತೀರಾ ಸರ್? ಮಕ್ಕಳು ಅಬ್ಸರ್ವ್ ಮಾಡ್ತಾರೆ, ನೀವು ಚೆನ್ನಾಗಿ, ನೀವು ಒಳ್ಳೆಯವರು ಇದ್ದೀರಾ ಇಲ್ವ ಅಂತ ಅವರು ಅಬ್ಸರ್ವ್ ಮಾಡ್ತಾರೆ. ಎಸ್, ಯು ರಿಯಲಿ ನೀಡ್ ಟು ಬಿ ವೆರಿ ಗುಡ್. ಕರೆಕ್ಟ್, ಕರೆಕ್ಟ್. ಐ ಆಲ್ವೇಸ್ ಟೆಲ್ ದ ಸ್ಟೂಡೆಂಟ್ಸ್ ಆಸ್ ವೆಲ್ ಆಸ್ ಟೀಚರ್ಸ್ ದಟ್ ಇಟ್ ಈಸ್ ಸೇಫ್ ಟು ಬಿ ಗುಡ್. ಓಕೆ, ಇಟ್ ಡಸಂಟ್ ಮೀನ್ ದಟ್ ಯು ವಾಂಟ್ ಹ್ಯಾವ್ ಎನಿ ಟ್ರಬಲ್. ಇಫ್ ಯು ಆರ್ ಗುಡ್, ಯು ವಿಲ್ ಇನ್ವೈಟ್ ಲಾಟ್ ಆಫ್ ಟ್ರಬಲ್ಸ್. ಯಾಕಂದರೆ ನೀವು ಇರೋದು ಸೊಸೈಟಿಯಲ್ಲಿ. ಎಸ್, ಸೊಸೈಟಿಯಲ್ಲಿ ಲೋಕೋ ಭಿನ್ನ ರುಚಿ. ಒಳ್ಳೆಯದಿರುವ ವಿಷಯನ ಎಲ್ಲರೂ ಒಳ್ಳೇದಂತ ಹೇಳುವುದಿಲ್ಲ. ಒಳ್ಳೆಯದಿರುವ ವಿಷಯನ ಕೆಲವರು ಬೇರೆ ದೃಷ್ಟಿಯಲ್ಲಿ ನೋಡ್ತಾರೆ. ಕರೆಕ್ಟ್. ಇದೆಲ್ಲ ಅನುಭವ ಆಗಿದೆ. ಓಕೆ, ಬಟ್ ಇಫ್ ಯು ಸ್ಟಿಕ್ ಆನ್ ಟು ದ್ಯಾಟ್, ವಾಟ್ ಈಸ್ ರೈಟ್ ಈಸ್ ರೈಟ್, ವಾಟ್ ಈಸ್ ರಾಂಗ್ ಈಸ್ ರಾಂಗ್, ಆವಾಗ ಯು ವಿಲ್ ಗೆಟ್ ಕರೇಜ್ ಓಕೆ ಟು ಓವರ್ಕಮ್ ದೋಸ್ ಡಿಫಿಕಲ್ಟೀಸ್. ಓಕೆ. ಇನ್ ದ ಮೀನ್ ಟೈಮ್ ಯುವರ್ ಪರ್ಸನಾಲಿಟಿ ವಿಲ್ ಬಿ ಫ್ರೇಮ್ಡ್. ಓಕೆ, ಓಕೆ, ರೈಟ್. This is life. Yes. That's what we have believed at Expert. Okay. Not only me, our entire family and all teachers, and same thing we are trying to impart it to the students. Okay. That's a way in which the students who have studied at Expert, they are different from others. ಓಕೆ, ಓಕೆ, ಬ್ಯೂಟಿಫುಲ್. ಜೊತೆಗೆ ಸರ್, ಈ ಹಾರ್ಡ್ ವರ್ಕ್, ಪ್ರತಿ ಬಾರಿಯೂ ನರೇಂದ್ರ ನಾಯ್ಕ್ ಅವರು ಮಾತಾಡಿದಾಗ ಹಾರ್ಡ್ ವರ್ಕ್, ಪರಿಶ್ರಮ, ಇದರ ಮೇಲೆ ಪ್ರಮುಖವಾಗಿರುವಂತಹ ಒಂದು ನಂಬಿಕೆ ಇಟ್ಟವರು. ಆದರೆ ಪ್ರತಿ ಜನರು ಹೇಳ್ತಾರೆ ಹಾರ್ಡ್ ವರ್ಕ್ ಜೊತೆಗೆ ಅದೃಷ್ಟ, ಲಕ್ ಅನ್ನುವಂಥದ್ದು. ಅದೃಷ್ಟ ಇದ್ರೆ ಮಾತ್ರ ಮೇಲ್ ಬರ್ತಾರೆ, ಅದೃಷ್ಟ ಇದ್ರೆ ಮಾತ್ರ ಸಾಧನೆ ಮಾಡ್ಬೋದು, ಹಾರ್ಡ್ ವರ್ಕ್ ಅಂತೂ ಯಾವತ್ತೂ ವರ್ಕೌಟ್ ಆಗಲ್ಲ ಅನ್ನುವಂಥದ್ದು. ಏನು ಹೇಳ್ತಾರೆ ಸರ್, ಯಾವ ರೀತಿ ವ್ಯಾಖ್ಯಾನ ಕೊಡ್ತೀರಾ? ಆ್ಯಂಡ್ ಹೌ? ನೋಡಿ, ಅದೃಷ್ಟ ಅನ್ನೋದು ಇದೆಯೋ ಇಲ್ವೋ, ಇಲ್ಲದಿದ್ದರೆ ನಿಮ್ಮಿಂದ ತರಿಸ್ಲಿಕ್ಕೆ ಏನಾದರೂ ಮಾಡ್ಲಿಕ್ಕೆ ಆಗ್ತದಾ? ಇಲ್ಲ. ಅದರ ದೇವರ ದಯೆ ಅದು. ರೈಟ್. ಯಾರ್ಯಾರ ಹಣೆಯಲ್ಲಿ ಎಷ್ಟು ಬರೆದಿದೆಯೋ ಅಷ್ಟೇ ಆಗುತ್ತೆ ಅಷ್ಟೇ. ಅಲ್ವಾ? ನಾನು ಈ ದೇಶದ ಪ್ರೈಮ್ ಮಿನಿಸ್ಟರ್ ಆಗ್ಬೇಕು ಹೇಳಿದ್ರೆ ಆಗುದಿಲ್ಲ ಅಲ್ಲ. ನನ್ನ ಹೆಸರು ಮ್ಯಾಚ್ ಆಗ್ತದಲ್ಲ, ನರೇಂದ್ರ ನಾಯಕ್, ನರೇಂದ್ರ ಮೋದಿ, ಸ್ವಲ್ಪ ಡಿಫರೆನ್ಸ್ ಅಲ್ಲ, ಹಾಗಾಗುದಲ್ಲ. ಸೊ ನಮಗೆ ಗೊತ್ತಿರಬೇಕು ನಮ್ಮ ಲಿಮಿಟೇಷನ್ಸ್ ಏನು ಅಂತ. ಸೊ ಯಾರ್ಯಾರ ಅದೃಷ್ಟದಲ್ಲಿ ಏನು ಬರೆದಿಯೋ, ನನಗೇನು ಆಸೆ ಇಲ್ಲ ಪೊಲಿಟಿಷಿಯನ್ ಆಗೋ ಆಸೆ ಇಲ್ಲ, ಹೇಳಿದ್ದಾನೆ. ಸೊ ವಿ ಮಸ್ಟ್ ಬಿ ರಿಯಲಿಸ್ಟಿಕ್. ಕರೆಕ್ಟ್. ನಮ್ಮಿಂದ ಏನು ಸಾಧನೆ ಮಾಡ್ಲಿಕ್ಕೆ ಆಗ್ತದೆ ಅದನ್ನು ಮಾತ್ರ ಮಾಡಲಿ. ಅದೃಷ್ಟ ಇದೆಯೋ ಇಲ್ವೋ, ನೀವು ಅದು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ಹಾರ್ಡ್ ವರ್ಕ್ ನಿಮ್ಮ ಕೈಯಲ್ಲಿದೆ, ನೀವು ಮಾಡಲೇಬೇಕು. ಅದೃಷ್ಟ ಇದೆಯೋ ಇಲ್ವೋ, ಬಟ್ ಯು ನೀಡ್ ಟು ಬಿ ಸ್ಮಾರ್ಟ್ ಇನಫ್ ಟು ಡೂ ದ ಹಾರ್ಡ್ ವರ್ಕ್ ಇನ್ ವಿಚ್ ಡೈರೆಕ್ಷನ್. ಓಕೆ, ಓಕೆ. ಸ್ಮಾರ್ಟ್ನೆಸ್ ಬೇಕು, ಸ್ಮಾರ್ಟ್ನೆಸ್ ಬೇಕು. ಹಾರ್ಡ್ ವರ್ಕ್ ಅಂದರೆ ಒಟ್ರಾಶಿ ಕತ್ತೆ ದುಡಿದಾಗೆ ದುಡಿತಾ ಹೋಗೋದಲ್ಲ. ಕರೆಕ್ಟ್. ದುಡಿಬೇಕು, ಕತ್ತೆ ದುಡಿದಾಗೆ ದುಡಿಬೇಕು, ಬಟ್ ಇನ್ ದ ರೈಟ್ ಡೈರೆಕ್ಷನ್. ನೀವು ಮನುಷ್ಯರಲ್ವಾ, ನಿಮಗೆ ಬ್ರೈನ್ ಕೊಡ್ಲಿಲ್ವಾ? Okay. So hard work, if it is associated with smart work, and if it is useful for so many people, okay, ದೇವರು ನಿಮ್ಮೊಟ್ಟಿಗೆ ಇರ್ತಾನೆ. ರೈಟ್. ಅದೃಷ್ಟ ಆಟೋಮೆಟಿಕ್ ಬರ್ತದೆ. ಓಕೆ, ಓಕೆ. ಅದೃಷ್ಟ ಆಟೋಮೆಟಿಕ್ ಹಾರ್ಡ್ ವರ್ಕ್ ಇದ್ದಾಗ ಬರುತ್ತೆ. ಖಂಡಿತ ಬರುತ್ತೆ. ಓಕೆ. ಹಾಗಾದ್ರೆ ಅನೇಕ ಜನ ಸ್ವಲ್ಪ ಲೇಟ್ ಇರ್ಬೋದು, ಬಟ್ ಬರ್ತದೆ. ಓಕೆ, ಹಾರ್ಡ್ ವರ್ಕ್ ಹಿಂದೆ ಅದೃಷ್ಟ ಬಂದೇ ಬರ್ತದೆ. ಎಸ್ ಸರ್. ಯಾಕಂದ್ರೆ ಅನೇಕ ಜನರು ಹೇಳುವ ಹಾಗೆ ನರೇಂದ್ರ ನಾಯ್ಕ್ ಅವರು ಸಾಧನೆ ಮಾಡಿದರೆ ಅದೃಷ್ಟ ಇರಬಹುದು ಅನ್ನುವಂಥದ್ದು. ಇಲ್ಲ, ಹಾರ್ಡ್ ವರ್ಕ್ ಅಂತ ನೋಡಿ. ಅದೃಷ್ಟ, ನೀವು ಬರೇ ಅದೃಷ್ಟ ಹೇಳೋದು ಯಾವಾಗ? ಇದು ಲಾಟ್ರಿ ಟಿಕೆಟ್ ಅಲ್ಲಲ್ಲ. ಕರೆಕ್ಟ್. ಲಾಟ್ರಿ ಟಿಕೆಟ್ ನಿಮ್ಗೆ ಈ ಸಲ ಹಾರಿರ್ಬೋದು, ವಿನ್ ಆಗಿರ್ಬೋದು. ಕರೆಕ್ಟ್.
ಪ್ರತಿ ಸಲ ನಿಮಗೆ ವಿನ್ ಆಗ್ತಾರೆ ಅಂತ ಹೇಳಲಿಕ್ಕೆ ಆಗ್ತದ? ಅದು ಅದೃಷ್ಟ ಹೇಳ್ತಾರೆ ಅದಕ್ಕೆ. ಬಟ್ ಇದು ನೋಡಿ, ಅದು ಅದೃಷ್ಟೇ ಇದೆಯೋ ಇಲ್ವೋ, ನಿಮ್ಮಿಂದ ಏನು ಮಾಡ್ಲಿಕ್ಕೆ ಆಗುದು ಇಲ್ಲ ಅಂತ ಹೇಳಿದ್ರೆ ದೇವಸ್ಥಾನಕ್ಕೆ ಹೋಗಿ ಹಣ್ಣು ಕೊಯ್ ಹೊಡೆದ ಕೂಡಲೇ ನಿಮ್ಮ ಅದೃಷ್ಟ ಚೇಂಜ್ ಆಗೋದಿಲ್ಲ. ಅದೆಲ್ಲ ನಿಮ್ಮ ಒಂದು ಬಿಲೀಫ್. ಇಟ್ಸ್ ನಥಿಂಗ್ ರಾಂಗ್. ಎಸ್, ಯು ಹ್ಯಾವ್ ಟು ಹ್ಯಾವ್ ದಟ್ ಟೈಪ್ ಆಫ್ ಬಿಲೀಫ್ ಆಲ್ಸೋ, ಬಿಕಾಸ್ ಯು ಆರ್ ಎ ಹ್ಯೂಮನ್ ಆಫ್ಟರ್ ಆಲ್. ಬಟ್ ಹಾರ್ಡ್ ವರ್ಕ್ ಅನ್ನೋದು ನಿಮ್ಮ ಕೈಯಲ್ಲಿದೆ, ನೀವು ಮಾಡಲೇಬೇಕು. ನೀವು ಹಾರ್ಡ್ ವರ್ಕ್ ಮಾಡಿದರೆ, ಅಗೇನ್ ಐ ವಿಲ್ ರಿಪೀಟೆಡ್ಲಿ ಸೇ, ಎನಿಥಿಂಗ್ ವಿಚ್ ಯು ಡೂ ವಿತ್ ಸಿನ್ಸಿಯಾರಿಟಿ ಆ್ಯಂಡ್ ಹಾರ್ಡ್ ವರ್ಕ್, ಇಟ್ ವಿಲ್ ನೆವರ್ ಗೋ ವೇಸ್ಟ್. ಓಕೆ ಓಕೆ. ಅದರಷ್ಟೇ ಇವತ್ತಿಲ್ದರೆ ನಾಳೆ, ನಾಳೆ ಇಲ್ದರೆ ನಾಡಿದ್ದು, ನಾಡಿದ್ದಲ್ದರೆ ಆಚೆ ನಾಡಿದ್ದು, ಎಲ್ಲೋ ಒಂದು ಕಡೆಯಲ್ಲಿ ಇಟ್ ವಿಲ್ ಫೆಚ್ ಯು ಗುಡ್ ರಿಸಲ್ಟ್ಸ್. ಇಟ್ ವಿಲ್ ಮೇಕ್ ಯು ಎ ಸಕ್ಸಸ್ಫುಲ್ ಪರ್ಸನ್. ಓಕೆ, ಬಟ್ ಯು ಮಸ್ಟ್ ಹ್ಯಾವ್ ಪೇಷನ್ಸ್. ಎಸ್ ಸರ್. ಟೈಮ್ ಸರ್, ಟೈಮ್ ಸೆನ್ಸ್. ಯಾಕಂದ್ರೆ ತಾವು ಬಹಳಷ್ಟು ಒತ್ತು ಕೊಡುವರು ಸಮಯ ಪ್ರಜ್ಞೆಗೆ. ಎಲ್ಲ ಸಮಯ ಪ್ರಜ್ಞೆ ನಾವು ಒತ್ತು ಕೊಡಲೇಬೇಕು. ಯಾಕಂದ್ರೆ ಇಲ್ಲಿ ಬಂದಂತ ಬಹುತೇಕ ಜನರು ಸಾಧಕರಿದ್ರೆ ಹೇಳುವಂಥದ್ದು ಸಮಯ ಪ್ರಜ್ಞೆ, ಸಮಯಕ್ಕೆ ಬೆಲೆ ಕೊಡಿ ಅನ್ನೋದು. ಎಷ್ಟು ಇಂಪಾರ್ಟೆಂಟ್ಸ್ ಸಮಯಕ್ಕೆ ಬೆಲೆ ಕೊಡುವಂಥದ್ದು. ಯಾಕಂದ್ರೆ ಇಂದಿನ ಯುವಕರಲ್ಲಿ ಕಾಣೆಯಾಗ್ತಾ ಇರುವಂಥ ಒಂದು ಸಂಗತಿ, ಅಮೂಲ್ಯವಾಗಿರುವಂತಹ ಒಂದು ರತ್ನ ಸಮಯ ಪ್ರಜ್ಞೆ. ಏನು ಹೇಳ್ತಾರೆ? ಸಮಯ ಪ್ರಜ್ಞೆ ಇಲ್ದಿದ್ರೆ ಯು ಕ್ಯಾನ್ ಬಿ ಸಕ್ಸಸ್ಫುಲ್. ಓಕೆ, ಒನ್ ವರ್ಡ್, ಒನ್ ವರ್ಡ್ ಅಷ್ಟೇ, ಬೇರೆ ಏನೂ ಇಲ್ಲ. ಯು ಕ್ಯಾನ್ ಬಿ ಸಕ್ಸಸ್ಫುಲ್ ಇಫ್ ಇಟ್ ಡೋಂಟ್. ನೋಡಿ, ಇನ್ ಆರ್ಡರ್ ಟು ಬಿ ಸಕ್ಸಸ್ಫುಲ್, you must have a very good time sense, you need to be disciplined, you need to be hard working, and you must have a good memory. ಓಕೆ, very important. ಓಕೆ ಓಕೆ. ನೀವು ಏನು ಮೊದಲು ಮಾತಾಡಿದಂತ ಗೊತ್ತಿರಬೇಕು. ಕರೆಕ್ಟ್. and you need to remember so many things. ಎಸ್, the key, one of the keys, ಸಕ್ಸಸ್ಸಿಗೆ ಒಂದೇ ಕೀ ಅಲ್ಲ, ಹಾರ್ಡ್ ವರ್ಕ್ ಮಾತ್ರ ಅಲ್ಲ, ಅದು ಬೇಕು. ಬಟ್ there are other parameters like good memory, time sense, ಮತ್ತು ನಿಮ್ಮ ಫೋಕಸ್ನೆಸ್. ಓಕೆ ಓಕೆ. ಆ್ಯಂಡ್ ಆಫ್ ಕೋರ್ಸ್ ಟ್ಯಾಲೆಂಟ್. ಟ್ಯಾಲೆಂಟ್, ಎಸ್ ಸರ್. ಟ್ಯಾಲೆಂಟ್ ಬೇಕೇ ಬೇಕು. ಜೊತೆಗೆ ಬಹಳಷ್ಟು ಜನರು ಯುವಕರನ್ನ, ಅವರ ಯುವಕರ ಭವಿಷ್ಯವನ್ನ ಪ್ರಜ್ವಲಿಸಿದಂತಹ, ಬೆಳಕಿಸಿದಂತಹ ಮಾರ್ಗದರ್ಶಕರು, ಗುರುಗಳು. ಹಾಗಾಗಿ ಈ ಪ್ರಶ್ನೆ ತಮ್ಮಲ್ಲಿ ಕೇಳಬೇಕು ಸರ್. ಈಗಿನ ಕಾಲಘಟ್ಟದಲ್ಲಿ ಅನೇಕ ಯುವಕರು ಅಥವಾ ವಿದ್ಯಾರ್ಥಿಗಳು ಒಂದೆರಡು ಸೋಲು ಅಂತ ಬಂದಾಗ ವಿಚಲಿತರಾಗ್ತಾರೆ. ಇಲ್ಲ, ಎಲ್ಲವೂ ಕೂಡ ಮುಗಿಯಿತು. ಅಥವಾ ತಾವು ಕೂಡ ನೋಡಿರ್ತೀರಾ, ಕಲಿಯುವುದರಲ್ಲಿ ಫೇಲ್ ಆದರೆ ಅಥವಾ ಫೇಲ್ಯೂರ್ ಆದ್ರೆ, ಫೇಲ್ಯೂರ್ ಅಂದ್ರೆ ವಾಟ್ ಯು ಎಕ್ಸ್ಪೆಕ್ಟ್ ಇಫ್ ಇಟ್ ಡಸಂಟ್ ಹ್ಯಾಪನ್. ಎಸ್, ನಾಟ್ ಓನ್ಲಿ ದ್ಯಾಟ್, ಸಣ್ಣ ಮಾರ್ಕ್ಸ್ಗಳು ಕೂಡ ಕಡಿಮೆ ಬಂದ್ರೆ, ಎಸ್ ನನ್ನ ಜೀವನ ಮುಗಿಯಿತು ಇಲ್ಲಿಗೆ ಅನ್ನುವಂಥದ್ದು, ಅವರ ಲೈಫನ್ನು ಎಂಡ್ ಅಪ್ ಮಾಡುವಂತಹ ಸಂದರ್ಭಗಳಲ್ಲೂ ಕೂಡ ಈಗಿನ ಕಾಲದ ಯುವಕ ಯುವತಿಯರು ಹೋಗ್ತಾರೆ. ಏನು ಕಾರಣ ಆಗಿರ್ಬೋದು, ಏನು ಹೇಳ್ತೀರಾ ಸರ್? ಯಾಕೆ ತುಂಬಾ ಕಡಿಮೆ ಅಂತದ್ದು? ಓಕೆ, ಈಗ ನೀವು ಏನು ಸೊಸೈಟಿಯಲ್ಲಿ ಏನು ರಿಪೋರ್ಟ್ ಆಗ್ತದೆ, ಮಾರ್ಕ್ ಕಡಿಮೆ ಆಗಿ ಹೀಗೀಗ ಆಯ್ತು ಅಂತ, ಬಟ್ ಏನು ರಿಪೋರ್ಟ್ ಆಗ್ತದೆ ನೋಡಿ, ಅದರಲ್ಲಿ according to me only 25% truth. Okay. The reason may be something else. Okay. ಬಟ್ ಈ 25% ಟ್ರೂತಲ್ಲಿ ಸಹ 100ರಲ್ಲಿ 25 ಕೇಸ್ ನೀವು ಹೇಳಿದಿರ್ಬೋದು. ಎಸ್, ಬಟ್ ಮಾಡಬಾರ್ದು ಅವರು. ಯಾಕಂದರೆ ದಟ್ ಇಸ್ ನಾಟ್ ಎವ್ರಿಥಿಂಗ್. ರೈಟ್. ನೋಡಿ, ಈ ಸೊಸೈಟಿಗೆ ಎಲ್ಲ ಟೈಪ್ ಜನ ಬೇಕು. ರೈಟ್ ರೈಟ್. ಎಲ್ಲರೂ ಡಾಕ್ಟರ್ ಆದರೆ, ಎಲ್ಲರೂ ಇಂಜಿನಿಯರ್ಸ್ ಆದರೆ, ಎಲ್ಲರೂ ಅಡ್ವೊಕೇಟ್ ಆದರೆ, ಎಲ್ಲರೂ ಚಾರ್ಟರ್ಡ್ ಅಕೌಂಟೆಂಟ್ ಆದರೆ, ಉಳಿದದನ್ನೆಲ್ಲ ಯಾರು ಮಾಡೋದು? ಕರೆಕ್ಟ್. ಸೊಸೈಟಿಲಿ ಎಷ್ಟು ಭಿನ್ನ ಭಿನ್ನ ಇದೆ ನೋಡಿ. ವಿ ನೀಡ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪೀಪಲ್. ನೀವು ಏನು ಬೇಕಾದ್ರೆ ಆಗಿ, ಬಟ್ ಯು ಡೂ ಇಟ್ ವೆರಿ ವೆಲ್. ಎಸ್, ಸೊ ಆಸ್ ಟು ಬ್ರಿಂಗ್ ಡಿಗ್ನಿಟಿ ಟು ದ್ಯಾಟ್ ಪ್ರೊಫೆಷನ್. ಟ್ರೂ. ಹೌದು. ಈಗ ನೀವು ಒಂದು ಆಫೀಸಲ್ಲಿ ರಿಸೆಪ್ಷನಿಸ್ಟ್ ಆಗಿದ್ರೂ ಸಹ ಪರವಾಗಿಲ್ಲ. ಇಫ್ ಯು ಆರ್ ಗುಡ್ ಇನ್ ಕಮ್ಯುನಿಕೇಷನ್, ಇಫ್ ಯು ಹ್ಯಾವ್ ಎ ಗುಡ್ ಸೆನ್ಸ್ ಆಫ್ ಮ್ಯಾನೇಜಿಂಗ್ ಥಿಂಗ್ಸ್, ರಿಸೆಪ್ಷನಿಸ್ಟಿಗೆ ಯಾರು ಕ್ವಾಲಿಫಿಕೇಷನ್ ಕೇಳ್ತಾರೆ? ಬಟ್ ಇಫ್ ಹಿ ಆರ್ ಶಿ ಇಸ್ ಗುಡ್, ಎಸ್, then they can bring dignity to that profession. Correct. ನೀವು ಪ್ಲಂಬರ್ ಬೇಕಾದ್ರೆ ಆಗಿ, but do it very effectively and nicely in a very professional way. That brings dignity to that. Okay, okay, okay. ಯಾವಾಗ ನೀವು ಒಂದು ಪ್ರೊಫೆಷನಿಗೆ ಡಿಗ್ನಿಟಿ ತರ್ತೀರಿ, ಆವಾಗ ಯಂಗ್ಸ್ಟರ್ಸ್ ವಿಲ್ ಥಿಂಕ್ that I want to do this profession. Okay, okay. Yes, sir. So it is a responsibility of the people who are in the profession, in that respective profession, to bring dignity to that profession. Yes, fine. That's what we have done, teaching. Okay. Teaching ಅಲ್ಲಿ ಒಂದು ಡಿಫರೆಂಟ್ ಡಿಗ್ನಿಟಿ we have brought. ಈ ಸಂದರ್ಭ ಒಂದು ವಿಚಾರ, ನಮ್ಮ ಮಂಗಳೂರು ಕೂಡ ನೋಡಿದ್ದು, ಈಗ ನರೇಂದ್ರ ನಾಯಕ್ ಅವರು ಸಮಾಜದ ಉನ್ನತ ಸ್ಥಾನಮಾನದಲ್ಲಿದ್ದೀರಾ. ಈ ಹಿಂದೆಯೂ ಕೂಡ ಬಹಳಷ್ಟು ಕಷ್ಟಪಟ್ಟು ಪೈಜಾಮ್ಗಳನ್ನು, ಜುಬ್ಬಗಳನ್ನು ಹಾಕಿಕೊಂಡು, ಜೋಳಿಗೆಯನ್ನು ಹಾಕಿಕೊಂಡು ಅಷ್ಟು ಕಷ್ಟಪಟ್ಟು ಬಂದವರು ತಾವು. ಜೀವನದಲ್ಲಿ ಕಷ್ಟವನ್ನು ನೋಡಿದ್ದೀರಾ, ಸುಖವನ್ನು ನೋಡಿದ್ದೀರಾ, ಸೋಲನ್ನು ನೋಡಿದ್ದೀರಾ, ಗೆಲುವನ್ನು ನೋಡಿದ್ದೀರಾ. ಈ ಸಂದರ್ಭ ಬಹಳಷ್ಟು ಕಷ್ಟ, ಇದನ್ನು ನಾನು ಇಲ್ಲಿ ತನಕ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಬಂದಾಗ ಒಂದು ವಿಚಾರ ಏನು ಹೇಳ್ತೀರಾ? ಹೌದು. ಈಗ ನೋಡಿ, ಕಷ್ಟ ಅಂದರೆ ಈ ನ್ಯಾಚುರಲಿ ಬರುವಂಥ ಕಷ್ಟ ಇದೆ, ಅದರ ಬಗ್ಗೆ ಬೇಸರ ಇಲ್ಲ. ಯಾಕಂದರೆ ಅದು ಮ್ಯಾನೇಜಬಲ್. ನಾವು ಎಲ್ಲಿ ಕೇರ್ ತಗೊಂಡ್ರೆ ಸರಿ ಆಗ್ತದೆ ಅಂತ ಗೊತ್ತಿರ್ತದೆ.
ಬಟ್ ನಮ್ಮದಲ್ಲದ ತಪ್ಪಿಗೆ ಹೊರಗಡೆಯಿಂದ ನಮಗೆ ಒಂದು ಈ ಎಂಥದ್ದು ಅಧಿಕಾರ ಉಪಯೋಗಿಸಿ ನಮ್ಮ ಮೇಲೆ ಅಥವಾ ಆರೋಪ ಹೊರಿಸಿ ಏನೆಲ್ಲ ಮಾಡ್ತಾರೆ ನೋಡಿ, ಅದು ಬಹಳ ಕಷ್ಟ. ಅದು ನಮ್ಮಿಂದ ತಡ್ಕೊಳ್ಳಿಕ್ಕಾಗೋದಿಲ್ಲ. ಯಾಕಂದರೆ ನಮ್ಮ ಮೈಂಡ್ ಸೆಟ್ ಹಾಗಿರೋದಿಲ್ಲ. ವಿ ಆರ್ ಟೀಚರ್ಸ್. ಓಕೆ, ರೈಟ್. ಟೀಚರ್ಸ್ ಅಂದರೆ ಇಟ್ ಇಸ್ ದೇ ಆರ್ ಜಸ್ಟ್ ಲೈಕ್ ಆರ್ಟಿಸ್ಟ್. ರೈಟ್. ಸೊ ಮನಸ್ಸು ಸಾಫ್ಟ್ ಇರ್ತದೆ. ಕರೆಕ್ಟ್. ಅವ್ರಿಗೆ ಇದನ್ನೆಲ್ಲ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ತುಂಬ ಜನ ಟೆಸ್ಟ್ ಮಾಡಿದ್ದಾರೆ. ಓಕೆ. ನೋಡುವ ಇವ್ರನ್ನ ಹೇಗೆ ಮ್ಯಾನೇಜ್ ಮಾಡೋದು ಅಂತ, ಅಂದರೆ ಹೇಗೆ ಟ್ಯಾಕಲ್ ಮಾಡೋದು ನೋಡುವ ಅಂತ ತುಂಬ ಜನ ತೊಂದರೆ ಕೊಟ್ಟಿದ್ದಾರೆ. ಆ್ಯಂಡ್ ಹ್ಯಾಡ್ ಗಾನ್ ಥ್ರೂ, ವಿ ಹ್ಯಾವ್ ಗಾನ್ ಥ್ರೂ ದ್ಯಾಟ್. ನಾನು ಮಾತ್ರ ಅಲ್ಲ, ನಮ್ಮ ಫ್ಯಾಮಿಲಿ ವಿ ಹ್ಯಾವ್ ಗಾನ್ ಥ್ರೂ ದ್ಯಾಟ್. ನಮ್ಮ ಮನೆಯವರಾಗಲಿ ಇಡೀ ಫ್ಯಾಮಿಲಿ. ಓಕೆ. ಬಟ್ ವಿ ಹ್ಯಾವ್ ಗಾನ್ ಥ್ರೂ ಟಫ್ ಡೇಸ್. ತುಂಬ. ಬಟ್ ಫೈನಲಿ ವಿ ಪ್ರೂವ್ ದ್ಯಾಟ್ ಹಾಂ, ಯಾರು ಆ ರೀತಿ ಆರೋಪ ಮಾಡ್ತಾರೆ, ಯಾರು ತೊಂದರೆ ಕೊಟ್ಟಿದ್ದಾರೆ, ದೇ ಆರ್ ರಾಂಗ್ ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಪೊಸಿಷನ್. ರೈಟ್. ದೇ ಆರ್ ರಾಂಗ್, ನಾಟ್ ವಿ. ರೈಟ್. ನಿಜ ನಿಜ. ಯಾಕಂದರೆ ಎಲ್ಲದು ದೇವ್ರ ಮೇಲಿದ್ದವನು ನೋಡ್ತಾನಲ್ಲ, ಯಾವುದು ಸರಿ ಯಾವುದು. ನೋಡಿ, ನಾವು ಶಿಕ್ಷೆ ಕೊಟ್ಟರೆ ಅಥವಾ ಈ ಯಾವುದು ನಮ್ಮ ಲೀಗಲ್ ಸಿಸ್ಟಮ್ ಏನು ಶಿಕ್ಷೆ ಕೊಡ್ತದೆ ಅದು ಟೆಂಪರರಿ. ಕರೆಕ್ಟ್. ಕರೆಕ್ಟ್. ಮೇಲಿರುವ ದೇವರು ಶಿಕ್ಷೆ ಕೊಟ್ಟರೆ ಅದು ಪರ್ಮನೆಂಟ್. ನಿಜ ನಿಜ. ಅದು ನಾನು ಸಹ ಹೊರತಲ್ಲ ಅದಕ್ಕೆ. ಕರೆಕ್ಟ್. ಇಟ್ ಇಸ್ ಅಪ್ಲಿಕೇಬಲ್ ಫಾರ್ ಮೀ ಆಲ್ಸೋ. ನಿಜ. ಆದ್ದರಿಂದ ಇನ್ನೊಬ್ಬರಿಗೆ ಅನ್ಯಾಯ ಮಾಡಬಾರ್ದು, ಇನ್ನೊಬ್ಬರಿಗೆ ತೊಂದರೆ ಕೊಡಬಾರ್ದು. ಎಷ್ಟು ಒಳ್ಳೇದು ಮಾಡ್ಲಿಕ್ಕೆ ಆಗ್ತದೆ ಮಾಡಬೇಕು. ಓಕೆ. ಸೊ ವಿ ಆರ್ ಅಪ್ ಟು ದ್ಯಾಟ್. ಓಕೆ. ಬಹಳ ಬೇಸರ ತರುವಂತ ಸಂಗತಿ ಅಂತ ಹೇಳಿದ್ರೆ ಇದೆ ಒಂದು, ಅದನ್ನ ಹೇಳಿ ಏನು ಪ್ರಯೋಜನ ಹೇಳಿ. ಬಹಳ ಬೇಸರ ತರುವಂತ ಸಂಗತಿ ನಾನು ಇಂಡೈರೆಕ್ಟ್ಲಿ ನಿಮ್ಗೆ ಹೇಳಿದೆ. ಓಕೆ. ಬಟ್ ಅದನ್ನ ಡಿಟೇಲ್ ಆಗಿ ಹೇಳಿದ್ರೆ ಇಟ್ ವಿಲ್ ಟೇಕ್ ಎ ಡಿಫರೆಂಟ್ ಮೀನಿಂಗ್. ಓಕೆ. ಲೆಟ್ ಮಿ ನಾಟ್ ಇನ್ವಾಲ್ವ್ ಇನ್ ಎನಿ ಕಾಂಟ್ರವರ್ಸಿ. ರೈಟ್. ಈ ಹಿಂದೆ ಸರ್, ಈ ಪ್ರೊಫೆಷನ್ಗೆ ಬರೋದಕ್ಕಿಂತ ಹಿಂದೆ ಏನಾದರೂ ಒಂದು ಘಟನೆ, ಸ್ಟ್ರಗಲ್ ಅಂತ ಬಂದಾಗ, ಅಂದರೆ ಹಾಗೆ ಇನ್ ಪರ್ಟಿಕ್ಯುಲರ್ ಅಂತಲ್ಲ. ನೋಡಿ, ವೆನ್ ಯು ಸ್ಟಾರ್ಟ್ ದ ಪ್ರೊಫೆಷನ್ ಪೀಪಲ್ ಯೂಸ್ ಟು ಆಸ್ಕ್. ಈಗ ನಾವು ಕೇಳ್ತೇವೆ 10th ಸ್ಟ್ಯಾಂಡರ್ಡ್ ಮಾರ್ಕ್ ಎಷ್ಟು, PUC ಮಾರ್ಕ್ ಎಷ್ಟು. ಹಾಗೆ ನಾನು ಪ್ರೊಫೆಷನ್ ಸ್ಟಾರ್ಟ್ ಮಾಡಿದವಾಗ ಪೇರೆಂಟ್ಸ್ ಕೇಳ್ತಾ ಇದ್ರು, ನಿಮ್ದು 10th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಎಷ್ಟು, PUC ಮಾರ್ಕ್ಸ್ ಎಷ್ಟು. ಓಕೆ. ಪೇರೆಂಟ್ಸ್ ಕೇಳ್ತಾರೆ ಬಿಕಾಸ್ ಯಂಗ್ಸ್ಟರ್ ಅಲ್ಲ, ದೇ ವಾಂಟೆಡ್ ಟು ಚೆಕ್ ವೆದರ್ ಐ ಆಮ್ ಕೆಪೇಬಲ್ ಆಫ್ ಟೀಚಿಂಗ್. ಓಕೆ. ಓಕೆ. ತಂಬಳಿ. ಹೌದು. ಓಕೆ. ಬಟ್ ಟೆನ್ಷನ್ ಆಗ್ತಿರ್ಲಿಲ್ಲ. ಬಟ್ ಏನೋ ಒಂದು ಏನಪ್ಪ ಹೀಗೆ ಕೇಳ್ತಾರೆ ಅಂತ. ರೈಟ್. ಬಟ್ ಅದಕ್ಕೆ ಪೇಷನ್ಸ್ ಬೇಕು. ನಾವು ಅವರು ಯಾವ ರೀಸನಿಗೋಸ್ಕರ ಕೇಳ್ತಾರೆ ಅನ್ನೋದು ಗೊತ್ತಿರಬೇಕು. ಕರೆಕ್ಟ್. ಆ್ಯಂಡ್ ಐ ಹ್ಯಾವ್ ಮ್ಯಾನೇಜ್ ದ್ಯಾಟ್ ನೈಸ್ಲಿ. ಕರೆಕ್ಟ್. ಸೊ ಐ ಡಿಂಟ್ ಥಿಂಕ್ ದ್ಯಾಟ್ ಇಟ್ಸ್ ಎ ಡಿಫಿಕಲ್ಟಿ. ಕರೆಕ್ಟ್. ಬಟ್ ತುಂಬ ಎಲ್ಲ ಕಷ್ಟ ಇತ್ತು. ಅಂದರೆ ಈಗ ಏನು ಹೇಳ್ತಾರೆ, ಬಟ್ ಊಟಕ್ಕೆಲ್ಲ ಏನು ತೊಂದರೆ ಇರಲಿಲ್ಲ. ಓಕೆ. ಕಷ್ಟ ಅಂದರೆ ನಾವು ಕಷ್ಟಪಟ್ಟು ಅದನ್ನು ಸಾಲ್ವ್ ಮಾಡುವಂಥ ಕಷ್ಟ ಅಂತ ಆದರೆ ಎಲ್ಲರೂ ಕಷ್ಟಪಡ್ತಾರಲ್ಲ. ಒಂದು ಪ್ರಾಬ್ಲಮ್ ಇದೆ, ನಾವು ಈ ರೀತಿಯಲ್ಲಿ ಕಷ್ಟಪಟ್ಟರೆ ಅದು ಸಾಲ್ವ್ ಆಗ್ತದೆ ಅಂತ ಆದರೆ ಎವ್ರಿಬಡಿ ವಿಲ್ ಕರೆಕ್ಟ್. ಟ್ರೈ ದೇರ್ ಲೆವೆಲ್. 100%. ನಾನು ಅದಕ್ಕೆ ಹೊರತಲ್ಲ ಅಷ್ಟೇ. ನಿಜ ನಿಜ. ಜೊತೆಗೆ ತಂದೆ ತಾಯಿಯವರನ್ನೇ ಈ ಸಂದರ್ಭ, ತಂದೆಯನ್ನ ಬಹಳಷ್ಟು ಮಿಸ್ ಮಾಡ್ತೀರಾ ಸರ್. ಜೊತೆಗೆ ತಾಯಿಯನ್ನು ಸಹ. ತಾಯಿ ಇದ್ದಾರೆ. ತಂದೆ ತೀರ್ಕೊಂಡ್ರು ಪಾಪ, ಒಂದು 1994 ತೀರ್ಕೊಂಡ್ರು. 1994 ಅಟ್ ದ ಏಜ್ ಆಫ್ 64. ಎಸ್ ಎಸ್ ಸರ್. ಹೆಮ್ಮೆ ಇದೆ ತಮ್ಮ ಈ ಜರ್ನಿ ಏನಿದೆ, ಬಹಳಷ್ಟು ಹೆಮ್ಮೆ ಇದೆ. ಯಾಕಂದರೆ ಮಂಗಳೂರು ಕೂಡ ನೋಡಿದೆ ತಮ್ಮ ಜರ್ನಿಯನ್ನು, ನಾವುಗಳು ನೋಡಿದ್ದೇವೆ. ಇದೀಗ ದೇಶದ ಗಮನ ಸೆಳೆದಿರುವಂಥ ಶಿಕ್ಷಣ ಸಂಸ್ಥೆಯನ್ನು ತಾವು ನಡೆಸ್ತಾ ಇದ್ದೀರಾ, ಚೇರ್ಮನ್ ಆಗಿದ್ದೀರಾ ಅಂತ ಬಂದಾಗ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಮಾಡ್ತಾ ಇದೆ. ದ್ಯಾಟ್ಸ್ ವೈ ಒನ್ಸ್ ಅಗೇನ್ ಹ್ಯಾಟ್ಸ್ ಆಫ್ ಟು ಯು ಸರ್. ಹೆಮ್ಮೆ ಇದೆ ತಮ್ಮ ಒಂದು ಸಾಧನೆಯ ಬಗ್ಗೆ. ಜೊತೆಗೆ ಇವೆಲ್ಲದರ ಜೊತೆಗೆ ಒಂದು ವಿಚಾರ ಸರ್, ಇತ್ತೀಚಿನ ಕಾಲಘಟ್ಟದಲ್ಲಿ ಎಜುಕೇಷನ್ ಅಂತ ಬಂದಾಗ ಅಥವಾ ಹಾಸ್ಪಿಟಲ್ನ ವಿಚಾರವಾಗಿ ನಾವು ಮಾತನಾಡಿದಾಗ, ಈ ಕ್ಷೇತ್ರಗಳ ಬಗ್ಗೆ ಮಾತನಾಡಿದಾಗ ಎಜುಕೇಷನ್ ವ್ಯಾಪಾರೀಕರಣ ಆಗ್ತಾ ಇದೆ ಅನ್ನುವಂಥ ಒಂದು ಆರೋಪವೂ ಕೂಡ ಇದೆ. ಏನು ಹೇಳ್ತಾರೆ ಸರ್ ಪ್ರೊಫೆಸರ್ ನರೇಂದ್ರ ನಾಯ್ಕ್ ಅವರು? ನೋಡಿ, ಜನರು ಏನು ಅರ್ಥ ಮಾಡ್ಕೊಳ್ಬೇಕಂತ ಹೇಳಿದರೆ, ದೇ ಆರ್ ಫ್ರೀ ಟು ಸ್ಪೀಕ್ ಎನಿಥಿಂಗ್. ಎಸ್. ಬಟ್ ಅವರು ಮಾತಾಡುವಾಗ ಹೌ ಮಚ್ ಸೆನ್ಸ್ ಇಟ್ ಮೇಕ್ಸ್ ಅನ್ನೋ ಪ್ರಶ್ನೆ. ಮೊದಲಿನ ಕಾಲದಲ್ಲಿ ಹೇಗಿತ್ತು ಅಂತ ಹೇಳಿದರೆ, ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಗವರ್ಮೆಂಟ್ ಅಥವಾ ಏಡೆಡ್ ಇತ್ತು. ಅವರಿಗೆಲ್ಲ ಸ್ಯಾಲ್ರಿಯನ್ನು ಗವರ್ಮೆಂಟೇ ಕೊಡ್ತಾ ಇತ್ತು. ಸ್ಕೂಲ್ ಕಾಲೇಜಸನ್ನು ಗವರ್ಮೆಂಟೇ ನಡೆಸ್ತಾ ಇತ್ತು. ಗವರ್ಮೆಂಟ್ ಹೇಗೆ ನಡೆಸೋದು? ಅಟ್ ದ ಕಾಸ್ಟ್ ಆಫ್ ಟ್ಯಾಕ್ಸ್. ಬಟ್ ಕ್ರಮೇಣ ಏನಾಯ್ತು ಅಂತ ಹೇಳಿದರೆ, ಗವರ್ಮೆಂಟಿಗೆ ನಮ್ಮ ದೇಶಕ್ಕೆ ಎಷ್ಟು ಶಿಕ್ಷಣ ಸಂಸ್ಥೆಗಳು ಬೇಕು, ಎಷ್ಟು ಹಾಸ್ಪಿಟಲ್ಸ್ ಬೇಕು, ಅಷ್ಟನ್ನು ಮಾಡುವ ಕೆಪಾಸಿಟಿ ಇಲ್ಲ. ಈಗ ಸಹ ಇಲ್ಲ, ಅದು ಯಾವ ಗವರ್ಮೆಂಟೇ ಆಗಲಿ. ಓಕೆ. ಹಾಗಾಗಿ ಅವರೇನು ಹೇಳಿದರು, ಪ್ರೈವೇಟೈಸೇಷನ್ ಮಾಡೋಣ ಅಂತ. ಅದಕ್ಕೋಸ್ಕರವಲ್ಲ ಪ್ರೈವೇಟ್ ಕಾಲೇಜಿಗೆಲ್ಲ ಪರ್ಮಿಷನ್ ಕೊಟ್ಟದ್ದು, ಅದಕ್ಕೋಸ್ಕರ ಅಲ್ವಾ. ಎಲ್ಲರಿಗೂ ಶಿಕ್ಷಣ ಸಿಗಬೇಕು, ಎಲ್ಲರಿಗೂ ಹೆಲ್ತ್ ಫೆಸಿಲಿಟಿ ಸಿಗಬೇಕು ಅನ್ನೋ ಉದ್ದೇಶದಿಂದ ಪ್ರೈವೇಟ್ ಹಾಸ್ಪಿಟಲ್ಸ್, ಪ್ರೈವೇಟ್ ಅನ್ನೋ ಕಾನ್ಸೆಪ್ಟ್ ಬಂದ ಕೂಡಲೇ ಎವ್ರಿ ಫಂಡಿಂಗ್ ಯು ಓನ್ಲಿ ಹ್ಯಾವ್ ಟು ಡೂ. ಗೌರ್ಮೆಂಟಿಂದ ಸಪೋರ್ಟ್ ಇಲ್ಲ. ಇನ್ಫ್ಯಾಕ್ಟ್ ಗೌರ್ಮೆಂಟಿಗೆ ನಮ್ಮಂಥ ಸಂಸ್ಥೆಗಳಿಂದ ಸಪೋರ್ಟ್ ಇರೋದು, ಗೌರ್ಮೆಂಟಿಂದ ನಮಗೇನು ಸಪೋರ್ಟ್ ಇಲ್ಲ.
ಓಕೆ ಓಕೆ ನಾವು ಏನು ಫೆಸಿಲಿಟಿ ಬೇಕಂತಾದರೆ ಗೌರ್ಮೆಂಟಿಗೆ ಎಕ್ಸ್ಟ್ರಾ ಪೇ ಮಾಡಬೇಕು. ಗೌರ್ಮೆಂಟಿಗೆ ಲೀಗಲಿ ನಾವು ಒಂದು ಅಡಿಷನಲ್ ಬ್ಯಾಚ್ ಬೇಕಂತಾದರೆ ಗೌರ್ಮೆಂಟಿಗೆ ಅಡಿಷನಲ್ ಬ್ಯಾಚ್ ಅಪ್ಲಿಕೇಶನ್ ಪ್ರೊಸೆಸ್ ಮಾಡಬೇಕಾದ್ರೆ 20,000 30,000 ನಾವು ಪೇ ಮಾಡಬೇಕು. ಅದಾದ ನಂತರ ಆ ಬ್ಯಾಚ್ ಪರ್ಮಿಷನ್ ಸಿಗ್ಬೋದು, ಸಿಗದೇ ಇರ್ಬೋದು. ಸಿಗದೇ ಇದ್ದರೆ ದುಡ್ಡು ವಾಪಸ್ ಕೊಡೋದಿಲ್ಲ. ಎಸ್ ಹೌದು. ಇದನ್ನು ನೀವು ವ್ಯಾಪಾರೀಕರಣ ಅಂತ ಹೇಳ್ತೀರಾ? ಈ ವಿಷಯವನ್ನು ನೀವು ಹೇಳಿ. ಗವರ್ಮೆಂಟ್ ಏನು ನಮಗೆ ಚಾರ್ಜ್ ಮಾಡ್ತದೆ, ಪ್ರೈವೇಟ್ ಆರ್ಗನೈಸೇಷನ್ ಏನೆಲ್ಲ ಇರ್ತದೆ ಅದಕ್ಕೆ ಚಾರ್ಜ್ ಮಾಡ್ತದೆ, ಚಾರ್ಜ್ ಮಾಡದೆ ಫೆಸಿಲಿಟಿ ಕೊಡೋದಿಲ್ಲ. ಓಕೆ, ಇದಕ್ಕೇನು ಹೇಳ್ತೀರಿ ನೀವು? ಇದಕ್ಕೆ ವ್ಯಾಪಾರೀಕರಣ ಅಂತ ಹೇಳ್ತೀರಾ? ಒಂದು, ದೇವಸ್ಥಾನದಲ್ಲಿ ಪೂಜೆ ಆಗ್ತದೆ, ಪುರಸ್ಕಾರ ಆಗ್ತದೆ, ದೇವರಿಗೆ ಕರ್ಪೂರ ಆರತಿ ಆಗ್ತದೆ, ನೈವೇದ್ಯ ಆಗ್ತದೆ, ರಂಗಪೂಜೆ ಆಗ್ತದೆ. ದೇವಸ್ಥಾನದಲ್ಲಿ ಬೋರ್ಡ್ ನೋಡೋದಿಲ್ವಾ ನೀವು? ಎಸ್, ರಂಗಪೂಜೆಗೆ 1,500, ಇದಕ್ಕೆ ಒಂದು ದಿನದ ಅನ್ನ ಸಂತರ್ಪಣೆ 15,000. ಅದಕ್ಕೇನು ಹೇಳ್ತೀರಿ ನೀವು? ಓಕೆ, ಆ ಅಮೌಂಟ್ ಕೊಡದೆ ರಂಗಪೂಜೆ ಮಾಡ್ತಾರಾ ದೇವಸ್ಥಾನದಲ್ಲಿ? ರೈಟ್. ಇದಕ್ಕೆ ವ್ಯಾಪಾರೀಕರಣ ಅಂತ ಹೇಳ್ತೀರಾ? ಹೇಳೋದು ಸರಿ ಆಗ್ತದೆ? ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಐ ಥಿಂಕ್ ಐ ಹ್ಯಾವ್ ಆನ್ಸರ್ಡ್ ಯು. ಎಸ್ ಸರ್, ಎಸ್ ಸರ್. ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಬಿಲ್ಡಿಂಗ್ ಆಗಲಿ, 100%. ಕಾಲೇಜ್ ಲೆಕ್ಚರರ್ಸ್ ಆಗಲಿ, ಪ್ರತಿಯೊಂದು ಇಟ್ ಮಸ್ಟ್ ಬಿ ಎಟ್ ದ ಸ್ಟೂಡೆಂಟ್ಸ್ ಫೀಸ್, ಎಸ್, ಎಟ್ ದ ಕಾಸ್ಟ್ ಆಫ್ ಸ್ಟೂಡೆಂಟ್ಸ್ ಫೀಸ್. ಕರೆಕ್ಟ್. ಅದನ್ನು ವ್ಯಾಪಾರೀಕರಣ ಹೇಳೋದಂತಾದರೆ, ಈಗ ನಿಮ್ಮ ಫಾರ್ ಎಕ್ಸಾಂಪಲ್ ಇದು ಮೀಡಿಯಾ ರನ್ ಆಗಬೇಕು. ಕರೆಕ್ಟ್. ಮೀಡಿಯಾ ರನ್ ಆಗಬೇಕಂತಾದರೆ ನೀವು ಸ್ಪಾನ್ಸರ್ಶಿಪ್ ತಗೊಳ್ಬೇಕು, ಅಡ್ವರ್ಟೈಸ್ಮೆಂಟ್ ತಗೊಳ್ಬೇಕು. ಅದನ್ನು ವ್ಯಾಪಾರೀಕರಣ ಅಂತ ಹೇಳ್ತೀರಾ? ಓಕೆ. ನೀವು ವ್ಯಾಪಾರೀಕರಣ ಅಂತ ಹೇಳೋದಂತಾದರೆ, ಲೆಟ್ ಗವರ್ಮೆಂಟ್ ಕ್ಯಾನ್ಸಲ್ ಆಲ್ ದ ಕಾಲೇಜಸ್, ಗವರ್ಮೆಂಟ್ ರನ್ ಆಲ್ ದ ಕಾಲೇಜಸ್, ಆಲ್ ಹಾಸ್ಪಿಟಲ್ಸ್. ಓಕೆ, ರೈಟ್. ಆವಾಗ ಈ ಪ್ರಶ್ನೆ ಬರೋದಿಲ್ಲ. ನಿಜ ನಿಜ ನಿಜ. ಆದರೂ ಸಹ ಗವರ್ಮೆಂಟ್ ಮಾಡೋದು ವ್ಯಾಪಾರೀಕರಣವೇ. ಓಕೆ, ನೀವು ವ್ಯಾಪಾರೀಕರಣ ಅಂತ ಹೇಳಿದರೆ ಹಾಂ, ಮತ್ತೆ ಜನರು ಎಲ್ಲ ಮಾತಾಡೋದನ್ನ ಜಸ್ಟ್ ಬಿಕಾಸ್ ದೇ ಹ್ಯಾವ್ ಗಾಟ್ ಫ್ಲೂಯೆನ್ಸಿ ಇಟ್ ಡಸಂಟ್ ಮೀನ್ ದಟ್ ವಾಟ್ ದೇ ಆರ್ ಸ್ಪೀಕಿಂಗ್ ಇಸ್ ರೈಟ್. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ವಚನಕಾರರು ಏನು ಹೇಳ್ತಾರೆ? ಅವರವರ ಭಾವಕ್ಕೆ ಅವರವರ ಭಕುತಿಗೆ ಇರುತಿ ಹನು ಶಿವಯೋಗಿ, ಹರಿಯ ಭಕ್ತನಿಗೆ ಹರಿ, ಹರನ ಭಕ್ತನಿಗೆ ಹರ, ನರರೇನು ಕಾಣುವರು ಅದರಂತೆ ತೋರುವನು ಸರ್ವಜ್ಞ. ಅವರಿಗೆ ಹೇಗೆ ಕಾಣಿಸ್ತದೆ ಹಾಗೆ ಮಾತಾಡೋದು. ಓಕೆ, ಮಾತಾಡಲಿ ಬಿಡಿ. ಎಸ್, ಯಾಕಂದರೆ ಐ ಆಮ್ ಆಫ್ ದಿ ಸ್ಟ್ರಾಂಗ್ ಕರೆಕ್ಟ್ ವ್ಯೂ ದ್ಯಾಟ್ ನಿಂದಕರಿರಬೇಕಯ್ಯ, ನಿಂದಕರಿರಬೇಕು. ಅವ್ರು ಹೇಳಿದ್ರಲ್ಲಿ ಎಷ್ಟು ಸತ್ಯತೆ ಇದೆ ಅದನ್ನು ನಾವು ತಗೊಳ್ಬೇಕು. ಅವ್ರು ಹೇಳಿದ್ರಲ್ಲಿ ಸತ್ಯತೆ ಇಲ್ಲ ಅಂತಂದರೆ ಯು ಟು ಇಗ್ನೋರ್ ಇಟ್. ದಟ್ಸ್ ದ ವೇ ಇನ್ ವಿಚ್ ಯು ಗಾಟ್ ಟು ಗೋ ಹೆಡ್. ದಟ್ಸ್ ಇಟ್. ಓಕೆ, ಬ್ಯೂಟಿಫುಲ್ ಸರ್, ಬ್ಯೂಟಿಫುಲ್. ಎಸ್ ಸರ್, ಹೆಮ್ಮೆ ಇದೆ ತಮ್ಮ ಸಾಧನೆ ಬಗ್ಗೆ. ಇದೆಲ್ಲವೂ ಕೂಡ ಸಾಧ್ಯ ಅಂತ ಬಂದಾಗ ಒಂದು ಕಡೆ ಹಾರ್ಡ್ ವರ್ಕ್, ಮತ್ತೊಂದು ಕಡೆ ನನ್ನ ಪ್ರಕಾರ ಆತ್ಮವಿಶ್ವಾಸ ಅಲ್ವಾ? ತಮ್ಮ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಎಷ್ಟು ಮುಖ್ಯ ಸರ್ ಒಬ್ಬ ವ್ಯಕ್ತಿಗೆ ಸಾಧನೆ ಮಾಡಬೇಕು. ನೋಡಿ, ನೀವು ಒಂದೊಂದು ಸಾಧನೆ ಮಾಡಿದಾಗೆ ನಿಮಗೊಂದು ವಿಶ್ವಾಸ ಬರ್ತದೆ, ಐ ಕ್ಯಾನ್ ಡೂ ಇಟ್ ಅಂತ. ದ್ಯಾಟ್ ವಿಲ್ ಗಿವ್ ಯು ಸ್ಟ್ರೆಂತ್ ಟು ಟೇಕ್ ಅಪ್ ನೆಕ್ಸ್ಟ್ ಟಾಸ್ಕ್. ಎಸ್, I can do it. Yes. You work hard and you have a talent to do that and you will do it. You will succeed. Then that will give you confidence. Yes, I can do it. ಅಂತ. ಎಸ್. ಈಗ ಅದು ಟೀಚಿಂಗ್ ಫೀಲ್ಡಲ್ಲಾಗಲಿ ಎನಿ ಆರ್ಟ್ ಫಾರ್ಮ್ ಹಾಗೆ ಅದು. ಈಗ ಮ್ಯೂಸಿಕಲ್ಲಿ ಈಗ ಮೇನ್ ಹಾಡುಗಾರರು ಏನೋ ಹಾಡ್ತಾರೆ. ಇಫ್ ಐ ಆಮ್ ಪ್ಲೇಯಿಂಗ್ ಹಾರ್ಮೋನಿಯಂ, ನಾನು ಅದರ ಹಾಗೆ ಅವರಿಗೆ ಪೂರಕವಾಗಿ ನುಡಿಸ್ತೇನೆ ಅಂತ ಹೇಳಿದರೆ ವಾ ಕ್ಯಾ ಬಾತ್ ಅಂತ ಹೇಳ್ತಾರೆ. ಆವಾಗ ಇದು ವಿ ಥಿಂಕ್ ದಟ್ ಇಟ್ ಇಸ್ ಎ ಸಕ್ಸಸ್. ಕರೆಕ್ಟ್. ದಟ್ ಮೇಕ್ಸ್ ಅಸ್ ಟು ಪ್ಲೇ ಬೆಟರ್ ದ್ಯಾನ್ ದ್ಯಾಟ್. ಅದು ಕಾನ್ಫಿಡೆನ್ಸ್ ಕೊಡ್ತದೆ. ದಿಸ್ ಇಸ್ ಕಾಲ್ಡ್, ನೀವು ಹೇಳೋದು ಕರೆಕ್ಟ್ ಇದೆ, ಆತ್ಮವಿಶ್ವಾಸ. ಆತ್ಮವಿಶ್ವಾಸ ನಿಮಗೆ ನೆಕ್ಸ್ಟ್ ಟಾಸ್ಕ್ ಅನ್ನ ಇನಿಷಿಯೇಟ್ ಮಾಡಲಿಕ್ಕೆ ಒಂದು ಏನು ಬಲ ಕೊಡ್ತದೆ. ಜೊತೆಗೆ ನರೇಂದ್ರ ನಾಯ್ಕ ಅವರು ನಮ್ಮ ಜೊತೆ ಇದ್ದಾರೆ ಅಂತ ಬಂದಾಗ ಕೆಲವು ಸಾಧಕರಲ್ಲೂ ಕೂಡ ಈ ಒಂದು ಪ್ರಶ್ನೆಗಳು ಸರ್ ಒನ್ ವರ್ಡಲ್ಲಿ ಉತ್ತರ ಬೇಕಾಗಿದೆ, ಒನ್ ವರ್ಡಲ್ಲಿ ಉತ್ತರವನ್ನು ಕೊಡಬೇಕಾಗುತ್ತೆ. ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ ಸರ್. ತಮ್ಮ ರೋಲ್ ಮಾಡೆಲ್? ಇಲ್ಲ, ಟೀಚಿಂಗಲ್ಲಿ ನಮ್ಮ ಹೈಸ್ಕೂಲ್ ಟೀಚರ್ ಒಬ್ಬರು ಸದಾನಂದ್ ಹೊಳ್ಳ ಅಂತಿದ್ದಾರೆ. He is a role model for teaching. Okay, life journey ಅಲ್ಲಿ ಲೈಫ್ ಜರ್ನಿಯಲ್ಲಿ ನಾನು ಇಂಥವ್ರ ಹಾಗೆ ಆಗಬೇಕಂತ ನಾನು ಯಾವತ್ತೂ ಅನಿಸ್ಕೊಳ್ಳಿಲ್ಲ. Okay. I might have what is it, absorbed good qualities from so many people. One particular person ಇವ್ರ ಹಾಗೆ ಆಗಬೇಕಂತ ನಾನು ಅಂದ್ಕೊಂಡಿಲ್ಲ. ಓಕೆ, ಆದ್ದರಿಂದ ಒನ್ ಪರ್ಟಿಕ್ಯುಲರ್ ಪರ್ಸನ್ ರೋಲ್ ಮಾಡೆಲ್ ಅಲ್ಲ. ಇಲ್ಲ, ಟೀಚಿಂಗ್ ಅಲ್ಲಿ ಒಬ್ರು ಇದ್ದಾರೆ. ಓಕೆ ಓಕೆ, ಎಸ್ ಸರ್. ತಮ್ಮಲ್ಲಿರುವಂಥ ಒಳ್ಳೆಯ ಗುಣ ಏನಂತ ಅನ್ಕೊಳ್ತೀರಿ? ಐ ಥಿಂಕ್ ಐ ಡೋಂಟ್ ನೋ. ಒಳ್ಳೆಯ ಗುಣ ಅಂತ ನಾನಲ್ಲ, ಇನ್ನೊಬ್ರು ಹೇಳಬೇಕು. ಓಕೆ, ಅಲ್ಲ ಬಹುಶಃ ತಮ್ಮಲ್ಲಿ ನರೇಂದ್ರ ನಾಯ್ಕ ಅವರೇ ತಮ್ಗೆ ಅನ್ಕೊಂಡಾಗ ಇದು ಒಳ್ಳೆಯ ಗುಣ? ಐ ಥಿಂಕ್ ದ ಪೇಷನ್ಸ್. ಕೆಟ್ಟ ಗುಣ? ನನ್ನ ಏನು ಕೆಪಾಸಿಟಿ ಇದೆ ಅದಕ್ಕೆ ಸರಿಯಾಗಿ ನಾನು ಮಾಡದೆ ಮಿಸ್ಟೇಕ್ ಮಾಡಿದ್ದು ಇರ್ತದಲ್ಲ, ಅದು ಕೆಟ್ಟ ಗುಣ ಇರಬಹುದು. ಓಕೆ, ಪ್ಲಸ್ ಪಾಯಿಂಟ್ ನರೇಂದ್ರ ನಾಯ್ಕ ಅವರದ್ದು ಹಾರ್ಡ್ ವರ್ಕ್ ಅಂಡ್ ಡಿಸಿಪ್ಲಿನ್. ಓಕೆ, ಮೈನಸ್ ಪಾಯಿಂಟ್? Sometimes I am very tough.
ಟಫ್. ಓಕೆ ನಾಟ್ ನಾವು, ಅರ್ಲಿಯರ್ ಐ ವಾಸ್ ವೆರಿ ವೆರಿ ಟಫ್. ಓಕೆ ಅದು ಅಷ್ಟು ಟಫ್ ಆಗುವ ಅಗತ್ಯ ಇರಲಿಲ್ಲ. ಟಫ್ನೆಸ್, ಓಕೆ ಶಾರ್ಪ್ ವರ್ಡ್ಸ್, ಓಕೆ ಓಕೆ ನಾಟ್ ಬ್ಯಾಡ್ ವರ್ಡ್ಸ್. ಓಕೆ ರೈಟ್ ಸರ್. ಟಫ್ ವರ್ಡ್ಸ್. ಎಸ್, ಟಫ್ ವರ್ಡ್ಸ್. ಬಡತನ ಅಂದರೆ ಬಡತನ ಅಂದರೆ ವಾಟ್ ವಿ ಡಿಸರ್ವ್. ಇಫ್ ಯು ಡೋಂಟ್ ಹ್ಯಾವ್ ದ್ಯಾಟ್, ದೆನ್ ಇಟ್ಸ್ ಬಡತನ. ಬಡತನ. ದೇವರು ಅಂದರೆ ಇಟ್ಸ್ ಎ ಫೇತ್. ಓಕೆ. ಯಶಸ್ಸು ಅಂದರೆ ದ ಪ್ರಾಡಕ್ಟ್ ಆಫ್ ಹಾರ್ಡ್ ವರ್ಕ್. ಓಕೆ. ನರೇಂದ್ರ ನಾಯಕ್ ಯಾರು ಅಂತ ಕೇಳಿದರೆ? ಎ ಟೀಚರ್. ಓಕೆ. ಎಕ್ಸ್ಪರ್ಟ್. ಪ್ಲೇಸ್ ಟು ಸ್ಟಡಿ. ಎಕ್ಸ್ಪರ್ಟ್ ಅನ್ನೋದು ಹೆಸರು ಯಾರು ಸಜೆಸ್ಟ್ ಮಾಡಿದ್ರು ಸರ್? ಹೇಗೆ ಬಂತು? ನಮ್ಮ ಅಣ್ಣ. ಓಕೆ. When he came from Bombay, we will start the name under the institution under the name expert. ಕೊನೆಯದಾಗಿ ಸರ್, ನಮ್ಮೆಲ್ಲ ವೀಕ್ಷಕರಿಗೆ, ಜೊತೆಗೆ ಭವಿಷ್ಯದಲ್ಲಿ ಸಾಧನೆಯನ್ನು ಮಾಡಬೇಕು ಅನ್ನುವಂಥ ಆಸೆ, ಆಕಾಂಕ್ಷೆ, ಕನಸುಗಳನ್ನು ಹೊತ್ತಂತಹ ಅದೆಷ್ಟೋ ಯುವಕ ಯುವತಿಯರಿಗೆ, ವಿದ್ಯಾರ್ಥಿಗಳಿಗೆ ನರೇಂದ್ರ ನಾಯಕ್ ಅವರ ಒಂದು ಸ್ಟ್ರಾಂಗ್ ಮೆಸೇಜ್ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಪೇರೆಂಟ್ಸ್ ಏನು ಮಾಡಬೇಕಂತ ಹೇಳಿದರೆ, ಮಕ್ಕಳಿಗೆ ಹೈಸ್ಕೂಲ್ ಲೆವೆಲಿಂದ ಯು ನೀಡ್ ಟು ಕ್ಲೋಸ್ಲಿ ಮಾನಿಟರ್ ಹೌ ದೇ ಆರ್ ಸ್ಟಡಿಂಗ್ ಆ್ಯಂಡ್ ಅವರ ಇಂಟ್ರೆಸ್ಟ್ ಏನು, ಅವರ ಹಾಬೀಸ್ ಏನು, ಅವರು ಎಷ್ಟು ಟೈಮ್ ವೇಸ್ಟ್ ಮಾಡ್ತಾರೆ, ಎಷ್ಟು ಟೈಮ್ ಯುಟಿಲೈಸ್ ಮಾಡ್ತಾರೆ. ಯು ಮಸ್ಟ್ ಬಿ ಇನ್ ಕಾನ್ಸ್ಟೆಂಟ್ ಟಚ್ ವಿತ್ ದೆಮ್. ಸಾಮ ದಾನ ಭೇದ ದಂಡ ಅಲ್ಲ, ಹೊಡೆದು ಬುದ್ಧಿ ಕಲಿಸೋದು ಆಗೋದಿಲ್ಲ, ಈಗಿನ ಪರಿಸ್ಥಿತಿಯಲ್ಲಿ ಆಗೋದಿಲ್ಲ. ಯು ಹ್ಯಾವ್ ಗಾಟ್ ಟು ಸಿ ದ್ಯಾಟ್, ಒಂದು ಭಾಳ ಕೇರ್ಫುಲ್ಲಾಗಿ ಅವರು ಒಳ್ಳೆ ದಾರಿಯಲ್ಲಿ ಇರುವಾಗ ನೋಡ್ಕೊಳ್ಬೇಕು. ಅದು ಹೈಸ್ಕೂಲಿಂದಲೇ ಸ್ಟಾರ್ಟ್ ಆಗಬೇಕು. ಸಣ್ಣದಿರುವಾಗ ಮಕ್ಕಳೆಲ್ಲರೂ ಒಳ್ಳೆ, ನೀವು ಹೇಗೆ ಸಂಸ್ಕಾರ ಕೊಡ್ತೀರ ಹಾಗೆ ಇರ್ತಾರೆ. ಹೈಸ್ಕೂಲಿಗೆಲ್ಲ ಬಂದ ಮೇಲೆ ಮಕ್ಕಳು ದೊಡ್ಡದಾಗ್ತಾರೆ, PUCಗೆಲ್ಲ ಬರುವಾಗ. ಆವಾಗ ಅವರನ್ನು ನಾವು ಒಂದು ಫ್ರೆಂಡ್ಲಿಯಾಗಿ ಟ್ರೀಟ್ ಮಾಡಬೇಕು. ಅಟ್ ದ ಸೇಮ್ ಟೈಮ್ ಯು ನೀಡ್ ಟು ಬಿ ಬಿಟ್ ಸ್ಟ್ರಿಕ್ಟ್. ಓಕೆ. ಆ ಒಂದು ಸ್ವಲ್ಪ ಹೆದರಿಕೆ ಇರಬೇಕು. ನಾನು ಕರೆಕ್ಟ್ ದಾರಿಯಲ್ಲಿ ಇಲ್ದಿದ್ರೆ ಐ ವಿಲ್ ಬಿ ಪನಿಷ್ಡ್. ಅಂದರೆ ಹೊಡಿತಾರಂತಲ್ಲ, ಇನ್ ಡಿಫ್ರೆಂಟ್ ವೇಸ್ ಐ ವಿಲ್ ಬಿ ಇಗ್ನೋರ್ಡ್, ಅಥವಾ ಐ ವಿಲ್ ನಾಟ್ ಬಿ ಗಿವನ್ ಇಂಪಾರ್ಟೆನ್ಸ್ ಅಂತ ಗೊತ್ತಿರಬೇಕು ಮಕ್ಕಳಿಗೆ. ಆ ಹೆದರಿಕೆ ಇರಲೇಬೇಕು. ಇದು ಪೇರೆಂಟ್ಸಿಗೆ ಹೇಳುವಂಥದ್ದು. ಓಕೆ. ಆ್ಯಂಡ್ ಯು ಹ್ಯಾವ್ ಟು ಸ್ಪೆಂಡ್ ಮೋರ್ ಟೈಮ್ ವಿತ್ ಯುವರ್ ಚಿಲ್ಡ್ರನ್. ಎಸ್, ವೆರಿ ಇಂಪಾರ್ಟೆಂಟ್. ಓಕೆ. ಇಲ್ದಿದ್ರೆ ಅವ್ರು ದೊಡ್ಡದಾದರೂ ಅವರಷ್ಟಕ್ಕೆ ನಾವು ಬಿಟ್ಟಿದ್ದೇವೆ, ಅವ್ರು ಯಾವ ಕಾಲೇಜಿಗೆ ಹೋಗಿದ್ದು ಅವರೇ ಇಂಟ್ರೆಸ್ಟಿಗೆ ಬಿಟ್ಟದ್ದು. ಹಾಗೆ ಮಾಡಿದ ಕೂಡಲೇ ನಿಮ್ಮ ಕೈಯಿಂದ ಅದು ಆಲ್ಮೋಸ್ಟ್ ಜಾರಿತ್ತಂತ ಲೆಕ್ಕ. ಅದು ಓಕೆ. ನೋ, ಅಲ್ಲಿ ನಿಮ್ಮ ಕಂಟ್ರೋಲ್ ಸ್ಟಾರ್ಟ್ ಆಗಬೇಕು. ಬಟ್ ಕಂಟ್ರೋಲ್ ಅಂತ ಅನ್ನಿಸಬಾರ್ದು ಅದು, ಬಟ್ ಇಟ್ ಹ್ಯಾಸ್ ಟು ಬಿ ಇಂಪ್ಲಿಮೆಂಟೆಡ್ ಇನ್ ಎ ವೆರಿ ನೈಸ್ ವೇ. ಇದು ಪೇರೆಂಟ್ಸಿಗೆ. ಓಕೆ. ಮಕ್ಕಳಿಗೆ ಯು ನೀಡ್ ಟು ಬಿ ಮೋರ್ ಮೆಚ್ಯೂರ್ಡ್ ದ್ಯಾನ್ ಯುವರ್ ಏಜ್. ಓಕೆ. ದೆನ್ ಓನ್ಲಿ ಯು ಕ್ಯಾನ್ become extraordinary, you can be successful. Okay. You need to work hard. You should not, ಈಗ ನೋಡಿ ಎಲ್ಲರೂ ಏನು ಮಾಡ್ತಾರೆ, ಕಲಿಯುವ ಟೈಮಲ್ಲಿ ಕಲಿಯೋದೇ ಇದ್ದದನ್ನೆಲ್ಲ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು, ಇಡೀ ದಿವಸ ಕ್ರಿಕೆಟ್ ಆಡೋದು, ಇಡೀ ದಿವಸ ನೀವು ಮೊಬೈಲ್ ಯೂಸ್ ಮಾಡೋದು, ಅದು ಮಾಡೋದು ಇದು ಮಾಡೋದೆಲ್ಲ ಮಾಡ್ತೀರಿ. ಯು ವಿಲ್ ಬಿಕಮ್ ವೆರಿ ಆರ್ಡಿನರಿ. ಓಕೆ, ರೈಟ್. ಎಕ್ಸ್ಟ್ರಾರ್ಡಿನರಿ ಆಗಬೇಕಾ, ಅದು ಫ್ರಮ್ ದ ಡೇ ಒನ್ ಯು ಹ್ಯಾವ್ ಟು ಸಿ, ಡೇ ಒನ್ ಯು ಹ್ಯಾವ್ ಟು ಇಂಪ್ಲಿಮೆಂಟ್. ಸೆಲ್ ಫೋನೆಲ್ಲ ಅಗತ್ಯ ಇಲ್ಲ, ಇಟ್ ವಿಲ್ ಬಿ ಡಿಸ್ಟ್ರಾಕ್ಟಿಂಗ್. ಈಗ ಬೇಡ ಅದು. ಓಕೆ. ಒಂದು ವೇಳೆ ಇದ್ದರೆ ಎಷ್ಟು ಬೇಕೋ ಅಷ್ಟೇ, ಅದರ ಮೇಲೆ ಒಂದು ಹೋಲ್ಡ್ ಇರಬೇಕು. ಬೇಡ ನಾನು ಯೂಸೇ ಮಾಡೋದಿಲ್ಲ ಸೆಲ್ ಫೋನ್, ನಾನು ನನ್ನ ಫೀಲ್ಡಲ್ಲಿ ಎಫಿಷಿಯೆಂಟ್ ಆಗುವ ತನಕ ನಾನು ಸೆಲ್ ಫೋನ್ ಯೂಸ್ ಮಾಡೋದಿಲ್ಲ, ಒಂದು ಶಪಥ ಮಾಡ್ಕೊಳ್ಳಿ. ಯಾರು ಸಾಯುವುದಿಲ್ಲ. ಓಕೆ. ಓಕೆ. ನೋಡಿ, ಯಾವಾಗ ನಾನು ಹೇಳಿದ್ನಲ್ಲ ಟಫ್ ಅಂತ, ಈ ವರ್ಡ್ಸ್ ಶಾರ್ಪ್ ಆಯ್ತಿದ್ದು ವರ್ಡ್ಸ್. ಓಕೆ. ಓಕೆ, ರೈಟ್. ದಟ್ ಇಸ್ ಮೈ ಮೈನಸ್ ಪಾಯಿಂಟ್. ಬಟ್ ಅದು ಆಟೋಮೆಟಿಕ್ ಬಂದು ಹೋಗ್ತದೆ. ಎಸ್, ಎಸ್. ಯಾರು ಸತ್ತೋಗೋದಿಲ್ಲ. ಇಟ್ಸ್ ಎ ರಿಯಲಿಸ್ಟಿಕ್. ಎಸ್, ಎಸ್, ಟ್ರೂ. ಯಾಕಂದ್ರೆ ಯುವರ್ ಮಿಷನ್ ಈಸ್ ವಾಟ್. ನೀವೇನೋ ಒಂದು ಸಾಧನೆ ಮಾಡಬೇಕು ಅಂತ, ಆ ಸಾಧನೆ ಮಾಡುವ ಒಂದು ಗುರಿ ಫಸ್ಟಿಗೆ ಹಾಕ್ಕೊಳ್ಳಿ. ಆವಾಗೆಲ್ಲ ನೀವು ಯಾವುದು ಬೇಕು ಬೇಡ ಅಂತ ಆಟೋಮೆಟಿಕ್ ನಿಮಗೆ ಅನಲೈಸ್ ಮಾಡ್ಲಿಕ್ಕೆ ಆಗ್ತದೆ. ಇದು ನನ್ನ ಮಕ್ಕಳಿಗೆ ಹೇಳುವಂಥ ವಿಷಯ. ರೈಟ್, ರೈಟ್. ಇದನ್ನು ಮಾಡಲೇಬೇಕು, ಬಿಕಾಸ್ ಇಟ್ಸ್ ಅ ನೆಸೆಸಿಟಿ. ಎಸ್. ಸಿ, ಇಫ್ ಐ ಆಸ್ಕ್, ಈಗ ನೀವು ಯಾರಾದರೂ ಮಕ್ಕಳನ್ನು ಒಂದು ರ್ಯಾಂಡಮ್ ಆಗಿ 100 ಜನರಿಗೆ ಒಂದು ಇಂಟರ್ವ್ಯೂ ಮಾಡಿ ಹೀಗೆ ಕೇಳಿ, ಒಂದೊಂದು ಮಾತು ಕೇಳಿ, ನಿಮಗೆ ಆರ್ಡಿನರಿ ಆಗಿ ಇರಬೇಕಂತ ಇಷ್ಟಪಡ್ತೀರಾ ಅಥವಾ ಎಕ್ಸ್ಟ್ರಾರ್ಡಿನರಿ? ಎವ್ರಿಬಡಿ ವಿಲ್ ಟೆಲ್ ಎಕ್ಸ್ಟ್ರಾರ್ಡಿನರಿ. ಎಕ್ಸ್ಟ್ರಾರ್ಡಿನರಿ ಆಗಬೇಕಂತಾದರೆ ಯು ಹ್ಯಾವ್ ಟು ಪುಟ್ ಎಕ್ಸ್ಟ್ರಾರ್ಡಿನರಿ ರೈಟ್ ಎಫರ್ಟ್ಸ್. ಕರೆಕ್ಟ್, ಕರೆಕ್ಟ್. ಎಕ್ಸ್ಟ್ರಾರ್ಡಿನರಿ ರೈಟ್ ಎಫರ್ಟ್ಸ್ ಮಾಡಬೇಕಂತಂದ್ರೆ ಯು ಗಾಟ್ ಟು ಐಸೋಲೇಟ್ ಸಮ್ ಆಫ್ ದಿ ಪ್ಯಾರಾಮೀಟರ್ಸ್. ನಿಮ್ಗೆ ಯಾವುದು ಡಿಸ್ಟರ್ಬ್ ಮಾಡ್ತಾ ಆ ಪ್ಯಾರಾಮೀಟರ್ಸನ್ನೆಲ್ಲ ಐಸೋಲೇಟ್ ಮಾಡಿ. ಬಿ ಫೋಕಸ್ಡ್. ಎಸ್. ಆ್ಯಂಡ್ ವರ್ಕ್ ಹಾರ್ಡ್. ಬಿ ಡಿಟರ್ಮೈನ್ಡ್. Never allow your determination to be diluted. And God is always with such people and success is sure. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹೆಮ್ಮೆ ಇದೆ ಶೈಕ್ಷಣಿಕ ರಂಗದಲ್ಲಿ ತಮ್ಮ ಸಾಧನೆಯ ಬಗ್ಗೆ, ಜೊತೆಗೆ ನಮ್ಮ ಕುಡ್ಲ ವಾಹಿನಿಯಿಂದ ಒಂದು ಸಣ್ಣ ಗೌರವ, ತಾವು ಮಾಡಿರುವಂತಹ ಸಾಧನೆ, ಜೊತೆಗೆ ಹೆಮ್ಮೆ ಇದೆ ನಮ್ಮ ನಾಡು ಜೊತೆಗೆ ದೇಶ ಗುರುತಿಸುವಂತಹ ಒಂದು ಶೈಕ್ಷಣಿಕ ಕ್ಷೇತ್ರದ ಕ್ರಾಂತಿಯನ್ನು ಮಾಡಿದಂತಹ ವ್ಯಕ್ತಿ ಪ್ರೊಫೆಸರ್ ಎಲ್ ನರೇಂದ್ರ ನಾಯಕ್ ಅವರು ನಮ್ಮ ಕುಡ್ಲ ವಾಹಿನಿಯ ಸ್ಟುಡಿಯೋದಲ್ಲಿ. ಬಡ ರೈತನ ಮಗ, ಉಡುಪಿಯ ಹಳ್ಳಿ ಸಾಸ್ತಾನದಿಂದ ಬಂದು ಇಡೀ ದೇಶ ಮೆಚ್ಚುವಂತಹ, ಜೊತೆಗೆ ಇಡೀ ದೇಶದ ಗಮನ ಸೆಳೆದಂತಹ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿರುವಂತಹ ಸಂಸ್ಥೆ ಎಕ್ಸ್ಪರ್ಟ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್, ಇದರ ಅಧ್ಯಕ್ಷರು ಪ್ರೊಫೆಸರ್ ಎಲ್ ನರೇಂದ್ರ ನಾಯಕ್ ಅವರು. ಇವರಿಗೆ ಭಾರತ್ ಗೌರವ್ ಅವಾರ್ಡ್, ನ್ಯಾಷನಲ್ ಅವಾರ್ಡ್ ಫಾರ್ ಎಕ್ಸಲೆನ್ಸ್ ಇನ್ ಎಜುಕೇಶನ್ ಪ್ರಶಸ್ತಿ ನಮ್ಮ ದೇಶದಲ್ಲಿ
ಮಾನ್ಯತೆಯನ್ನ ಪಡೆದಿರುವಂಥದ್ದು, ಜೊತೆಗೆ ದೇಶದ ಜನರು ನೋಡುವಂತಹ ಹೆಮ್ಮೆಯ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಪ್ರೊಫೆಸರ್ ಎಲ್ ನರೇಂದ್ರ ನಾಯ್ಕ್ ಅವರಿಗೆ ನಮ್ಮ ಕುಡ್ಲ ವಾಹಿನಿಯಿಂದ ಒಂದು ಗೌರವದ ಕಾಣಿಕೆ. ಇದು ಸನ್ಮಾನ ಅಲ್ಲ ಸರ್, ಪ್ರೀತಿಯ ಗೌರವ, ಅಭಿಮಾನ. ಯಾಕಂತ ಬಂದಾಗ ತಾವು ಆಗಲೇ ಮಾತಾಡ್ತಿದ್ದ ಒಂದು ಮಾತುಗಳನ್ನು ಹೇಳಿದ್ರಿ. ಎಸ್, ಒಳ್ಳೆಯ ಮಕ್ಕಳು ಬಂದಾಗ ಕಲೀಲಿಕ್ಕೆ ಬರ್ತಾ ಇದ್ದಾರೆ ಕಾಲೇಜ್ಗೆ, ಕಲಿತು ಒಳ್ಳೆಯ ಮಾರ್ಕ್ಸ್ಗಳನ್ನು ತೆಗೆದುಬೇಕು. ಒಳ್ಳೆಯ ಮಾರ್ಕ್ಸ್ಗಳನ್ನು ತೆಗೆದ ನಂತರ ಒಳ್ಳೆಯ ಉದ್ಯೋಗವನ್ನು ಮಾಡಬೇಕು. ಒಳ್ಳೆಯ ಜಾಬ್ ಮಾಡಿದಾಗ ಅವರ ಕುಟುಂಬ, ಅವರ ಮುಂದಿನ ಜೀವನ, ಭವಿಷ್ಯ ಉಜ್ವಲವಾಗುತ್ತೆ. ಹಾಗಾಗಿ ನಾಟ್ ಓನ್ಲಿ ಇಲ್ಲಿ ವಿದ್ಯಾರ್ಥಿಗಳು, ಅವರ ಜೀವನ, ಅವರ ಕುಟುಂಬ, ಅವರ ತಂದೆ ತಾಯಿ, ಅವರ ಭವಿಷ್ಯ ಉಜ್ವಲವಾಗುತ್ತೆ ಅಂತ ಬಂದಾಗ ಇಂತಹ ಒಂದು ಪುಣ್ಯದ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸರಿಯಾದ ದಾರಿಯಲ್ಲಿ ಹೋಗಬೇಕು ಅಂತ ಬಂದಾಗ ಅಲ್ಲಿ ಮುಂದಕ್ಕೆ ಗುರಿ ಬೇಕು, ಹಿಂದಕ್ಕೆ ಗುರು ಬೇಕು ಅಂತ ಹೇಳ್ತಾರೆ ಸರ್. ಅಂಡ್ ಆ ಒಂದು ಕೆಲಸವನ್ನ ತಾವು ಚಾಚೂ ತಪ್ಪದೆ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ. ಅನೇಕ ಜನರು, ಸಾವಿರಾರು ಯುವಕ ಯುವತಿಯರ ಬಾಳನ್ನ ಬೆಳಗಿಸಿದಂತಹ ಗುರುಗಳು, ಮಾರ್ಗದರ್ಶಕರು. ಒನ್ಸ್ ಅಗೇನ್ ಸರ್, ಥ್ಯಾಂಕ್ ಯು ಸೋ ಮಚ್. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳ್ತಾರೆ. ಎಸ್, ನಮ್ಮ ಜೊತೆ ನಮ್ಮ ದೇಶದ ಗಮನ ಸೆಳೆದಿರುವಂತಹ ಹೆಮ್ಮೆಯ ಶಿಕ್ಷಣ ಸಂಸ್ಥೆ, ಕರಾವಳಿ ಭಾಗದ ಶಿಕ್ಷಣ ಸಂಸ್ಥೆ ಎಕ್ಸ್ಪರ್ಟ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್. ಇಲ್ಲಿ ಅನೇಕ ಜನರು ಕಲಿತಾರೆ, ಒಳ್ಳೆಯ ಮಾರ್ಕ್ಸ್ಗಳನ್ನು ತೆಗಿತಾರೆ, ರ್ಯಾಂಕ್ಗಳನ್ನು ತೆಗಿತಾರೆ ಅಂತ ಬಂದಾಗ ಅದರ ಹಿಂದಿರುವಂತಹ ಶಕ್ತಿ, ವ್ಯಕ್ತಿ ಪ್ರೊಫೆಸರ್ ಎಲ್ ನರೇಂದ್ರ ನಾಯ್ಕ್ ಅವರು. ನಿಜವಾಗ್ಲೂ ಕೂಡ ಹೆಮ್ಮೆ ಇದೆ. ಅವರು ಈ ವಾರದ ನಮ್ಮ ಕುಡ್ಲ ವಾಹಿನಿಯ ನಮ್ಮ ಕುಡ್ಲ ರಿಯಲ್ ಹೀರೋಸ್ ಕಾರ್ಯಕ್ರಮದ ನಿಜವಾಗಿರುವಂತಹ ನೈಜ ಸಾಧಕರು. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಪ್ರೊಫೆಸರ್ ಎಲ್ ನರೇಂದ್ರ ನಾಯ್ಕ್ ಅವರಿಗೆ. ತಮ್ಮ ಒಂದು ವಿಜಯ ಯಾತ್ರೆ ಇದೇ ರೀತಿ ಮುಂದುವರಿಲಿ ಸರ್. ಅನೇಕ ಜನರ, ವಿದ್ಯಾರ್ಥಿಗಳ ಜೊತೆಗೆ ಅವರ ಕುಟುಂಬದ ಜೊತೆಗೆ ಸಮಾಜದ ಎಲ್ಲರ ಒಂದು ಜೀವನವನ್ನು ಪ್ರಜ್ವಲಿಸುವಂತಹ ಒಳ್ಳೆಯ ಕೆಲಸ ಆಗ್ತಾ ಇರಿ ಅಂತ ಹೇಳ್ತಾ, ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ. This Naturals Cat Solar System.